ॐ अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। नमो विष्णुपदाय कृष्णप्रेष्ठाय भूतले श्रीमते भक्तिवेदान्ता स्वामिनीति नामिने। नमस्ते सरस्वती देवी गौरवाणी प्रचारिणी निर्विशेष शून्यवादी भाष्यता देशतारिणी। जय श्री कृष्ण चैतन्य प्रभो नित्यानंद श्री अद्वैता गदाधरा श्रीवासादि गौर भक्तवृंदा। हरे कृष्ण 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 हरे हरे, हरे राम 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 हरे हरे। हरे कृष्ण 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 हरे हरे, हरे राम 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 हरे हरे। हे कृष्णा करुणा सिंधु दीनबंधु जगत्पते गोपेश गोपिका कांत राधा कांत नमोस्तुते। नमो ब्राह्मण देवाय गो ब्राह्मण हिताय च जगत् हिताय कृष्णाय गोविंदाय ते नमः। तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये। नमो महावदन्याय कृष्ण प्रेम प्रदायते कृष्णाय कृष्ण चैतन्य नाम्ने गौरत्विषे नमः। वाञ्छाकल्पतरुभ्यश्च कृपा सिन्धुभ्य एव च पतितनां पावनेभ्यो वैष्णवेभ्यो नमो नमः। अनंत कोटि वैष्णव वृंद की जय। नामाचार्य हरिदास ठाकुर की जय। श्रील प्रभुपाद की जय। हरे कृष्ಣ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೊ ಇವತ್ತಿನ ಅಧ್ಯಾಯ 7 ಜ್ಞಾನ ವಿಜ್ಞಾನ ಯೋಗ. ಸೊ ನಿನ್ನೆ ಅಧ್ಯಾಯದಲ್ಲಿ ನಾವು ನೋಡಿದ್ವಿ ಕೃಷ್ಣ ಹೇಗೆ ಅಷ್ಟಾಂಗ ಯೋಗವನ್ನ ಮಾಡೋದು ಅಂತ ತಿಳ್ಕೊಂಡ್ವಿ. ಅಂದ್ರೆ 8 ಹಂತಗಳಲ್ಲಿ ಅಷ್ಟಾಂಗ ಯೋಗವನ್ನ ಹೇಗೆ ಮಾಡೋದು ಅಂತದ್ದು, ಮತ್ತು ಹೇಗೆ ಮನಸ್ಸನ್ನ ಹೇಗೆ ನಿಯಂತ್ರಿಸಬಹುದು ಅನ್ನೋದನ್ನ ನೋಡಿದ್ವಿ. ಅಂದ್ರೆ ಸರಿಯ ವೈರಾಗ್ಯ ಹಾಗೂ ಅಭ್ಯಾಸದಿಂದ ಮನಸ್ಸನ್ನ ನಿಗ್ರಹ ಮಾಡ್ಬೋದು ಅಂತ ತಿಳ್ಕೊಂಡ್ವಿ. ಅದಾದ ಮೇಲೆ ಅಂದ್ರೆ ಯಾರು ಅಂದ್ರೆ ಪರಿಪೂರ್ಣವಾಗಿ ಆಧ್ಯಾತ್ಮಿಕದಲ್ಲಿ ಮುನ್ನಡೆದೇ ಇರೋರ ಅವರ ಒಂದು ಡೆಸ್ಟಿನೇಷನ್ ಏನಾಗ್ಬೋದು ಅಂತ ಹೇಳಿ ಕೃಷ್ಣ ಹೇಳುವಂತದ್ದು. ಶ್ರೀಮಂತ ಕುಟುಂಬದಲ್ಲಿ ಅವರ ಜನನ, ಸ್ವಲ್ಪ ಮಾಡಿದ್ರೆ ಶ್ರೀಮಂತ ಕುಟುಂಬದಲ್ಲಿ, ಅದೇ ತುಂಬಾ ಮಾಡಿದ್ರೆ ಅವರಿಗೆ ಒಂದು ಭಕ್ತರ ಕುಟುಂಬದಲ್ಲಿ ಅವರ ಜನನ. ಯಾಕೆ ಅಂತ ಹೇಳಿದ್ರೆ ಆಧ್ಯಾತ್ಮಿಕವಾಗಿ ಅವರು ಬೇಗ ಮುನ್ನಡಿಲಿ ಅಂತ ಹೇಳಿ ಆತರ ಒಂದು ಅವಕಾಶ ಕೃಷ್ಣ ಮಾಡಿಕೊಡುವಂಥದ್ದು. ಹಾಗೂ ಎಲ್ಲಾ ಯೋಗಗಳಿಂದ ಯಾವ್ದ್ಯಾವ್ದು ಕರ್ಮಯೋಗ, ಜ್ಞಾನ ಯೋಗ ಹಾಗೂ ಅಷ್ಟಾಂಗ ಯೋಗ, ಭಕ್ತಿ ಯೋಗ, ಈ 4 ಯೋಗದಲ್ಲಿ ಶ್ರೇಷ್ಠವಾದದ್ದು ಭಕ್ತಿ ಯೋಗ ಅಂತ ಹೇಳಿ ಭಗವಂತ ಹೇಳುವಂಥದ್ದು. ಸೊ ಇವತ್ತಿನ ಅಧ್ಯಾಯ ಜ್ಞಾನ ವಿಜ್ಞಾನ ಯೋಗ. ಸೊ ಇದರಲ್ಲಿ ನಾವು ಈಗ ಅಂದ್ರೆ ಈಗ ನಿನ್ನೆ 1ರಿಂದ 6ನೇ ಅಧ್ಯಾಯ ಯೋಗದ ಬಗ್ಗೆ ಇತ್ತು. ಸೊ ಇವತ್ತಿಂದ ತುಂಬಾ ಮುಖ್ಯವಾದ ಅಧ್ಯಾಯ ಇದು. 7ನೇ ಅಧ್ಯಾಯದಿಂದ 12ನೇ ಅಧ್ಯಾಯದವರೆಗೆ ನಾವು ಭಕ್ತಿ ಯೋಗ, ಭಕ್ತಿಯಿಂದ ಕೃಷ್ಣನನ್ನ ಹೇಗೆ ನಾವು ಅರ್ಥ ಮಾಡ್ಕೊಳ್ಬಹುದು ಅಂತ ಹೇಳಿ. ಸೊ ಇದ್ರಲ್ಲಿ ಕೃಷ್ಣ ಅವನ ಸುಮಾರು ಶಕ್ತಿಗಳನ್ನೆಲ್ಲ ಇದ್ರಲ್ಲಿ ಹೇಳುವಂಥದ್ದು, ಎನರ್ಜೀಸ್ ಬಗ್ಗೆ ಕೃಷ್ಣ ತಿಳ್ಕೊಳ್ಬಹುದು. ಅಂದ್ರೆ ನಾವು ಈಗ ನಮಗೆ ಕೃಷ್ಣನನ್ನ ಅರ್ಥಕೊಳ್ಬೇಕಾದ್ರೆ ನಮಗೆ ಅಂದ್ರೆ ನೋಡಿ ತಿಳ್ಕೊಳಕ್ ಸಾಧ್ಯ ಇಲ್ಲ ಈಗ ನಮಗೆ. ಹಾಗಾಗಿ ನಾವು ಕೃಷ್ಣನನ್ನ ಬೇರೆ ಬೇರೆ ರೀತಿಯಲ್ಲಿ ನಾವು ಹೇಗೆ ಕೃಷ್ಣನನ್ನ ನೋಡ್ಬೋದು ಅಂತ ಹೇಳಿದ್ರಲ್ಲಿ ನಾವು ತಿಳ್ಕೊಳ್ಬಹುದು. ಶ್ರೀ ಭಗವಾನುವಾಚ ಮಯ್ಯಾಸಕ್ತ ಮನಃ ಪಾರ್ಥ ಯೋಗಂ ಯುಂಜನ್ನ ಮದಾಶ್ರಯಃ ಅಸಂಶಯಂ ಸಮಗ್ರಂ ಮಾಂ ಯಥಾ ಜ್ಞಾಸಸಿ ತತ್ ಶೃಣು. ದೇವೋತ್ತಮ ಪರಮ ಪುರುಷನು ಹೀಗೆ ಹೇಳಿದನು, ಪಾರ್ಥ, ನನ್ನಲ್ಲಿ ಆಸಕ್ತನಾದ ಮನಸ್ಸಿನಿಂದ ನನ್ನೊಳಗೊಂಡ ಸಂಪೂರ್ಣ ಪ್ರಜ್ಞೆಯಲ್ಲಿ ಯೋಗಾಭ್ಯಾಸವನ್ನು ಮಾಡುವುದರಿಂದ ನೀನು ನನ್ನನ್ನು ಸಂಪೂರ್ಣವಾಗಿಯೂ ಸಂಶಯವಿಲ್ಲದಂತೆಯೂ ತಿಳಿದುಕೊಳ್ಳಬಹುದು. ಅದು ಹೇಗೆ ಎನ್ನುವುದು ಕೇಳು. ಸೊ ಈಗ ಕೃಷ್ಣ ಹೇಳುವಂಥದ್ದು, ಕೃಷ್ಣನಲ್ಲಿ ಆಸಕ್ತವಾದ ಮನಸ್ಸಿನಿಂದ ಅಂತ ಹೇಳಿದ್ರೆ ಮೊದ್ಲಿಗೆ ನಮಗೆ ಶ್ರದ್ಧೆ ಅನ್ನೋದು ತುಂಬಾ ಮುಖ್ಯ.
ಭಗವಂತ ಇದನ್ನ ಸುಮಾರು ಕಡೆ ಹೇಳ್ತಾನೆ. ಅಂದ್ರೆ ಶ್ರದ್ಧಾವಾನ್ ಭಜತೆಯೋ ಮಾಂ, ನಾವು ಶ್ರದ್ಧೆಯಿಂದ ಕೇಳಿದಾಗ ಮಾತ್ರ ಈ ಒಂದು ಆಧ್ಯಾತ್ಮಿಕವಾದ ಜ್ಞಾನ ನಮಗೆ ಅರ್ಥವಾಗುವಂತದ್ದು. ಹಾಗೂ ಇಲ್ಲಿ ಇನ್ನೊಂದು ತುಂಬಾ ಮುಖ್ಯವಾದಂತ ಏನು ಅಂತ ಹೇಳಿದ್ರೆ, ಅದನ್ನ ಕೇಳು ತತ್ ಶೃಣು ಅಂತ ಹೇಳ್ತಾನೆ ಕೃಷ್ಣ. ಅಂದ್ರೆ ಕೇಳು ಯಾಕೆ ಈ ತರ ಅಂದ್ರೆ, ಈಗ ಎರಡು ರೀತಿಯಲ್ಲಿ ನಾವು ಒಂದು ಜ್ಞಾನವನ್ನ ಪಡ್ಕೋಬಹುದು. ಒಂದು ಎಕ್ಸ್ಪೆರಿಮೆಂಟ್ ಮಾಡಿ ಅಂದ್ರೆ ತಿಳ್ಕೊಳ್ಳುವಂಥದ್ದು. ಇನ್ನೊಂದು ನಾವು ಕೇಳಿ ತಿಳ್ಕೊಳ್ಳುವಂಥದ್ದು ಅಂದ್ರೆ ಶ್ರವಣಂ, ಅಂದ್ರೆ ನಮ್ಮ ವೇದಗಳು ಹಾಗೂ ಶ್ರುತಿ ಪ್ರಮಾಣ ಅಂತ ಹೇಳ್ತೀವಿ. ಸೊ ಶ್ರುತಿ ಪ್ರಮಾಣದಲ್ಲಿ ತಿಳ್ಕೊಳ್ಳುವಂಥದ್ದು. ಸೊ ಈಗ ನಾವು ಕೇಳಿಯೇ ತಿಳ್ಕೊಳ್ತೀವಿ ಅಂತ ಹೇಳಿದ್ರೆ, ಈಗ ಭೌತಿಕವಾಗಿ ಎಲ್ಲರೂ ಹೆಚ್ಚಾಗಿ ಸೈಂಟಿಸ್ಟ್ ಗಳಿರ್ಬೋದು, ಅವ್ರದ್ದೆಲ್ಲ ಹೇಗೆ ಥಿಯರೀಸ್ ಬಂದಿರೋಂಥದ್ದು, ಈಗ ಸೈನ್ಸ್ ನಮಗೆ ಏನೇನ್ ಕೊಟ್ಟಿದೆಯೋ ಅದೆಲ್ಲ ಎಕ್ಸ್ಪೆರಿಮೆಂಟ್ ಬೇಸ್ಡ್. ಯಾವ್ದೂನು ಅವರು ಎಕ್ಸ್ಪೆರಿಮೆಂಟ್ ಮಾಡ್ಲಿಲ್ಲ ಅಂದ್ರೆ ಅವ್ರು ಒಪ್ಕೊಳ್ಳಲ್ಲ. ಹಾಗಾಗಿ ಅವರು ದೇವ್ರನ್ನ ಒಪ್ಪಲ್ಲ. ಯಾಕೆ ಅಂತ ಅವರು ಈ ಆತ್ಮವನ್ನು ಒಪ್ಪಲ್ಲ. ಯಾಕೆ ಅಂತ ಹೇಳಿದ್ರೆ, ಅದು ಎಕ್ಸ್ಪೆರಿಮೆಂಟ್ ಗೆ ಬಂದಿಲ್ಲ. ಯಾವುದೇ ಒಂದು ಮೈಕ್ರೋಸ್ಕೋಪ್ ಆಗ್ಲಿ ಟೆಲಿಸ್ಕೋಪ್ ಆಗ್ಲಿ ಅದು ಯಾವ್ದ್ರಲ್ಲೂ ಕಂಡಿಡಿಯಕ್ಕೆ ಸಾಧ್ಯ ಇಲ್ಲ. ಅಷ್ಟು ಸಣ್ಣದಲ್ವಾ. ಈಗ ಆತ್ಮ ಅನ್ನೋದು ಅಷ್ಟು ಅಂದ್ರೆ 1/10,000 ಪಾರ್ಟ್ ಆಫ್ ದ ಟಿಪ್ ಆಫ್ ದಿ ಹೇರ್. ಅಂದ್ರೆ ಕೂದಲ ತುದಿಯನ್ನ 10,000 ಭಾಗ ಮಾಡಿ, ಜಸ್ಟ್ ಇಮ್ಯಾಜಿನ್ ಮಾಡಿ, 10,000 ಭಾಗ ಮಾಡಿದ್ರೆ ಅಷ್ಟು ಸಣ್ಣದು ಒಂದು ಆತ್ಮ. ಸೊ ಅದನ್ನ ಕಂಡಿಡಿಯಕ್ ಆಗಿಲ್ಲ. ಹಾಗಾಗಿ ಅವ್ರು ಏನ್ ಹೇಳ್ತಾರೆ, ಆತ್ಮ ಇಲ್ಲ. ಸೊ ಇದು ಎಷ್ಟು ಫೂಲಿಶ್ನೆಸ್. ನಮಗೆ ಕಾಣ್ತಾ ಇರೋದು ಮಾತ್ರ ಸತ್ಯ ಅಂತ ಹೇಳೋದು ಎಷ್ಟು ಸರಿ. ಯಾಕಂತ ಹೇಳಿದ್ರೆ ನಾವೆಲ್ಲ ಬದ್ಧಾತ್ಮರು. ಸೊ ನಮಗೆಲ್ಲ 4 ಡಿಫೆಕ್ಟ್ ಇದೆ. ಯಾವ್ದೆಲ್ಲ? ಸೊ ಒಂದು, ನಮ್ಮ ಇಂದ್ರಿಯಗಳು ಅಪರಿಪೂರ್ಣ. ಸೊ ಇಂದ್ರಿಯಗಳು ಅಪರಿಪೂರ್ಣ ಅಂತ ಹೇಳಿದ್ರೆ ನಮ್ಮ ಕಣ್ಣಿಗೆ ಎಲ್ಲವೂ ಸರಿಯಾಗಿ ಕಾಣಲ್ಲ ಅಲ್ವಾ. ನಮಗೆ ಅಟ್ಲೀಸ್ಟ್ ಕಣ್ಣಿಗೆ ಏನಾದ್ರೂ ಒಂದು ಕ್ಯಾಟ್ರಾಕ್ಟ್ ಆದ್ರೂ ಸಹ ನಮಗೆ ಎದುರುಗಡೆ ಏನಿದೆ ಕಾಣಲ್ಲ. ಅಥವಾ ಕಣ್ಣು ಸರಿ ಇದ್ರೂ ಸಹ ತುಂಬಾ ದೂರದಲ್ಲಿರುವಂತ ವಸ್ತುಗಳನ್ನ ನಾವು ನೋಡಕ್ಕೆ ಸಾಧ್ಯ ಇಲ್ಲ. ಸೊ ನಮ್ಮ ಇಂದ್ರಿಯಗಳು ಅಪರಿಪೂರ್ಣ. ಸೊ ಮತ್ತೆ ಇನ್ನೊಂದು ಏನು ಅಂತ ಹೇಳಿದ್ರೆ, ನಮಗೆ ಮೋಸ ಮಾಡುವ ಪ್ರವೃತ್ತಿ ಇದೆ, ಹಾಗೂ ನಾವು ತಪ್ಪುಗಳನ್ನ ಮಾಡ್ತೇವೆ, ಹಾಗೂ ನಾವು ಭ್ರಮೆಗೆ ಒಳಗಾಗ್ತೇವೆ. ಸೊ ಈ 4 ದೋಷಗಳಿರುವಾಗ ನಮಗೆ ಹೇಗೆ ನೋಡಕ್ಕೆ ಸಾಧ್ಯ? ಆಗ ನಾವು ಏನ್ ಮಾಡ್ಬೇಕು? ಬುದ್ಧಿವಂತರಾದವರು ಈ ಒಂದು ಜ್ಞಾನವನ್ನ ಒಂದು ಸರಿಯಾದ ಗುರುಗಳ ಕೈಯಿಂದ, ಯಾಕೆ ಅಂತ ಹೇಳಿದ್ರೆ, ಗುರುಗಳು ಯಾರು? ಸಾಕ್ಷಾತ್ ದರಿದ್ರೇನ ಸಮಸ್ತ ಶಾಸ್ತ್ರ ಅಂತ ಹೇಳಿದ್ರೆ, ಶಾಸ್ತ್ರಗಳಲ್ಲಿ ಹೇಳಿರುವಂತದ್ದು ಭಗವಂತ ಬೇರೆ ಅಲ್ಲ, ಹಾಗೂ ಸರಿಯಾದ ಜ್ಞಾನ ಗೊತ್ತಿರುವಂತ ಗುರುಗಳು ಬೇರೆ ಅಲ್ಲ. ಸೊ ಸರಿಯಾದ ಗುರು ಅಂದ್ರೆ ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಶಂತಿ ತೇ ಜ್ಞಾನಂ ತತ್ವದರ್ಶಿನಃ. ತತ್ವದರ್ಶಿನಃ ಅಂತ ಹೇಳಿದ್ರೆ ಅವರಿಗೆ ಆ ಸತ್ಯವನ್ನ ಅರ್ಥ ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ನಾವು ಹ್ಯೂಮಿಲಿಟಿಯಿಂದ ಆ ಒಂದು ಗುರುಗಳ ಹತ್ರ ಹೋಗಿ ಈ ಒಂದು ಜ್ಞಾನವನ್ನ ಕೇಳಬೇಕು. ಇಲ್ಲ ಅಂದ್ರೆ ನಮಗೆ ಈಗ ಪ್ರತ್ಯಕ್ಷ 3 ತರದ್ದು ಪ್ರಮಾಣಗಳಿದೆ. ಸೊ 3 ರೀತಿಯಲ್ಲಿ ಹೇಗೆ ಅಂತ ಹೇಳಿದ್ರೆ, ಪ್ರತ್ಯಕ್ಷ ಪ್ರಮಾಣ ಅಂದ್ರೆ ನಾನು ನೋಡಿರೋದನ್ನ ಕೇಳುವಂಥದ್ದು. ಇನ್ನೊಂದು ಅನುಮಾನ ಪ್ರಮಾಣ. ಅನುಮಾನ ಪ್ರಮಾಣ ಅಂತ ಹೇಳಿದ್ರೆ, ಇನ್ಯಾರೋ ನಮಗೆ, ಈಗ ಬೇರೆ ದೇಶಕ್ಕೆ ಒಬ್ರು ಹೋಗಿರ್ತಾರೆ ಫ್ರೆಂಡ್, ಅವರು ಬಂದು ಹೇಳ್ತಾರೆ, ಹೀಗಿದೆ ದೇಶ, ತುಂಬಾ ಚೆನ್ನಾಗಿದೆ, ಇಲ್ಲಿ ಇಂತ ಕಡೆ ಹೋಗ್ಬೋದು, ಇಲ್ಲಿ ತುಂಬಾ ಪ್ರಸಿದ್ಧಿ ಇದೆ, ಇದು ಹೀಗೆಲ್ಲ ಹೇಳ್ತಾರೆ. ನಾವು ಅದರಿಂದ ಅಂದಾಜ್ ಮಾಡ್ತೀವಿ. ಓಕೆ ಅಂತ ಹೇಳ್ಬಿಟ್ಟು, ಅಂದ್ರೆ ಒಂದ್ ಸ್ವಲ್ಪ ನಂಬಿಕೆ ಬರುತ್ತೆ. ಅದು ಅನುಮಾನ ಪ್ರಮಾಣ. ಅನುಮಾನಿಸುವಂಥದ್ದು. ಸೊ ಇನ್ನೊಂದು ಶ್ರುತಿ ಪ್ರಮಾಣ. ಸೊ ಶ್ರುತಿ ಪ್ರಮಾಣ ಅಂತ ಹೇಳಿದ್ರೆ ಕೇಳುವಂಥದ್ದು, ಕೇಳಿ ತಿಳ್ಕೊಬೇಕು. ಯಾಕೆ ಅಂತ ಹೇಳಿದ್ರೆ, ಇದಕ್ಕೆ ಒಂದು ಉದಾಹರಣೆ, ಒಂದ್ ಸರ್ತಿ ಒಂದು ಅಜ್ಜಿ ಈ ಕಟ್ಟಿಗೆಗಳನ್ನ ಎತ್ಕೊಂಡು ಕಾಡಲ್ಲಿ ಹೋಗ್ತಾ ಇರ್ತಾಳೆ. ಸೊ ಕಾಡಲ್ಲಿ ಹೋಗ್ತಾ ಇರುವಾಗ ಏನಾಗುತ್ತೆ, ಅವಳಿಗೆ ನಡಿಯಕ್ಕಾಗಲ್ಲ, ಸುಸ್ತಾಗತ್ತೆ ಅವಳಿಗೆ. ಆಮೇಲೆ ಆ ಕಟ್ಟಿಗೆಗಳು ಅಂದ್ರೆ ಅವಳ ಜೀವನಕ್ಕೆ ಅದನ್ನ ಅವಳು ಮಾರಿ ಅದರಲ್ಲೇ ಅವಳ ಜೀವನ ನಡೆಸುವಂಥದ್ದು. ಸೊ ಅಂತದ್ರಲ್ಲಿ ಏನಾಗುತ್ತೆ, ಅವಳು ತುಂಬಾ ವಯಸ್ಸಾಗಿರುತ್ತೆ, ತಗೊಂಡು ಹೋಗ್ತಾ ಇರುವಾಗ ಅವಳ ಕೈಯಿಂದ ಜಾರಿ ಬೀಳುತ್ತೆ ಅದು. ಸೊ ತುಂಬಾ ದೊಡ್ಡ ಕಟ್ಟಿಗೆದು ಗಂಟೆ ಇರುತ್ತೆ, ಅದನ್ನ ಅವಳಿಗೆ ತೆಗ್ದಿಡಕ್ ಆಗಲ್ಲ. ಆಗ ಅವಳು ಕೃಷ್ಣ ಅಂತ ಕರೀತಾಳೆ. ಕೃಷ್ಣ ಅಂತ ಕರಿವಾಗ ಕೃಷ್ಣ ಪ್ರತ್ಯಕ್ಷ ಆಗ್ತಾನೆ. ಸೊ ಕೃಷ್ಣ ಪ್ರತ್ಯಕ್ಷ ಆದಾಗ ಏನ್ ಕೇಳ್ತಾಳೆ ಅವಳು? ಈಗ ಅವಳು ಏನ್ ಹೇಳ್ತಾಳೆ, ದೇವ್ರ ಹತ್ರ ಏನ್ ಬೇಕಾದ್ರೂ ಕೇಳ್ಬೋದಿತ್ತು ಅವಳಿಗೆ ಈ ಒಂದು ನನ್ನ ದುಃಖಗಳಿಂದ ನನ್ನ ಪಾರ್ ಮಾಡು ಅಂತ ಕೇಳ್ಬೋದು. ಆದ್ರೆ ಅವಳಿಗೆ ಮನಸ್ಸಿಗೆ ಏನ್ ಬರುತ್ತೆ, ಆಗ ಸಡನ್ ಆಗಿ ಎದುರುಗಡೆ ಬಂದಿದ ತಕ್ಷಣ ದೇವ್ರು, ನನಗೆ ಆ ಕಟ್ಟಿಗೆಯನ್ನ ನೀನ್ ಎತ್ತಿಡ್ತೀಯ ನನ್ನ ತಲೆ ಮೇಲೆ ಅಂತ. ಸೊ ಇದ್ರನ್ನ ಎಷ್ಟು ಮೂರ್ಖಳಾಗಿ ಕಾಣ್ಬೋದ ಅಜ್ಜಿ. ಆದ್ರೆ ಈಗ ನಮ್ಮ ಪರಿಸ್ಥಿತಿ ಹಾಗೆ. ಯಾಕೆ ಅಂತ ಹೇಳಿದ್ರೆ, ಈಗ ದೇವ್ರು ನಮ್ಮ ಎದುರುಗಡೆ ಬಂದ್ರು ಸಹ ನಮಗೆ ಏನು ಕೇಳ್ಬೇಕು ಅನ್ನೋದು ಗೊತ್ತಿಲ್ಲ. ಯಾಕೆಂತ ಹೇಳಿದ್ರೆ ನಮಗೆ ಸರಿಯಾದ ಜ್ಞಾನ ಇಲ್ಲ. ಸೊ ಆ ಜ್ಞಾನ ಹೇಗೆ ಬರುವಂತದ್ದು? ಜ್ಞಾನವನ್ನ ತಿಳ್ಕೊಬೇಕಿದ್ರೆ ನಾವು ಶಾಸ್ತ್ರಗಳನ್ನ ನೋಡ್ಬೇಕು, ಶಾಸ್ತ್ರಗಳಿರೋದನ್ನ ಬಿಲೀವ್ ಮಾಡ್ಬೇಕು. ನಾವು ಮೊದಲನೇ ದಿನ ಭಗವದ್ಗೀತೆಯಲ್ಲಿ ನಾವು ಭಗವದ್ಗೀತೆ ಅಂದ್ರೆ ಕ್ಲಾಸ್ ಸ್ಟಾರ್ಟ್ ಆಗಿ ಮಾಡ್ಬೇಕಾದ್ರೂ ನಾವು ನೋಡಿದ್ವಿ ಒಂದು ಕತೆ, ಹೇಗೆ ಒಂದು ಶ್ರದ್ಧೆಯಿಂದ ಆ ಗುಬ್ಬಚ್ಚಿ ಏನಿದೆ ಅದು ಅದಕ್ಕೆ ಶ್ರದ್ಧೆ ಇತ್ತು. ಅಂದ್ರೆ ನಾನು ಸಾಧಿಸ್ತೀನಿ ಅನ್ನೋ ಒಂದು ಇದ್ರಲ್ಲಿ ಅದು ಮೊಟ್ಟೆಗಳನ್ನ
ಅಂದ್ರೆ ನೀರಲ್ಲಿ ಅದರ ಮೊಟ್ಟೆಗಳೆಲ್ಲ ಕೊಚ್ಚಿ ಹೋಗಿರುತ್ತೆ, ಅದು ಆ ನೀರನ್ನ ಬದುಕಿಸ್ತೀನಿ ಅಂತ ಹೇಳಿ ಆ ಭಕ್ತಿನ ನೋಡಿ ಆ ಗರುಡ ಬಂದು ಅದಕ್ಕೆ ಹೆಲ್ಪ್ ಮಾಡುವಂತ. ಹಾಗೆ ದೇವ್ರು ಹೇಗೆ ನಮ್ನ ಹೆಲ್ಪ್ ಮಾಡ್ತಾರೆ ಅಂದ್ರೆ, ನಮ್ಗೆ ಯಾವಾಗ ಕೃಷ್ಣನ ಮಾತಲ್ಲಿ ನಾವ ಒಂದು ದೃಢವಾದ ನಂಬಿಕೆ ತೋರಿಸ್ತೀವಿ, ಆ ಶ್ರದ್ಧೆ ತೋರಿಸ್ತೀವಿ, ಆಗ ಕೃಷ್ಣ ನಮಗೆ ಖಂಡಿತ ಸಹಾಯ ಮಾಡ್ತಾನೆ. ಯಾಕೆಂದ್ರೆ ಹೇಗೆ ನಾವು ಅಂದ್ರೆ ಕೃಷ್ಣ ಹೇಳಿರುವಂತದ್ದನ್ನ ಪಾಲಿಸುವಂತದ್ದು, ಕೃಷ್ಣ ಹೇಳಿರೋದಲ್ಲಿ ಒಂದು ಶ್ರದ್ಧೆಯಿಂದ ಕೇಳುವಂತದ್ದು, ಹಾಗೂ ಗುರುಗಳು ಹೇಳಿರೋದನ್ನ ಪಾಲಿಸುವಂತದ್ದು. ನಾವೀಗ ಭಾಗವತಮಲ್ಲಿ ಒಂದು ಶ್ಲೋಕ ಇದೆ, ಶೃಣ್ವತಾಂ ಶೃಣ್ವತಾಂ ಸ್ವಕತಾಂ ಕೃಷ್ಣ ಪುಣ್ಯ ನೋಡ್ಕೊಂಡು ಶೃಣ್ವತಾ ಸ್ವಕತಾಂ ಕೃಷ್ಣ ಪುಣ್ಯ ಶ್ರವಣ ಕೀರ್ತನ ಭದ್ರಾಣಿ ವಿದ್ಯೋ ನೋತಿ ಸಹಸ್ರತಾಂ ಅಂತ ಹೇಳಿದ್ರೆ, ಕೃಷ್ಣ ನಮ್ಮ ಹೃದಯದಲ್ಲಿ ಪರಮಾತ್ಮನಾಗಿದ್ದಾನೆ. ಸೊ ಅವನಿಗೆ ನಮ್ಮ ಯಾವುದು ನಮಗೆ ಸರಿ ಅಂದ್ರೆ ಕೃಷ್ಣ ಹೇಳುವಂತದ್ದು 5ನೇ ಚಾಪ್ಟರ್ ಅಲ್ಲೂ ನೋಡಿದ್ವಿ ನಾವು, ಹೋಗ್ತಾರಾಮ್ ಯಜ್ಞ ತಪಸಾಂ ಸರ್ವಲೋಕ ಸುಹೃದಂ ಸರ್ವಭೂತಾನಾಂ, ನಾನು ಎಲ್ಲರ ಹಿತೈಷಿ. ಸೊ ಹಾಗಾಗಿ ಕೃಷ್ಣ ಪರಮಾತ್ಮನಾಗಿರೋದ್ರಿಂದ ನಾವ್ ಯಾವಾಗ ಕೃಷ್ಣನ ಮಾತಲ್ಲಿ ಒಂದು ನಂಬಿಕೆ ಇಟ್ಟು ಒಂದು ಶ್ರವಣ ಮಾಡ್ತೀವಿ, ಶೃಣ್ವತಾಂ ಸ್ವಕತಾಂ ಕೃಷ್ಣನ ಒಂದು ಆ ಲೀಲೆಗಳನ್ನ, ಕೃಷ್ಣನ ಒಂದು ಈ ಭಗವದ್ಗೀತೆಯನ್ನ ಕೇಳೋದ್ರಿಂದ ನಮ್ಮ ಮನಸ್ಸೇನಾಗುತ್ತೆ, ಹೃದಯದಲ್ಲಿರೋ ಕಲ್ಮಶಗಳೆಲ್ಲ ಹೋಗುತ್ತೆ, ಕ್ಲಿಯರ್ ಆಗ್ತಾ ಬರುತ್ತೆ. ಅಂದ್ರೆ ಕ್ಲಿಯರ್ ಆಗಿ ಆಗ ನಮಗೆ ಕೃಷ್ಣ ಏನ್ ಮಾಡ್ತಾನೆ, ಆ ಭೌತಿಕ ಇಚ್ಛೆಗಳನ್ನ ದೂರ ಮಾಡ್ತಾನೆ ನಮ್ಮಿಂದ. ಅಂದ್ರೆ ಭೌತಿಕ ಇಚ್ಛೆಗಳು ನಮ್ನ ಕಾಡ್ತಾ ಇದೆ ಅಲ್ವಾ, ಅದನ್ನೆಲ್ಲ ಕೃಷ್ಣ ಅದನ್ನ ತೆಗಿತಾನೆ. ಆಗ ನಮ್ಮ ಮನಸ್ಸು, ನಮ್ಮ ಪ್ರಜ್ಞೆ ಶುದ್ಧ ಆಗ್ತಾ ಬರುತ್ತೆ. ಆಗ ನಮಗೆ ಕೃಷ್ಣನ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ. ಸೊ ಹಾಗಾಗಿ ನಾವು ಹೇಗೆ ಅದನ್ನ ಫಸ್ಟಿಗೆ ಸ್ಟಾರ್ಟ್ ಮಾಡ್ಬೋದು, ಯಾರಾದ್ರೂ ಹೇಳ್ಬೋದಾ ಹೇಗೆ ನಾವು ಶುರು ಮಾಡ್ಬೇಕಿದ್ರೆ, ಮೊದ್ಲಿಗೆ ಹೇಗೆ ನಾವು ಕೃಷ್ಣನನ್ನ ಅಂದ್ರೆ ಕೇಳುವಂತದ್ದು ಯಾವ್ದ್ರಿಂದ ಸ್ಟಾರ್ಟ್ ಮಾಡ್ಬೋದು? ಈಗ ನಾವು ನವವಿಧ ಭಕ್ತಿಯಲ್ಲೂ ಫಸ್ಟ್ ಹೇಳುವಂತದ್ದು ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ. ಅಂದ್ರೆ ಶ್ರವಣಕ್ಕೆ ತುಂಬಾ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ನಮ್ಮ ವೇದಿಕೆ ಇದ್ರಲ್ಲಿ. ಯಾಕೆ ಅಂತ ಹೇಳಿದ್ರೆ ಕೇಳಿ ಮಾಡುವಂಥದ್ದು. ಸೊ ನಾವ್ ಏನ್ ಮಾಡ್ಬೇಕು, ಫಸ್ಟಿಗೆ ಏನ್ ಮಾಡ್ಬೋದು, ಯಾರಾದ್ರೂ ಹೇಳ್ಬೋದಾ? ಏನ್ ಕೇಳ್ಬೇಕು? ಈಗ ಕೃಷ್ಣನ್ ಬಗ್ಗೆ ಕೇಳ್ತೀವಿ, ಹಾಗೆ ನಾವು ಏನ್ ಮಾಡ್ಬೋದು, ಹೇಗೆ ಕೃಷ್ಣನ ಹತ್ರ ಹೋಗ್ಬೇಕಿದ್ರೆ ಏನ್ ಮಾಡ್ಬೇಕು? ಹರೇ ಕೃಷ್ಣ ಮಂತ್ರ ಹೇಳ್ಬೇಕು ಮಾತೆ. ಎಸ್, ವೆರಿ ಗುಡ್. ಎಸ್, ಸೊ ಹರೇ ಕೃಷ್ಣ ಇಂದ ಚಾಂಟಿಂಗ್ ಇಂದ ಸ್ಟಾರ್ಟ್ ಮಾಡ್ಬೇಕದು. ಹೇಗೆ ಸಾರಿ, ಎಸ್, ಧನ್ಯವಾದ. ಸೊ ಜಪ, ಸೊ ಏನಾಗುತ್ತೆ ಅಂದ್ರೆ ನಾವು ಫಸ್ಟ್ ಕೇಳ್ತೀವಿ ಅದೇ ಹರೇ ಕೃಷ್ಣ ಅಂತ, ಹಾಗಾಗಿ ನಾವು ಜೋರಾಗಿ ಹೇಳ್ತಾ ಅದನ್ನ ಕೇಳುವಂತದ್ದು. ಸೊ ಕೃಷ್ಣನನ್ನ ಈ ರೀತಿಯಲ್ಲಿ ಕೇಳ್ಬೇಕು. ಸೊ ಶ್ರವಣಂ ತುಂಬಾ ಮುಖ್ಯ ಅಂತ ಹೇಳಿ ಇದರಿಂದ ನಾವು ಅರ್ಥ ಮಾಡ್ಕೊಬಹುದು. ಈಗ ನಾನು ನಿನಗೆ ಇಂದ್ರಿಯ ಗೋಚರವಾದ ಜ್ಞಾನವನ್ನು, ಆಧ್ಯಾತ್ಮಿಕ ಜ್ಞಾನವನ್ನು ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ. ಇದನ್ನು ತಿಳಿದುಕೊಂಡ ಮೇಲೆ ನೀನು ತಿಳಿದುಕೊಳ್ಳಬೇಕಾದುದು ಏನು ಇಲ್ಲ. ನೋಡಿ, ಇದ್ರಲ್ಲೂ ಕೃಷ್ಣ ಹೇಳುವಂಥದ್ದು ಇಂದ್ರಿಯ ಗೋಚರವಾದ ಜ್ಞಾನವನ್ನು ನಿನಗೆ, ಅಂದ್ರೆ ನಮ್ಮ ಈ ಇಂದ್ರಿಯಗಳಿಗೆ ಲಿಮಿಟೆಡ್ ಪರ್ಸೆಪ್ಷನ್ ಮಾಡ್ಬೋದು ಅಷ್ಟೇ, ನಮಗೆ ಎಲ್ಲ ತಿಳ್ಕೊಳಕ್ ಸಾಧ್ಯ ಇಲ್ಲ. ಸೊ ಗೋಚರ ಆಗದೆ ಇರೋಂತ ಅಂತದ ಜ್ಞಾನವನ್ನ, ಆಧ್ಯಾತ್ಮಿಕ ಜ್ಞಾನ ಇದರಿಂದ ತಿಳ್ಕೊಳಕ್ಕೆ ಸಾಧ್ಯ ಇಲ್ಲ. ಭೌತಿಕವಾಗಿರುವಂತದ್ದು ನಾವು ನಮ್ಮ ಇದ್ರಲ್ಲಿ ತಿಳ್ಕೊಬಹುದು, ಆದ್ರೆ ನಮ್ಮಿಂದ ನಮ್ಮ ಇಂದ್ರಿಯಗಳೆಲ್ಲ ಎಷ್ಟು ಅಂದ್ರೆ ಲಿಮಿಟೆಡ್ ಇರೋದ್ರಿಂದ ನಾವ್ ಅದನ್ನ ಕೃಷ್ಣನಿಂದಾನೇ ತಿಳ್ಕೊಬಹುದಷ್ಟೇ. ಹಾಗಾಗಿ ಇದ್ರಲ್ಲಿ ಈಗ ಕೃಷ್ಣ ಸಹ ಅಂದ್ರೆ ಒಂದು ವೇದಗಳ ಮೇಲೆ ಒಂದು ವಿಶ್ವಾಸ ಇಡೋದನ್ನ ನಾವು ನೋಡ್ಬೋದು ಅದ್ರಲ್ಲಿ. ಅಂದ್ರೆ ಕೇಳು ಅಂತ ಹೇಳಿದ್ರೆ ನಾವು ಅದನ್ನ ಒಂದು ಅಥಾರಿಟಿ ಇಂದನೇ ಕೇಳ್ಬೇಕು ಇಂಥದ್ದು ಅಂತ ಹೇಳಿ ನಾವು ಅರ್ಥ ಮಾಡ್ಕೋಬಹುದು. ಸೊ ಜ್ಞಾನವನ್ನ ಇದನ್ನ ಕೇಳಿದ ಮೇಲೆ ಇನ್ನೇನು ಇರುವುದಿಲ್ಲ ಅಂದ್ರೆ ಸಂಶಯ ಅನ್ನೋದು ಇರೋದಿಲ್ಲ. ಸಾರಿ. ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿದ್ ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ ಮಾಂ ವೇತಿ ತತ್ವತಃ. ಸಾವಿರಾರು ಜನರಲ್ಲಿ ಒಬ್ಬನು ಪರಿಪೂರ್ಣತೆಗಾಗಿ ಪ್ರಯತ್ನಿಸಬಹುದು, ಪರಿಪೂರ್ಣತೆಯನ್ನು ಸಾಧಿಸುವವರಲ್ಲಿ ಒಬ್ಬನು ನನ್ನನ್ನು ನಿಜವಾಗಿ ಅರ್ಥ ಮಾಡಿಕೊಂಡಿದ್ದಾನೆ ಎಂದು ಹೇಳುವುದು ಕಷ್ಟ. ಸೊ ಈಗ
ತುಂಬಾ ಜನ ಕೃಷ್ಣನನ್ನ ಅರ್ಥ ಮಾಡ್ಕೊಳಕ್ ಹೋಗ್ಬೋದು. ಈಗ ಭಗವದ್ಗೀತೆ ಕ್ಲಾಸ್ ಅಲ್ಲೇ ನಾವ್ ನೋಡಿದ್ರೆ ಶುರುವಲ್ಲಿ ಇರುವಷ್ಟು ಸ್ಟ್ರೆಂತ್ ಆಮೇಲೆ ಬರ್ತಾ ಬರ್ತಾ ಕಮ್ಮಿ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಈ ಆಧ್ಯಾತ್ಮಿಕತೆಯಲ್ಲಿ ಎಲ್ಲರಿಗೂ ಇಂಟ್ರೆಸ್ಟ್ ಬರಲ್ಲ. ಹಾಗೂ ಇದ್ರಲ್ಲಿ ಬರ್ಬೇಕಿದ್ರೆ ತುಂಬಾ ಅಂದ್ರೆ ನಮ್ಮ ಪಾಪಗಳೆಲ್ಲ ಕಳ್ದು ಆಮೇಲೆ ಎಲ್ಲ ಆಗ ಮಾತ್ರ ನಾವು ಅಂದ್ರೆ ನೀವೆಲ್ಲ ತುಂಬಾ ಪುಣ್ಯ ಮಾಡಿದೀರಾ, ಹಾಗಾಗಿ ನಿಮಗೆ ಈ ಒಂದು ಇದ್ರಲ್ಲಿ ಆಸಕ್ತಿ ರುಚಿ ಸಿಕ್ಕಿದೆ. ಸೊ ಆ ರುಚಿ ಸಿಕ್ಕುವಂತದ್ದು ಅಂದ್ರೆ ತುಂಬಾ ಎಷ್ಟೋ ಜನ್ಮಗಳ ಪುಣ್ಯ. ಲೈಕ್ ನಾವು ಹಿಂದಿನ ಜನ್ಮದಲ್ಲಿ ಅಥವಾ ಪುಣ್ಯ ಮಾಡ್ಲಿಲ್ಲ ಅಂದ್ರೆ ಬರಕ್ಕಾಗಲ್ಲ. ಈಗ ಪ್ರಭುಪಾದ್ ಹೇಳುವಂತದ್ದು ನಾವು ಹಿಂದಿನ ಒಂದು 6 ಜನ್ಮದಲ್ಲಿ ಕೃಷ್ಣ ಪ್ರಜ್ಞೆ ಮಾಡಿರೋದ್ರಿಂದ ನಮಗೆ ಈ ಕೃಷ್ಣ ಪ್ರಜ್ಞೆ ಸಿಕ್ಕಿದೆ ಅಂತ. ಯಾಕಂತ ಹೇಳಿದ್ರೆ ಕೃಷ್ಣ ಪ್ರಜ್ಞೆ ಅಂತ ಹೇಳೋದು ಒಂದು ಡೈಮಂಡ್ ತರ. ಸೊ ಅದು ಅಷ್ಟು ಸುಲಭಕ್ಕೆ ಎಲ್ಲರಿಗೂ ಸಿಗಲ್ಲ. ಸೊ ಈಗ ನಾವು ಇಲ್ಲಿ ಮ್ಯಾರಥಾನ್ ನೋಡ್ಬೋದು. ಸೊ ಮ್ಯಾರಥಾನ್ ಅಲ್ಲಿ ಸಾವಿರಾರು ಜನ, ಲಕ್ಷ ಗಟ್ಲೆ ಜನ ಭಾಗವಹಿಸ್ತಾರೆ ಅಲ್ವಾ. ಸೊ ಭಾಗವಹಿಸ್ತಾರೆ, ಆದ್ರೆ ಯಾರು ಅಂದ್ರೆ ಆ ಡೆಸ್ಟಿನೇಷನ್ ಮುಟ್ಟೋರು ಯಾರು? ಬರೀ ತುಂಬಾ ಕಡಿಮೆ ಜನ, ತುಂಬಾ ಲೆಕ್ಕದಷ್ಟು ಜನ ಮಾತ್ರ ಅದನ್ನ ಪರಿಪೂರ್ಣ ಮಾಡುವಂತದ್ದು. ಸೊ ಹಾಗಾಗಿ ಇದನ್ನ ನಿಜವಾಗಿ ಅಂದ್ರೆ ಕೃಷ್ಣ ಹೇಳುವಂತದ್ದು ಅಷ್ಟು ಎಷ್ಟೋ ಜನ ಬರೋದ್ರಲ್ಲಿ ಅದರಲ್ಲಿ ತುಂಬಾ ಅಂದ್ರೆ ಪ್ರಯತ್ನಿಸೋರು ತುಂಬಾ ಕಡಿಮೆ, ಆ ಪ್ರಯತ್ನ ಮಾಡಿರೋರಲ್ಲಿ ಡೆಸ್ಟಿನೇಷನ್ ತಲುಪೋರು ತುಂಬಾ ಅಂದ್ರೆ ಅರ್ಥ ಮಾಡ್ಕೊಳ್ಳೋದು ಕೃಷ್ಣನನ್ನ ಅಷ್ಟು ಮಾಡಿದ್ರು ಸಹ ಕೃಷ್ಣನನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ಸೊ ನಾವೀಗ ಇದ್ರಲ್ಲಿ ನೋಡಿದ್ವಿ, ಲೈಕ್ 12 ಮಹಾಜನರು ಕೃಷ್ಣನನ್ನ ಅರ್ಥ ಮಾಡ್ಕೊಳ್ತಾರೆ. ಸ್ವಯಂಭೂ ಮನು, ನಾರದ ಹಾಗೂ ಶಂಭು ಅಂತ ಹೇಳಿದ್ರೆ ಈಶ್ವರ, ಪ್ರಹ್ಲಾದ ಮಹಾರಾಜ್, ಭೀಷ್ಮ, ಸ್ವಯಂಭೂ, ನಾರದ, ಶಂಭು, ಪ್ರಹ್ಲಾದ ಜನಕ ಸ್ವಯಂಭೂ, ನಾರದ, ಶಂಭು, ಪ್ರಹ್ಲಾದ್, ಕುಮಾರೌ, ಕಪಿಲೋ ಮನು, ಕುಮಾರ, ಕಪಿಲ, ಮನು, ಪ್ರಹ್ಲಾದ, ಜನಕ, ಭೀಷ್ಮ, ಬಲಿರ್ವಯ, ಸಖಿರ್ವಯಂ ಅಂತ ಹೇಳಿದ್ರೆ ಸೂತ ಗೋಸ್ವಾಮಿ ಹಾಗೂ ಯಮರಾಜ್. ಸೊ ಇವರೆಲ್ಲ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಎಷ್ಟು ಕಡಿಮೆ ಜನ, ಎಷ್ಟೋ ಜನ ದೇವರನ್ನ ಅರ್ಥ ಮಾಡ್ಕೊಳಕ್ಕೆ ಹೋದ್ರು ಬರೀ ತುಂಬಾ ಲೆಕ್ಕದಷ್ಟು ಜನ ಮಾತ್ರ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಹೇಳು. ಸೊ ಆಧ್ಯಾತ್ಮಿಕ ಜ್ಞಾನ ತಿಳ್ಕೊಳ್ಬೇಕಿದ್ರೆ ಮೊದಲಿಗೆ ನಮಗೆ ಜಿಜ್ಞಾಸೆ ಇರ್ಬೇಕು, ಅಂದ್ರೆ ತಿಳ್ಕೊಳ್ಬೇಕು, ಅದೊಂದು ಇಂಟ್ರೆಸ್ಟ್ ಇರ್ಬೇಕು. ಆಗ ಏನಾಗುತ್ತೆ, ನಮಗೆ ಆ ಮನ್ಸಲ್ಲಿ ಯಾವಾಗ ಒಂದ್ ಬರುತ್ತೆ, ಆಗ ಪರಮಾತ್ಮ ನಮ್ಮ ಹೃದಯದಲ್ಲಿ ಪರಮಾತ್ಮನಾಗಿ ಕೃಷ್ಣ ಇದ್ದಾನೆ, ಶಂಖ ಚಕ್ರ ಗದಾ ಪದ್ಮ ಒಂದು ಚತುರ್ಭುಜ ರೂಪದಲ್ಲಿ. ಸೊ ಅವನೇನ್ ಮಾಡ್ತಾನೆ, ನಮಗೆ ಸರಿಯಾದ ಒಂದು ಗುರುಗಳ ಮಾರ್ಗದರ್ಶನ ಕೊಡ್ತಾನೆ. ನಮಗೆ ಎಷ್ಟೋ ಸರ್ತಿ ಅನ್ಕೊಳ್ತೀವಿ, ನಾನು 1 ವರ್ಷದಿಂದ ಅಂದ್ರೆ ಎಷ್ಟೋ ಜನ ಬಂದವರು ಈ ಕೃಷ್ಣ ಪ್ರಜ್ಞೆಯಲ್ಲಿ ಹೇಳ್ತಾರೆ, ಲೈಕ್ ನಾನು ಸರಿಯಾದ ಒಂದು ಆನ್ಸರಿಗೆ ನೋಡ್ತಾ ಇದ್ದೆ, ಅಂದ್ರೆ ನಾನು ಪ್ರಶ್ನೆಗಳು ತುಂಬಾ ಇತ್ತು ನನ್ನ ಜೀವನದಲ್ಲಿ. ಸೊ ಹಾಗಾಗಿ ನಾನು ಸರಿಯಾದ ಒಂದು ಮಾರ್ಗದರ್ಶನಕ್ಕೋಸ್ಕರ ನೋಡ್ತಾ ಇದ್ದೆ, ನನಗೊಬ್ರು ಮೆಂಟರ್ ಬೇಕು ಅಂತ ಇತ್ತು ಲೈಫ್ ಅಲ್ಲಿ. ಸೊ ನನಗೂ ಅಷ್ಟೇ ಹಾಗೆ ಇತ್ತು ಒಂಥರ, ಅಂದ್ರೆ ನಾನು ಭೌತಿಕವಾಗಿ ನೋಡ್ತಾ ಇದ್ದೆ, ನಂಗೆ ಒಬ್ರು ಅಂದ್ರೆ ಈಗ ಆಫೀಸ್ ಅಲ್ಲೆಲ್ಲ ವರ್ಕ್ ಮಾಡುವಾಗ ನಮ್ಗೆ ಭೌತಿಕವಾಗಿ ಒಬ್ರು ಮೆಂಟರ್ ಬೇಕು. ಸೊ ಅವಾಗ ಎಲ್ಲರಿಗೂ ಮೆಂಟರ್ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ನಮ್ಗೆ ಗ್ರೋ ಆಗಕ್ಕೆ ಅಲ್ವಾ. ಭೌತಿಕವಾಗಿಯೂ ನಮಗೆ ಒಬ್ರು ಮೆಂಟರ್ ಇದ್ರೆ ನಮಗೆ ಮೇಲೆ ಹೋಗಕ್ಕೆ ತುಂಬಾ ಒಳ್ಳೇದು. ಸೊ ಅದೇ ರೀತಿ ನಾವೀಗ ಆಧ್ಯಾತ್ಮಿಕ ಲೋಕದಲ್ಲಿ ಆಧ್ಯಾತ್ಮಿಕ ಜ್ಞಾನಕ್ಕೆ ಬಂದಾಗ ಸಹ ನಮಗೆ ಸರಿಯಾದ ಒಂದು ಗುರುಗಳ ಮಾರ್ಗದರ್ಶನ ಬೇಕು. ಸೊ ಆಗ ಅವರು ಕೊಟ್ಟ ಒಂದು ದಾರಿಯಲ್ಲಿ ನಾವು ಹೋದಾಗ ನಮಗೆ ಭಗವಂತನನ್ನ ಅರ್ಥ ಮಾಡ್ಕೊಳಕ್ ಸಾಧ್ಯ. ಯಾಕೆ ಅಂತ ಹೇಳಿದ್ರೆ ಇದು ಅಥ ಶ್ರೀಕೃಷ್ಣ ನಾಮಾದೀನಾ ಭವೇತ್ ಗ್ರಾಹ್ಯಂ ಇಂದ್ರಿಯೈ ಸೇವೋನ್ಮುಖೇ ಜಿಹ್ವಾದೌ ಸ್ವಯಮೇವ ಸ್ಫುರತಿ ಯದಃ ಅಂತ ಹೇಳಿದ್ರೆ, ಅತಃ ಶ್ರೀಕೃಷ್ಣ ನಾಮಾದಿ, ಶ್ರೀಕೃಷ್ಣ ಹಾಗೂ ಅವನ ನಾಮಗಳನ್ನ, ಲೀಲೆಗಳನ್ನ, ನಾಮ ಆದಿ ಅಂತ ಹೇಳಿದ್ರೆ ಅವನ ಲೀಲೆಗಳು, ಅವನ ಗುಣಗಳು ಎಲ್ಲವನ್ನ ತಿಳ್ಕೊಬೇಕಾದ್ರೆ ನಾ ಭವೇದ್ ಗ್ರಾಹ್ಯಂ ಇಂದ್ರಿಯೈ, ನಮ್ಮ ಈ ಇಂದ್ರಿಯಗಳಿಂದ ತಿಳ್ಕೊಳಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಹೇಗೆ ತಿಳ್ಕೊಬೇಕು? ಸೇವೋನ್ಮುಖೇ ಜಿಹ್ವಾದೌ, ಸೊ ಸೇವೆಯಿಂದ ಮಾತ್ರ ಸಾಧ್ಯ. ಈ ಸೇವೆಯನ್ನ ಮಾಡ್ಬೇಕು. ನಾವು ಯಾರಿಗೆ ಸೇವೆ ಮಾಡ್ಬೇಕು? ಸರಿಯಾದ ಗುರುಗಳಿಗೆ ಸೇವೆ ಮಾಡ್ಬೇಕು. ಸೊ ಈಗ ನಾವು ಯಾರಿಗೆ ಸೇವೆ ಮಾಡ್ಬೇಕು? ಈಗ ನಮಗೆ ಪ್ರಭುಪಾದ್ ಡೈರೆಕ್ಟ್ ಆಗಿಲ್ಲ, ಸೊ ಪ್ರಭುಪಾದ್ ಇಲ್ಲ, ಹಾಗಾಗಿ ಇದನ್ನ ಈಗ ಇಸ್ಕಾನ್ ಮಂಗಳೂರು, ಈಗ ನಾಮನಿಷ್ಠ ಪ್ರಭುಜಿ ಅವರ ಒಂದು ಮಾರ್ಗದರ್ಶನದಲ್ಲಿ ಈ ಒಂದು ಕೋರ್ಸ್ ನಡೀತಾ ಇದೆ. ಹಾಗಾಗಿ ಅವರು ತುಂಬಾ ಪ್ರಯತ್ನ ಪಡ್ತಾ ಇದ್ದಾರೆ ಎಲ್ಲರಿಗೂ ಈ ಒಂದು ಜ್ಞಾನವನ್ನ ಸ್ಪ್ರೆಡ್ ಮಾಡ್ಬೇಕು ಅಂತ. ಸೊ ಹಾಗಾಗಿ ನಾವೇನ್ ಮಾಡ್ಬೇಕು, ಅವರಿಗೆ ಒಂದು ಸಹಕಾರಿಯಾಗಿ ಮಾಡ್ಬೇಕು. ಅವರ ಒಂದು ಏನ್ ಇಚ್ಛೆ ಇದೆ ಆದಷ್ಟು ಹೆಚ್ಚು ಜನಕ್ಕೆ ಈ ಒಂದು ಜ್ಞಾನವನ್ನ ತಲುಪಿಸ್ಬೇಕು. ಸೊ ನಾವೊಂದು ಅದರಲ್ಲಿ ಒಂದು ಅಳಿಲು ಸೇವೆ ತರ ಆಗುತ್ತೆ. ಅಂದ್ರೆ ನಮ್ಮ ಕೈಯಲ್ಲಿ ಏನಿದೆ ನಾವು ಕೂಡ ಅದರಲ್ಲಿ ಒಂದು ಭಾಗಿಯಾಗ್ಬೇಕು. ಅಂದ್ರೆ
ಕೃಷ್ಣನ ಒಂದು ಈ ಮೆಸೇಜ್ ಸ್ಪ್ರೆಡ್ ಮಾಡೋದಲ್ಲಿ ನಾವು ಒಂದು ಭಾಗಿಯಾಗುವಂತದ್ದು. ಸೊ ಅವರು ಸೊ ಇಲ್ಲಿ ಸರಿಯಾದ ಗುರುಗಳು ನಮಗೆ ಏನ್ ಕೊಡ್ತಾರೆ? ಈಗ ಫೇಕ್ ಗುರುಗಳು ಇದ್ದಾರೆ. ಆ ಫೇಕ್ ಗುರುಗಳು ಏನ್ ಮಾಡ್ತಾರೆ? ದುಡ್ಡಿಗೋಸ್ಕರ ಏನ್ ಬೇಕಾದ್ರೆ ಹೇಳ್ಬೋದು. ನಾನು ನಿಮಗೆ ಅಂದ್ರೆ ಸುಳ್ಳು ಹೇಳ್ತಾರೆ. ಈಗ ಜನರು ನಂಬುವಂತದ್ದು ಅಂತವೇ. ಯಾಕೆಂತ ಹೇಳಿದ್ರೆ ಅವರಿಗೂ ಬೇಡದ ಬಯಕೆಗಳೆಲ್ಲ ಇರುತ್ತೆ. ಸೊ ಹಾಗಾಗಿ ಅವರು ಫೇಕ್ ಗುರು. ಯಾಕೆ ನಮಗೆ ಜೀವನದಲ್ಲಿ ಮೋಸ ಮಾಡೋರು ಸಿಗುವಂತದ್ದು? ಸೊ ಪ್ರಭುಪಾದ್ ಹೇಳುವಂತದ್ದು ಎಲ್ಲಿವರೆಗೆ ಮೋಸ ಹೋಗಕ್ಕೆ ನಾವು ರೆಡಿ ಇರ್ತೀವೋ ಅಲ್ಲಿವರೆಗೂ ಮೋಸ ಮಾಡೋ ಜನರು ಇರ್ತಾರೆ. ನಾವ್ ಯಾವಾಗ ಡಿಸೈಡ್ ಮಾಡ್ತೀವಿ ಇಲ್ಲ ನಾನು ಮೋಸ ಹೋಗಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದಾಗ ನನಗೆ ಸರಿಯಾದ ಗುರುಗಳು ಸಿಗ್ತಾರೆ. ಸೊ ಸರಿಯಾದ ಗುರುಗಳು ಸಿಕ್ಕಿದಾಗ ನಾವೇನ್ ಮಾಡ್ಬೇಕು? ಅದನ್ನ ಅಡ್ವಾಂಟೇಜ್ ತಗೋಬೇಕು. ಸೊ ನಮಗೆ ಈಗ ಸರಿಯಾದ ಒಂದು ಮಾರ್ಗದರ್ಶನ, ಸರಿಯಾದ ಒಂದು ಸ್ಪಿರಿಚುವಲ್ ಆರ್ಗನೈಸೇಷನ್ ಅಂದ್ರೆ ಈಗ ಇಸ್ಕಾನ್, ನೀವೀಗ ಎಲ್ಲ ಇಸ್ಕಾನ್ ಜೊತೆ ಈಗ ನೀವು ಅಂದ್ರೆ ಇಸ್ಕಾನ್ ನಿಮಗೆ ಈಗ ಪರಿಚಯ ಆಗಿದೆ. ಸೊ ಅದಾದ್ಮೇಲೆ ನಾವ್ ಏನ್ ಮಾಡ್ಬೇಕು? ಇಲ್ಲಿ ಒಂದು ಜ್ಞಾನವನ್ನ ತಗೋಬೇಕು. ಗುರುಗಳು ಏನ್ ಹೇಳಿದ್ದಾರೆ ಅದನ್ನ ನಾವು ಪಾಲಿಸ್ಬೇಕು. ಸೊ ನಿಯಂತ್ರಿತ ತತ್ವಗಳು ಇಸ್ಕಾನ್ ನಲ್ಲಿ 4. ಅದು ಏನು ಅಂತ ಹೇಳಿದ್ರೆ ಪ್ರಭುಪಾದ್ ಕೊಟ್ಟಿರುವಂತದ್ದು ಒಂದು ಮಾಂಸಾಹಾರಿ ಸೇವನೆ ಇಲ್ಲ, ಹಾಗೂ ಗ್ಯಾಮ್ಲಿಂಗ್ ಅಂತ ಹೇಳಿದ್ರೆ ಜೂಜು ಮಾಡುವಾಗಿಲ್ಲ, ಹಾಗೂ ನೋ ಇಂಟಾಕ್ಸಿಕೇಶನ್ ಅಂತ ಹೇಳಿದ್ರೆ ಮಾದಕ ದ್ರವ್ಯಗಳು ಅಥವಾ ಅದು ಆಲ್ಕೋಹಾಲ್ ಇರ್ಬೋದು ಅಥವಾ ಡ್ರಗ್ಸ್ ಇರ್ಬೋದು, ಯಾವುದೇ ಇರ್ಬೋದು, ಇದು ಯಾವುದನ್ನು ತಗೊಳ್ಳೋ ಹಾಗಿಲ್ಲ. ಹಾಗೂ ನೋ ಇಲಿಸಿಟ್ ಸೆಕ್ಸ್ ಅಂತ ಹೇಳಿದ್ರೆ ಅನೈತಿಕ ಸಂಬಂಧ ಇಲ್ಲ. ಸೊ ಈ 4 ಪಾಲಿಸುವಂತದ್ದು. ಹಾಗೂ 16 ರೌಂಡ್ ಈಗ 108 ಸರ್ತಿ ಹರೇ ಕೃಷ್ಣ ಮಹಾಮಂತ್ರ ಹೇಳಿದ್ರೆ ಒಂದು ಮಾಲೆ. ಸೊ ಹಾಗೆ ನಾವು 16 ಸೈಕಲ್ ಮಾಡ್ಬೇಕಂತ ಹೇಳಿ ಪ್ರಭುಪಾದ್ ಕೊಟ್ಟಿದ್ದಾರೆ. ಅದನ್ನ ಪಾಲಿಸುವಂತದ್ದು. ಸೊ ಈ ತರದನ್ನ ಮಾಡ್ತಾ ಹೋದ್ರೆ ಖಂಡಿತ ಪ್ರಭುಪಾದ್ ಹೇಳುವಂತ ಇಷ್ಟೇ ಮಾಡಿದ್ರೆ ಸಾಕು. ಬರೀ ಒಂದು ಚಾಂಟಿಂಗ್ ಮಾಡೋದ್ರಿಂದ ಸಹ ನಾವು ಕೃಷ್ಣನನ್ನ ಅರ್ಥ ಮಾಡ್ಕೊಳ್ಬಹುದು. ಭೂಮಿರಾಪೋ ನಲೋ ವಾಯುಃ ಖಮ್ಮನೋ ಬುದ್ಧಿರೇವ ಚ ಅಹಂಕಾರ ಇತಿ ಯಮ್ಮೆ ಭಿನ್ನ ಪ್ರಕೃತಿರಷ್ಟಧಾ. ಈ 8 ಭೂಮಿ, ನೀರು, ಅಗ್ನಿ, ವಾಯು, ಆಕಾಶ, ಮನಸ್ಸು, ಬುದ್ಧಿ ಮತ್ತು ಅಹಂಕಾರ ನನ್ನ ಪ್ರತ್ಯೇಕಗೊಂಡ ಭೌತಿಕ ಶಕ್ತಿಗಳಾಗಿವೆ. ಸೊ ಎಲ್ಲಾ ಕೃಷ್ಣನ ಶಕ್ತಿಗಳೇ. ಸೊ ನಾವಿನ್ನು ಮುಂದೆ 13ನೇ ಚಾಪ್ಟರ್ ಅಲ್ಲಿ ನೋಡ್ತೀವಿ. ಒಟ್ಟು ಅಂದ್ರೆ 24 ಎಲಿಮೆಂಟ್ ಅಂತ ಹೇಳ್ತೀವಿ. ಸೊ ಅದೆಲ್ಲ ಸೇರಿ ಅದರೊಟ್ಟಿಗೆ ಆತ್ಮ ಹಾಗೂ ಪರಮಾತ್ಮ. ಸೊ ಅದು ಸೇರಿದಾಗ ಒಟ್ಟು ಆಗುವಂತದ್ದು ಅಂದ್ರೆ ಹೇಗೆ ಒಂದು ಜೀವಿಯ ಒಂದು ಕ್ರಿಯೇಷನ್ ಆಗ್ಬೇಕಾದ್ರೆ, ಈ ಕ್ರಿಯೇಷನ್ ಆಗ್ಬೇಕಾದ್ರೆ ಯಾವುದೆಲ್ಲ ಎಷ್ಟೆಲ್ಲ ಅಂಶಗಳು ಸೇರುವಂತದ್ದು ಅಂತ ಹೇಳಿ. ಅದಕ್ಕೆ 24 ಎಲಿಮೆಂಟ್ ಹಾಗೂ ಆತ್ಮ ಮತ್ತು ಪರಮಾತ್ಮ ಸೇರಿದಾಗ ಮಾತ್ರ ಆಗುವಂಥದ್ದು. ಇದೆಲ್ಲ ಕೃಷ್ಣನ ಶಕ್ತಿಗಳೇ. ಸೊ ಕೃಷ್ಣ ಹೇಳುವಂತದ್ದು ಇಲ್ಲಿ 8 ಯಾವುದೆಲ್ಲ? ಭೂಮಿ, ನೀರು, ಅಗ್ನಿ, ವಾಯು, ಆಕಾಶ, ಮನಸ್ಸು, ಬುದ್ಧಿ ಮತ್ತು ಸೊ ಈ ಪಂಚಮಹಾಭೂತಗಳು ಯಾವೆಲ್ಲ? ಭೂಮಿ, ನೀರು, ಅಗ್ನಿ, ವಾಯು, ಆಕಾಶ. ಸೊ ಈ 5. ಸೊ ಇದ್ರಲ್ಲಿ ಏನು ಅಂತ ಹೇಳಿ, ಮತ್ತೆ ಮನಸ್ಸು, ಬುದ್ಧಿ, ಅಹಂಕಾರ ಅನ್ನೋದು ಸೂಕ್ಷ್ಮ ಶರೀರ ಅಂತ ಹೇಳ್ತೀವಿ. ಅಂದ್ರೆ ಈಗ ಆತ್ಮವನ್ನ ಕವರ್ ಮಾಡಿರುವಂತದ್ದು ಮೊದ್ಲಿಗೆ ನಾವು ನಿಜವಾಗಿ ಆತ್ಮ. ಸೊ ನಮ್ಮ ಆತ್ಮವನ್ನ ಮೊದ್ಲಿಗೆ ಕವರ್ ಮಾಡಿರುವಂತದ್ದು ಸೂಕ್ಷ್ಮ ಶರೀರ. ಅದು ಯಾವುದು? ಮನಸ್ಸು, ಬುದ್ಧಿ, ಅಹಂಕಾರ. ಅದರ ಮೇಲೆ ಇನ್ನೊಂದು ಬರುವಂತದ್ದು ಭೂಮಿ, ನೀರು, ಅಗ್ನಿ, ವಾಯು, ಆಕಾಶ, ಮನಸ್ಸು. ಇದೆಲ್ಲ ಸೇರಿ ಅದು ಪಂಚಮಹಾಭೂತ ಅಂತ ಹೇಳ್ತೀವಿ. ಸೊ ನಾವು 4ನೇ ಚಾಪ್ಟರ್ ಅಲ್ಲಿ 4ನೇ ಅಧ್ಯಾಯದಲ್ಲಿ ಇದನ್ನ ನೋಡಿದ್ವಿ. ಹೇಗೆ ಭಗವಂತಂದು ಈಗ ನಮ್ಮದು ಇದೆಲ್ಲ ಸೇರಿ ಆಗುವಂತದ್ದು. ಆದ್ರೆ ಕೃಷ್ಣಂದು ದೈವಿಕವಾದ ಒಂದು ದೇಹ ಅವನದ್ದು. ಈ ತರ ಎಲ್ಲ ಈ ಪಂಚಮಹಾಭೂತಗಳು ಇಲ್ಲ ಕೃಷ್ಣನಲ್ಲಿ. ಹಾಗೆ ಬೇರೆ ಇಲ್ಲ, ಪ್ರತ್ಯೇಕ ಇಲ್ಲ. ಕೃಷ್ಣನಿಗೆ ಈ ಬುದ್ಧಿ, ಮನಸ್ಸು, ಇದೆಲ್ಲ ಬೇರೆ ಅಂತ ಇಲ್ಲ. ಆಕ್ಚುಲಿ ನಮಗೆ ಅಹಂಕಾರ ಅನ್ನೋದು ಅಂದ್ರೆ ಫಾಲ್ಸ್ ಈಗೋ. ಆಕ್ಚುಲಿ ಆತ್ಮಕ್ಕೆ ಏನಿದೆ ನಿಜವಾದ ಸ್ವರೂಪ ಅಂತ ಇದೆ. ಅದೇನು ಅಂತ ಹೇಳಿದ್ರೆ ಟ್ರೂ ಈಗೋ, ನಿಜವಾದ ಈಗೋ. ಅದೇನು ಅಂತ ಹೇಳಿದ್ರೆ ಭಗವಂತನ ಸೇವಕ, ಜೀವೇರೇ ಸ್ವರೂಪವೈ ಕೃಷ್ಣೇರೇ ನಿತ್ಯದಾಸ್. ಆದ್ರೆ ಈಗ ನಮಗೆ ಇರುವಂತದ್ದು ಫಾಲ್ಸ್ ಈಗೋ. ಸೊ ಅಂತ ಹೇಳಿದ್ರೆ ನಮಗೆ ನಾನು ಐಡೆಂಟಿಫೈ ಮಾಡ್ಕೊಳ್ಳುವಂಥದ್ದು ಈ ಒಂದು ಭೌತಿಕ ಶರೀರದ ಜೊತೆ. ಸೊ ಅದು ನಮಗೆ ಯಾವಾಗಿಂದ ಬಂದಿದೆ ಅಂದ್ರೆ, ನಮಗೆ ಈ ಒಂದು ಶರೀರ ತಗೊಂಡ ಕೂಡ್ಲೆ ನಮಗೆ ಇದು ಬರುವಂತದ್ದು, ಈ ಅಹಂಕಾರ ಅನ್ನುವಂಥದ್ದು. ಸೊ ಹಾಗಾಗಿ ಈ ಭೂಮಿಯಲ್ಲಿ ನಾವು ಯಾವ್ದನ್ನೆಲ್ಲ ಗ್ರಹಿಸ್ಬೋದು ಅಂದ್ರೆ ಒಂದು ಇಂದ್ರಿಯಗಳು ಯಾವ್ದೆಲ್ಲ ಆಕ್ಟಿವ್ ಇದೆ ಅಂತ ಹೇಳಿದ್ರೆ ಎಲ್ಲಾ ಇಂದ್ರಿಯಗಳು, ಕಣ್ಣು, ಮೂಗು, ಬಾಯಿ, ಕಿವಿ ಹಾಗೂ ಸ್ಪರ್ಶ, ಇದೆಲ್ಲವನ್ನು ನಾವು ಭೂಮಿಯಲ್ಲಿ ನೋಡ್ಬೋದು. ಅದೇ ನೀರಿನಲ್ಲಿ ಆಗುವಾಗ ನಮಗೆ ನೀರಿಗೆ ಒಂದು ವಾಸನೆ ಅನ್ನೋದಿರಲ್ಲ. ಅಂದ್ರೆ
ಒಂದು ಕಡಿಮೆ ಆಗ್ತಾ ಬರುವಂತದ್ದು, ಒಂದೊಂದು ಗ್ರಹಿಕೆ ಶಕ್ತಿ ಕಡಿಮೆ ಆಗೋ ಅಂತದ್ದು. ಸೊ ನೀರಿನಲ್ಲಿ ಸ್ಮೆಲ್ ಮಾಡಕ್ಕಾಗಲ್ಲ, ಹಾಗೂ ಅಗ್ನಿಯಲ್ಲಿ ಎರಡು ಕಮ್ಮಿ. ಯಾವುದು? ಸ್ಮೆಲ್ ಮಾಡಕ್ಕಾಗಲ್ಲ ನಮಗೆ ಅಗ್ನಿಯನ್ನ, ಹಾಗೂ ನಮಗೆ ಅದನ್ನ ಟೇಸ್ಟ್, ಅಗ್ನಿಯನ್ನ ಯಾರಿಗಾದ್ರೂ ಟೇಸ್ಟ್ ಮಾಡಕ್ಕಾಗತ್ತಾ? ಇಲ್ಲ. ಸೊ ಟೇಸ್ಟ್ ಮಾಡಕ್ಕಾಗಲ್ಲ. ಸೊ ವಾಯು ಆಗುವಾಗ 3 ಕಡಿಮೆ ಆಯ್ತು. ಯಾವ್ದೆಲ್ಲ? ಒಂದು ಸ್ಮೆಲ್ ಇಲ್ಲ, ಹಾಗೂ ರುಚಿ ಇಲ್ಲ, ಹಾಗೂ ನೋಡ್ಲಿಕ್ಕೂ ಆಗಲ್ಲ, ವಾಯು. ಸೊ ಅದಾದ ಮೇಲೆ ಆಕಾಶ ಅಂದ್ರೆ ಈಥರ್ ಅಂತ ಹೇಳ್ತೀವಿ. ಸೊ ಈಥರ್ ಅಂತ ಹೇಳಿದ್ರೆ ಅದು ತುಂಬಾ ಸೂಕ್ಷ್ಮವಾಗಿರುವಂತದ್ದು. ಅಂದ್ರೆ ಇದೆಲ್ಲದಕ್ಕಿಂತಲೂ ಇನ್ನೂ ಸೂಕ್ಷ್ಮವಾಗಿರುವಂತದ್ದು. ಆಕ್ಚುಲಿ ಇದು ನೋಡಕ್ಕೆ ನಮಗೆ ಏನು ಇಲ್ಲದ ಹಾಗೆ ಕಾಣುತ್ತೆ, ಅಂದ್ರೆ ಆಕಾಶ ಅಂತ ಹೇಳ್ತೀವಿ. ಆದ್ರೆ ಆಕಾಶದಲ್ಲಿ ಒಂದು ರೇಡಿಯೇಷನ್ ಇದೆ, ಅಂದ್ರೆ ಒಂದು ಸೌಂಡ್ ಇದೆ ಅಲ್ಲಿ, ಅದನ್ನ ಖಮ್ ಅಂತ ಹೇಳ್ತಾರೆ, ಖಮ್. ಸೊ ಆ ಖಮ್ ಅನ್ನೋದೊಂದು ಇದೆ, ಆದ್ರೆ ಅದು ನಮಗೆ ಕಾಣಿಸಲ್ಲ, ಗೋಚರವಾಗಲ್ಲ. ಸೊ ಹಾಗಾಗಿ ಈ ಎಲ್ಲವನ್ನು ಇದರೊಟ್ಟಿಗೆ ಈ 8 ಪ್ರತ್ಯೇಕಗೊಂಡ ಭೌತಿಕ ಶಕ್ತಿಗಳೇನಿದೆ, ಇದು ಕೃಷ್ಣಂದು ಅಂತ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು ನಾವು. ಅಪರೇಯಮಿತಸ್ತ್ವನ್ಯಾಂ ಪ್ರಕೃತಿಂ ವಿದ್ಧಿ ಮೇ ಪರಾಂ ಜೀವಭೂತ ಮಹಾಬಾಹೋ ಯಯೇದಂ ಧಾರ್ಯತೆ ಜಗತ್. ಮಹಾಬಾಹುವಾದ ಅರ್ಜುನನೇ, ಇವಲ್ಲದೆ ನನ್ನ ಇನ್ನೂ ಶ್ರೇಷ್ಠವಾದ ಮತ್ತೊಂದು ಶಕ್ತಿ ಇದೆ. ಅದು ಈ ಭೌತಿಕ ಮತ್ತು ಕೆಳಮಟ್ಟದ ಪ್ರಕೃತಿಯ ಸಂಪನ್ಮೂಲಗಳನ್ನು ಬಳಸಿಕೊಳ್ಳುತ್ತಿರುವ ಜೀವಿಗಳಿಂದ ಆದದ್ದು. ನೋಡಿ, ಈಗ ಕೃಷ್ಣ ಹೇಳುವಂಥದ್ದು, ಈಗ ಇದರಲ್ಲಿ ನಾವು ಇನ್ನೊಂದು ಕ್ಲಿಯರ್ ಆಗಿ ಗೊತ್ತಾಗತ್ತೆ. ಈಗ ಮಾಯಾವಾದಿಗಳು ಅವ್ರು ಹೇಳುವಂಥದ್ದು, ನಾವು ಕೃಷ್ಣನಲ್ಲಿ ಒಂದಾಗ್ತೀವಿ ಅಂತ. ಕೃಷ್ಣ ಇಲ್ಲಿ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾನೆ, ನನ್ನ ಪ್ರತ್ಯೇಕಗೊಂಡ ಶಕ್ತಿ ಅಂತ ಹೇಳಿದ್ಮೇಲೆ ನಾವು ಅದು ಒಂದೇ ಆಗಕ್ಕೆ ಸಾಧ್ಯ ಇಲ್ಲ. ಕೃಷ್ಣನೇ ಬೇರೆ, ನಾವೇ ಬೇರೆ, ನಮ್ಮದು ಸಪರೇಟೆಡ್. ಸೊ ಆ ಶಕ್ತಿ ಏನಿದೆ ಅಂದ್ರೆ ಸಂಪನ್ಮೂಲಗಳನ್ನ ಬಳಸಿಕೊಳ್ಳುತ್ತಿರುವ ಜೀವಿಗಳಿಂದ ಆಗಿರುವಂತದ್ದು. ಅಂದ್ರೆ ನಾವು ಲಿವಿಂಗ್ ಬೀಯಿಂಗ್ಸ್ ಏನಿದೀವಿ ನಾವೆಲ್ಲ, ಅಂದ್ರೆ ಪ್ರಾಣಿಗಳಿರ್ಬೋದು, ನಾವು ಆ ಪ್ರಕೃತಿಯನ್ನ ಯೂಸ್ ಮಾಡಿಕೊಳ್ಳುವಂಥದ್ದು, ಅಂದ್ರೆ ಎಕ್ಸ್ಪ್ಲಾಯ್ಟ್ ಮಾಡುವಂಥದ್ದು. ಸೊ ನಾವು ನಾವು ಸೊ ಇದು ಹೇಗೆ ಅಂತ ಹೇಳಿದ್ರೆ, ಕೃಷ್ಣನ 3 ಶಕ್ತಿಗಳು ಯಾವುದೆಲ್ಲ? ಒಂದು ಅಂತರಂಗ ಶಕ್ತಿ, ಒಂದು ಬಹಿರಂಗ ಶಕ್ತಿ, ಒಂದು ತಟಸ್ಥ ಶಕ್ತಿ. ಸೊ ನಾವು ಜೀವಿಗಳು ಬರುವಂತದ್ದು ತಟಸ್ಥ ಶಕ್ತಿಯಲ್ಲಿ. ಸೊ ಅಂತರಂಗ ಶಕ್ತಿ ಅಂತ ಹೇಳಿದ್ರೆ ಕೃಷ್ಣನ ಇಂಟರ್ನಲ್ ಪೊಟೆನ್ಸಿ ಅಂತ ಹೇಳಿ. ಸೊ ಕೃಷ್ಣ ಹೇಗೆ ಹೇಳ್ತಾನೆ, ನಾನು ಸಂಭವಾಮಿ ಯೋಗ ಮಾಯೆಯ. ಸೊ ಅಂತ ಹೇಳಿದ್ರೆ ಅವನ ಒಂದು ಇಂಟರ್ನಲ್ ಪೊಟೆನ್ಸಿಯಿಂದ ಕೃಷ್ಣ ಕಾಣಿಸ್ಕೊಳ್ಳುವಂಥದ್ದಲ್ವಾ. ಅವನು ಒಂದು ನಮ್ಮ ಹಾಗೆ ಜನನ ಅಲ್ಲ ಕೃಷ್ಣಂದು. ಸೊ ಅದೇ ರೀತಿ ಅದು ಇಂಟರ್ನಲ್ ಪೊಟೆನ್ಸಿ ಆಯ್ತು. ಹಾಗೂ ಈ ಶುದ್ಧ ಭಕ್ತರೆಲ್ಲ ಏನಿದ್ದಾರೆ, ಈಗ ಗೋಲೋಕ ನಿವಾಸಿಗಳೇ ಯಾರಿರ್ಬೋದು, ಅವರೆಲ್ಲ ಆ ಒಂದು ಕೃಷ್ಣನ ಒಂದು, ಮತ್ತೆ ಯಶೋದೆ ಮಯ್ಯ, ಇವರೆಲ್ಲ ಒಂದು ಕೃಷ್ಣನ ಅಂತರಂಗ ಶಕ್ತಿಯಲ್ಲಿ ಅವರು ಕಾಪಾಡಿರ್ತಾರೆ. ಅಂದ್ರೆ ಹೇಗೆ ಅಂತ ಹೇಳಿದ್ರೆ ಅವರಿಗೆಲ್ಲ ಈ ನಮ್ಮ ಹಾಗೆ ಇಲ್ಯೂಷನ್ ಆಗಲ್ಲ, ಅಂದ್ರೆ ಮಾಯೆ, ಒಂದು ಮಹಾಮಾಯೆ, ಒಂದು ಯೋಗ ಮಾಯೆ. ಸೊ ಅವರನ್ನೆಲ್ಲ ಪ್ರೊಟೆಕ್ಟ್ ಮಾಡುವಂತದ್ದು ಯೋಗ ಮಾಯೆ, ನಮ್ಮನ್ನ ಟೆಸ್ಟ್ ಮಾಡುವಂತದ್ದು ಮಹಾಮಾಯೆ. ಯಾಕಂತ ಹೇಳಿದ್ರೆ ನಾವ್ ಇನ್ನು ಪ್ಯೂರಿಫೈ ಆಗಿಲ್ಲ, ನಮಗೆ ಇನ್ನು ಟೆಸ್ಟ್ ಮಾಡ್ತಾರೆ. ಸೊ ಹಾಗಾಗಿ ಯೋಗ ಮಾಯೆಯಲ್ಲಿ ಅವರೆಲ್ಲರೂ ಸೊ ಹೇಗೆ ಭ್ರಮೆಗೊಳಗಾಗೋದು ಅಂತ ಹೇಳಿದ್ರೆ, ಅವರೆಲ್ಲ ನಮ್ಮ ಹಾಗಿರೋ ಭ್ರಮೆ ಅಲ್ಲ ಅವರಿಗೆ, ಕೃಷ್ಣ ಅವರನ್ನ ಭ್ರಮೆಗೆ ತರುವಂತದ್ದು. ಈಗ ಅರ್ಜುನನನ್ನು ಅಷ್ಟೇ, ಈ ಭಗವದ್ಗೀತೆ ಹೇಳ್ಬೇಕಿದ್ರೆ ಅರ್ಜುನನು ತುಂಬಾ ಅಂದ್ರೆ ಅರ್ಜುನನ ಬಗ್ಗೆ ನಾವು ತಿಳ್ಕೊಂಡ್ವಿ, ಅವನು ಸಾಧಾರಣ ಅಲ್ಲ, ನಮ್ಮ ಹಾಗೆ ಅಲ್ಲ ಅಂತ ಹೇಳಿದ್ರೆ, ಅವನು ತುಂಬಾ ತಪಸ್ಸು ಮಾಡಿ ಈಶ್ವರನಿಂದ ವರಗಳನ್ನ ತಗೊಂಡಿರುವಂತದ್ದು, ಅಥವಾ ನರನಾರಾಯಣಾಗಿ ಕೃಷ್ಣನ ಅವನು ಇಟರ್ನಲ್ ಅಸೋಸಿಯೇಟ್, ಜನ್ಮ ಜನ್ಮದಲ್ಲೂ ಕೃಷ್ಣ ಬಂದಾಗೆಲ್ಲ ಅರ್ಜುನ ಬಂದಿರುವಂತದ್ದು. ಹಾಗಾಗಿ ಅವನನ್ನು ಕೃಷ್ಣ ಭ್ರಮೆಗೆ ತರುವಂತದ್ದು. ಅದು ಹೇಗೆ ಅಂತ ಹೇಳಿದ್ರೆ ಆ ಒಂದು ಇಂಟರ್ನಲ್ ಪೊಟೆನ್ಸಿಯಿಂದ, ಯೋಗ ಮಾಯೆಯಿಂದ, ಇದು ಮಹಾಮಾಯೆಯಿಂದ ಅಲ್ಲ. ಸೊ ಹಾಗೆ ಒಂದು ಇಂಟರ್ನಲ್ ಪೊಟೆನ್ಸಿ, ಇನ್ನೊಂದು ಎಕ್ಸ್ಟರ್ನಲ್ ಪೊಟೆನ್ಸಿ ಅಂತ ಹೇಳಿದ್ರೆ ಅದು ಮಹಾಮಾಯೆ. ಸೊ ಹೇಗೆ ಈ ಭೌತಿಕ ಜಗತ್ತೆಲ್ಲ ನಡೀತಾ ಇರುವಂತದ್ದು, ಈಗ ಕೃಷ್ಣ ಮಯಾಧ್ಯಕ್ಷೇನ ಪ್ರಕೃತಿ ಸೂಯತೆ ಸಚರಾಚರಂ ಹೇತುನಾನೇನ ಕೌಂತೆಯ ಜಗತ್ ವಿಪರಿವರ್ತತೆ, ನನ್ನ ಒಂದು ನಿರ್ದೇಶನದಲ್ಲಿ ಈ ಭೌತಿಕ ಜಗತ್ತು ನಡೀತಾ ಇದೆ ಅಂತ ಕೃಷ್ಣ ಹೇಳ್ತಾನೆ. ಸೊ ಅದು ನಡೀತಾ ಇರುವಂತದ್ದು ಯಾವುದು? ಎಕ್ಸ್ಟರ್ನಲ್ ಪೊಟೆನ್ಸಿ, ಅಂದ್ರೆ ಬಹಿರಂಗ ಶಕ್ತಿಯಿಂದ. ಸೊ ಇನ್ನೊಂದು ಬರುವಂತದ್ದು ಯಾವುದು? ತಟಸ್ಥ ಶಕ್ತಿ ಅಂತ ಹೇಳಿದ್ರೆ ನಾವು. ಸೊ ತಟಸ್ಥ ಶಕ್ತಿ ಅಂತ ಹೇಳಿದ್ರೆ ನಮಗೆ ಚಾಯ್ಸ್ ಇದೆ. ಈಗ ನಮಗಿರೋದು ಎರಡೇ ಚಾಯ್ಸ್, ಒಂದಾ ಮಹಾಮಾಯೆಗೆ ನಾನು ಅಧೀನನಾಗಿರ್ತೀನ, ಅಥವಾ ಯೋಗ ಮಾಯೆಗೆ. ಈಗ ನನ್ನ ಇಷ್ಟ, ಅದು ನಾನು ಮಹಾಮಾಯೆಯ ಅಂಡರ್ ಅಲ್ಲಿ ಬರ್ತೀನಿ ಅಂದ್ರೆ ನಾನು ಎಲ್ಲಿ ಹೋದ್ರು ನಮಗೆ ಅದರಿಂದ ತಪ್ಪಿಸ್ಕೊಳಕ್ ಚಾನ್ಸ್ ಇಲ್ಲ, ಕೃಷ್ಣನಿಂದ ನಾವು ತಪ್ಪಿಸ್ಕೊಳಕ್ಕೆ ಚಾನ್ಸ್ ಇಲ್ಲ. ನಾವು ಕೃಷ್ಣನಿಗೆ ಸರೆಂಡರ್ ಆಗ್ಲೇಬೇಕು. ನೀನು ಹೀಗೆ ಫೋರ್ಸ್ಫುಲಿ ಮಾಯೆ ಒಳಗಡೆ ಆಗ್ತೀಯಾ, ಅಥವಾ
ಇಂಟರ್ನಲ್ ಪೊಟೆನ್ಸಿಯಲ್ಲಿ ಅಂದ್ರೆ ಕೃಷ್ಣನ ಅಂತರಂಗ ಶಕ್ತಿಯಲ್ಲಿ ಆಗ್ತಿ ಅದು ಚಾಯ್ಸ್ ನಮಗೆ ಕೊಟ್ಟಿದ್ದಾನೆ ಕೃಷ್ಣ. ಸೊ ನಾನು ಮಹಾಮಾಯಲ್ಲೇ ನನ್ನ ಇಂದ್ರಿಯ ತೃಪ್ತಿಗೋಸ್ಕರನೇ ನಾನು ಕೆಲಸ ಮಾಡ್ತಾ ಇರ್ತೇನೆ, ನಾನು ಇನ್ನೂ ಎಂಜಾಯ್ ಮಾಡ್ಬೇಕು ಲೈಫ್ ಅಲ್ಲಿ ಅಂತ ನಾವು ಆ ಪ್ರವೃತ್ತಿ ಇದ್ರೆ ಮಹಾಮಾಯ ನಮಗೆ ಟೆಸ್ಟ್ ಮಾಡ್ತಾ ಇರ್ತಾಳೆ. ನಮಗೆ ಅಂದ್ರೆ ಏನು ಕಷ್ಟಗಳು ಬರ್ತಾ ಇರುತ್ತೆ, ಅದ್ರ ಒಂದ್ಸತಿ ಸುಖ ಬರುತ್ತೆ. ಅಂದ್ರೆ ಹೇಗೆ ಆ ಮರದಲ್ಲಿ ಗಿಡದಲ್ಲಿ ಆ ಒಂದು ಹಕ್ಕಿ ಒಂದ್ಸತಿ ಕಹಿ ಒಂದ್ಸತಿ ಸಿಹಿ ತಿಂತಾ ಇರುತ್ತೆ, ಅದೇ ತರ ನಾವು ಕಷ್ಟಗಳನ್ನ ಒಂದ್ಸತಿ ಒಳ್ಳೇದನ್ನ ನೋಡ್ತೀವಿ, ಒಂದ್ಸತಿ ಕಷ್ಟಗಳನ್ನ ಎದುರಿಸ್ತೀವಿ. ಹಾಗೂ ಅದಲ್ಲೇ ಎಕ್ಸ್ಪೆರಿಮೆಂಟ್ ಮಾಡ್ತಾ ಹೋಗ್ತೀವಿ. ಅಂದ್ರೆ ನಾವು ಲೈಫಲ್ಲಿ ಇಲ್ಲ ನಾನು ಎಕ್ಸ್ಪೆರಿಮೆಂಟ್ ಮಾಡಿನೇ ಕಲಿತೀನಿ, ನನಗೆ ಲೈಫಲ್ಲಿ ಅದು ಆದ್ರೆ ಮಾತ್ರ ನಾನು ನಂಬ್ತೀನಿ ಅಂತ ಹೇಳಿದ್ರೆ ನಾವೇನಾಗುತ್ತೆ, ನಾವು ಲೈಫ್ ಇಡೀ ಸಾಲದು ನಮಗೆ ಅಲ್ವಾ, ಅಷ್ಟಿದೆ ಎಕ್ಸ್ಪೆರಿಮೆಂಟ್ ಮಾಡಕ್ಕೆ, ಅಷ್ಟು ಎಕ್ಸ್ಪೆರಿಮೆಂಟ್ ಮಾಡಿದ್ರು ನಮಗೆ ಸಾಧ್ಯ ಇಲ್ಲ. ಸೊ ಹಾಗಾದ್ರೆ ನಾವು ಇದನ್ನ ಸೊ ಅದು ಮೂರ್ಖತನ ಆಗುತ್ತೆ. ಸೊ ಹಾಗಾಗಿ ನಾವು ಕೃಷ್ಣನ ತಟಸ್ಥ ಶಕ್ತಿ ಅಂತ ಹೇಳಿದ್ರೆ ನಮಗೆ ಚಾಯ್ಸ್ ಇದೆ. ಸಮ್ಟೈಮ್ಸ್ ನಾವು ಮಹಾಮಾಯಲ್ಲಿ ಇರ್ತೀವಿ, ಒಂದ್ಸತಿ ಸಮ್ಟೈಮ್ಸ್ ನಾವು ಯೋಗ ಮಾಯಲ್ಲಿ. ಯಾವಾಗ ನಾವು ಕೃಷ್ಣನ ಒಂದು ಈ 16 ರೌಂಡ್ ಜಪ ಮಾಡ್ತೀವಲ್ಲ, ಪ್ರಭುಪಾದ್ ಹೇಳುವಂತದ್ದು, ನಾವ್ ಯಾವಾಗ 16 ರೌಂಡ್ ಈ ಪ್ರಭುಪಾದ್ ಕೊಟ್ಟಿರೋ ಜಪ ಮಾಡುವಾಗ ನಾವು ಪ್ರೊಟೆಕ್ಟೆಡ್ ಆ ದಿನಕ್ಕೆ. ಅಂದ್ರೆ ಈಗ ನಮ್ಮ ಸ್ಥಿತಿ ಆತರ ಇದೆ, ಯಾಕಂದ್ರೆ ನಾವು ತುಂಬಾ ಕಲುಷಿತ ಆಗಿದೆ, ತುಂಬಾ ಜನ್ಮಗಳಿಂದ ನಾವು ಮಾಡ್ಕೊಂಡ್ ಬಂದಿರೋದ್ರಿಂದ ನಮಗೆ ಅದು ನಮ್ಮ ಪ್ರಜ್ಞೆ ಶುದ್ಧಿ ಆಗ್ಬೇಕಾದ್ರೆ ಎಷ್ಟೋ ತುಂಬಾ ಟೈಮ್ ಬೇಕು. ಹಾಗಾಗಿ ಈಗ ನಾವು ಅದನ್ನ ಶುದ್ಧಿ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು, ಜಪ ಮಾಡ್ಬೇಕು. ಸೊ ಆ 16 ರೌಂಡ್ ಮಾಡೋದ್ರಿಂದ ಏನಾಗುತ್ತೆ, ನಮಗೆ ಅದು ಹೋಲ್ ಡೇ ಪ್ರೊಟೆಕ್ಷನ್. ಈಗ ಹೇಗೆ ಒಂದು ಆಂಟಿಬಯೋಟಿಕ್ ಕೊಟ್ಟಿದ ತಕ್ಷಣ ಕಾಯಿಲೆಯಿಂದ ಹೇಗೆ ಅವನು ಪ್ರೊಟೆಕ್ಟ್ ಆಗಿರ್ತಾನೆ, ಅದೇ ತರ ನಮಗೆ ಅದೊಂದು ಆಂಟಿಬಯೋಟಿಕ್ ತರ. ಸೊ ಬೆಳಿಗ್ಗೆ ನಾವು ಈಗ ಬೇರೆ ಎಲ್ಲ ಒಂದು ಬ್ರೇಕ್ಫಾಸ್ಟ್ ತಿಂದ್ರೆ ನಮ್ಮ ದೇಹಕ್ಕೆ ಆಯ್ತದು, ದೇಹಕ್ಕೆ ಶಕ್ತಿ ಕೊಡುವಂತದ್ದು. ಅದೇ ಮನಸ್ಸಿಗೆ ಶಕ್ತಿ ಕೊಡ್ಬೇಕಿದ್ರೆ ಈ ತರ ಆಧ್ಯಾತ್ಮಿಕವಾಗಿರುವಂತದ್ದು ಸೇರುವಂತ ಅಂದ್ರೆ ನಮ್ಮ ಆತ್ಮಕ್ಕೆ ಕೊಡ್ಬೇಕಿದ್ರೆ ನಾವು ಇದನ್ನೆಲ್ಲ ಮಾಡ್ಬೇಕು. ಆಧ್ಯಾತ್ಮಿಕ ವಿಷಯಗಳನ್ನ ತಿಳ್ಕೊಳ್ಳುವಂಥದ್ದು ಇರ್ಬೋದು, ಅಥವಾ ಈ ಚಾಂಟಿಂಗ್ ಮಾಡುವಂಥದ್ದು. ಚಾಂಟಿಂಗ್ ಮಾಡುವಾಗ ಅದು ನಮ್ನ ಪ್ರೊಟೆಕ್ಟ್ ಮಾಡುತ್ತೆ. ಆಗ ನಾವು ಕೃಷ್ಣನ ಆ ಒಂದು ಅಂತರಂಗ ಶಕ್ತಿಯ ಒಂದು ಪ್ರೊಟೆಕ್ಷನ್ ಅಲ್ಲಿ ಇರ್ತೀವಿ. ಏತದ್ಯೋನೀನಿ ಭೂತಾನಿ ಸರ್ವಾಣೀತ್ಯುಪಧಾರಯ ಅಹಂ ಕೃಷ್ಣಸ್ಯ ಜಗತಃ ಪ್ರಭವಸ್ಪ್ರಲಯಸ್ತಥಾ. ಸೃಷ್ಟಿಯಾದ ಎಲ್ಲಾ ಜೀವಿಗಳಿಗೂ ಈ 2 ಪ್ರಕೃತಿಗಳೇ ಮೂಲ. ಈ ಜಗತ್ತಿನಲ್ಲಿ ಭೌತಿಕವಾದ ಮತ್ತು ಆಧ್ಯಾತ್ಮಿಕವಾದ ಎಲ್ಲದರ ಮೂಲವೂ ಅಂತ್ಯವೂ ನಾನೇ ಎಂದು ತಿಳಿದುಕೋ. ಸೊ ಸೃಷ್ಟಿ ಆಗುವಂಥದ್ದು ಹಾಗೂ ಕೊನೆ ಆಗುವಂಥದ್ದು ಎಲ್ಲದಕ್ಕೂ ಮೂಲವೂ ನಾನೇ. ಕೃಷ್ಣ ಹೇಳುವಂಥದ್ದು ಅಹಂ ಸರ್ವಸ್ಯ ಪ್ರಭುವು ಮತ್ತಾ ಸರ್ವಂ ಪ್ರವರ್ತತೆ ಇತಿ ಮತ್ವ ಭಜಂತೆ ಮಾಂ ಬುಧಾಭಾವ ಸಮನ್ವಿತ 10ನೇ ಅಧ್ಯಾಯದಲ್ಲಿ. ಸೊ ನನ್ನಿಂದಲೇ ಎಲ್ಲ ಆಗುವಂಥದ್ದು. ಇದನ್ನ ಯಾರು ಅರ್ಥ ಮಾಡ್ಕೊಳ್ತಾರೋ, ಮತ್ತೆ ಈಶ್ವರ ಯಾವ್ದದು ಈಶೋಪನಿಷತ್ತು ಓಕೆ ಶ್ಲೋಕನೇ ಬರ್ತಲ್ಲ. ಈಶ್ವರಃ ಪರಮಃ ಕೃಷ್ಣಃ ಸಚ್ಚಿದಾನಂದ ವಿಗ್ರಹಃ ಆದಿರ್ಗೋವಿಂದ ಸರ್ವ ಕಾರಣ ಕಾರಣ. ಸೊ ಎಲ್ಲ ಕಾರಣದ ಕಾರಣ. ಈಶ್ವರಃ ಪರಮಃ ಕೃಷ್ಣ ಸಚ್ಚಿದಾನಂದ ರೂಪ. ಕೃಷ್ಣಂದು ಸಚ್ಚಿದಾನಂದ ರೂಪ. ಸಚ್ಚಿತ್ ಆನಂದ. ಸತ್ ಅಂತ ಹೇಳಿದ್ರೆ ನಿತ್ಯವಾದದ್ದು, ಚಿತ್ ಅಂತ ಹೇಳಿದ್ರೆ ಆಲ್ ನಾಲೆಜ್, ಜ್ಞಾನ, ಪರಿಪೂರ್ಣವಾದ ಜ್ಞಾನ ಇರುವಂತವನು. ಹಾಗೂ ಆನಂದ, ಯಾವಾಗಲೂ ಸಂತೋಷವಾಗಿ, ಬ್ಲಿಸ್ಫುಲ್. ಕೃಷ್ಣನ ನಾವು ಯಾವಾಗಲೂ ಬೇಜಾರಾಗಿರುವಂತದ್ದು ನೋಡಿದೀವ, ಯಾವಾಗಲೂ ಸಂತೋಷವಾಗಿರುವಂತದ್ದು. ಈಗ ಸಚ್ಚಿತ್ ಆನಂದ ವಿಗ್ರಹ ಆದಿರ್ ಗೋವಿಂದ. ಸೊ ಕೃಷ್ಣನ ಆದಿ ಯಾವಾಗ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಸೊ ಈಗ ದೇವತೆಗಳದೆಲ್ಲ ಆದಿ ಗೊತ್ತಿದೆ, ಕೃಷ್ಣನಿಂದ ಬಂದಿರುವಂತದ್ದು, ಕೃಷ್ಣನಿಂದ ಬ್ರಹ್ಮ ಬಂದಿರುವಂತದ್ದು, ಹಾಗೂ ಬ್ರಹ್ಮನಿಂದ ಮತ್ತೆ 4 ಕುಮಾರ, ಹಾಗೆ ಬೇರೆ ಎಲ್ಲರೂ ಬಂದಿರುವಂತದ್ದು. ಸೊ ಆದ್ರೆ ಕೃಷ್ಣನ ಆದಿ ಯಾರಿಗೂ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಅವನು ಆದಿಪುರುಷ. ಗೋವಿಂದಂ ಆದಿಪುರುಷಂ ತಮಹಂ ಭಜಾಮಿ, ಗೋವಿಂದಂ ಆದಿಪುರುಷಂ ತಮಹಂ ಭಜಾಮಿ. ಸೊ ಕೃಷ್ಣ ಹೇಳುವಂಥದ್ದು ನಾನು ಎಲ್ಲದರ ಮೂಲ. ಸೊ ಈ ಜಗತ್ತಿನಲ್ಲಿ ಭೌತಿಕವಾಗಿ ಹಾಗೂ ಆಧ್ಯಾತ್ಮಿಕ. ಸೊ ಭೌತಿಕ, ನಮ್ಮ ಪ್ರಪಂಚ ಏನಿದೆ ಭೌತಿಕವಾದದ್ದು, ಇದು ಭೌತಿಕ ಜಗತ್ತು. ಈ ಭೌತಿಕ ಜಗತ್ತು ಏನಿದೆ ಇದು ಜಸ್ಟ್ ಕಾಲು ಭಾಗ. ಕೃಷ್ಣನ ಒಂದು ಸೃಷ್ಟಿ ಏನಿದೆ ಅದರ ಒಂದು ಕಾಲು ಭಾಗ ಮಾತ್ರ ಈ ಭೌತಿಕ ಜಗತ್ತು. ಇನ್ನು ಮುಕ್ಕಾಲು ಭಾಗ ಏನಿದೆ ಅದು ಆಧ್ಯಾತ್ಮಿಕ ಜಗತ್ತು. ಸೊ ಇನ್ನೊಂದು ಚೈತನ್ಯ ಚರಿತಾಮೃತದಲ್ಲಿ ಚೈತನ್ಯ ಮಹಾಪ್ರಭುಗಳು ಹೇಳುವಂಥದ್ದು, ಈ ಒಂದು ಬಕೆಟ್ ಅಲ್ಲಿ ಫುಲ್ ಸಾಸಿವೆ ಇದ್ರೆ ಆ ಸಾಸಿವೆಯಲ್ಲಿ ಒಂದು ಸಣ್ಣ ಸಾಸಿವೆ ನಮ್ಮ ಈ ಬ್ರಹ್ಮಾಂಡ.
ಅಂದ್ರೆ ಮಹಾವಿಷ್ಣುವಿನ ಉಸಿರಾಟದಲ್ಲಿ ಅಷ್ಟೊಂದು ಒಂದು ಉಸಿರಾಡುವಾಗ ಅಷ್ಟು ಬ್ರಹ್ಮಾಂಡ ಹೊರಗಡೆ ಬರುವಂತದ್ದು. ಸೊ ಇದು ನಮಗೆ ಅರ್ಥ ಮಾಡ್ಕೊಳಕ್ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನಮ್ಮ ಇಂದ್ರಿಯಗಳು ಅಪರಿಪೂರ್ಣ, ಹಾಗೂ ಇದನ್ನ ಅಚಿಂತ್ಯ ಭೇದ ಅಭೇದ ತತ್ವ ಅಂತ ಚೈತನ್ಯ ಮಹಾಪ್ರಭುಗಳು ಕರೀತಾರೆ. ಯಾಕೆ ಇದು ನಮಗೆ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ. ಇದು ದಿಸ್ ಇಸ್ ಅಂದ್ರೆ ಇಟ್ ಈಸ್ ಇನ್ಕನ್ಸೀವಬಲ್. ಸೊ ಅಂದ್ರೆ ನಮ್ಮ ಒಂದು ಈ ಇಂದ್ರಿಯಗಳಿಂದ ನಾವು ಅದನ್ನ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವಿದನ್ನ ಶಾಸ್ತ್ರಗಳಿಂದಲೇ ತಿಳ್ಕೊಬೇಕು. ಸೊ ಅದ್ರಲ್ಲಿ ಏನ್ ಹೇಳಿರುವಂತದ್ದು, ಒಂದು ಮಹಾವಿಷ್ಣು. ಸೊ ಕೃಷ್ಣನಿಂದ ಅಂದ್ರೆ ಕೃಷ್ಣನ 3 ಎಕ್ಸ್ಪಾನ್ಷನ್ಸ್, ಅದರಲ್ಲಿ ಫಸ್ಟ್ ಬರುವಂತದ್ದು ಮಹಾವಿಷ್ಣು. ಸೊ ಮಹಾವಿಷ್ಣು ಇನ್ಯೂಮರಬಲ್ ಯೂನಿವರ್ಸ್ ಅಂದ್ರೆ ಬ್ರಹ್ಮಾಂಡಗಳನ್ನ ಸೃಷ್ಟಿ ಮಾಡುವಂತದ್ದು ಜಸ್ಟ್ ಅವರ ಒಂದು ಇದರಿಂದ ಉಸಿರಾಟದಿಂದ. ಸೊ ಮಹಾವಿಷ್ಣುವಿಂದ ಬರುವಂತದ್ದು ಗರ್ಭೋದಕಶಾಹಿ ವಿಷ್ಣು. ಸೊ ಗರ್ಭೋದಕಶಾಹಿ ವಿಷ್ಣು ಏನ್ ಮಾಡ್ತಾನೆ, ಗರ್ಭೋದಕಶಾಹಿ ವಿಷ್ಣು ಎಲ್ಲಾ ಒಂದು ಈ ಸೃಷ್ಟಿಯಾದಂತ ಬ್ರಹ್ಮಾಂಡದ ಒಳಗೆ ಎಂಟರ್ ಮಾಡುವಂತದ್ದು. ಸೊ ಅವನ ಒಂದು ಎನರ್ಜಿಯಿಂದ ಅಲ್ಲಿ ಬೇಕಾದ ಒಂದು ಆ ಒಂದು ಸೃಷ್ಟಿಗೆ ಬೇಕಾದ ಒಂದು ಎಲ್ಲವನ್ನ ಅಲ್ಲಿ ರಚಿಸುವಂತದ್ದು. ಸೊ ಈಗ ಎಲ್ಲವನ್ನು ನಿಂತಿರುವಂತದ್ದು ಈಗ ಅವನ ಒಂದು ಶಕ್ತಿಯಿಂದ, ಈ ಪ್ರಪಂಚ ನಿಂತಿರುವಂತದ್ದೇ ದೇವರ ಒಂದು ಶಕ್ತಿಯಿಂದ. ಹಾಗೂ ಗರ್ಭೋದಕಶಾಹಿ ವಿಷ್ಣು ಹೋಗುವಂತದ್ದು, ಹಾಗೂ ಗರ್ಭೋದಕಶಾಹಿ ವಿಷ್ಣುವಿಂದ ಬರುವಂತದ್ದು ಅಂದ್ರೆ ಅವನ ಎಕ್ಸ್ಪಾನ್ಷನ್ ಕ್ಷೀರೋದಕಶಾಹಿ ವಿಷ್ಣು. ಸೊ ಈಗ ತುಂಬಾ ಜನ ಕೇಳ್ತಾರೆ, ವಿಷ್ಣು ಅಲ್ವಾ ಫಸ್ಟ್ ಅಂತ ಹೇಳಿ, ಅಂದ್ರೆ ವಿಷ್ಣು ಫಸ್ಟ್ ಅಂತ ಹೇಳಿ. ಅಂದ್ರೆ ನಾವು ಕೂಡ ಅದೇ ಅಸಂಪ್ಷನ್ ಇದ್ವಿ. ಅಂದ್ರೆ ನಾನು ಕೂಡ ಕೃಷ್ಣ ಪ್ರಜ್ಞೆಗೆ ಬರೋ ಮುಂಚೆ ವಿಷ್ಣುವೇ ಮೊದ್ಲಿಗೆ ಬರುವಂತದ್ದು, ಕೃಷ್ಣ ಬಂದಿರೋದು ಬರೇ ದ್ವಾಪರ ಯುಗದಲ್ಲಿ. ಸೊ ಇದು ತುಂಬಾ ಏನಂತಾರೆ ಗ್ರಾಸ್ ಅಂಡರ್ಸ್ಟ್ಯಾಂಡಿಂಗ್. ಯಾಕೆಂತ ಹೇಳಿದ್ರೆ ನಾವ್ ಅನ್ಕೊಂಡಿರೋದು ಕೃಷ್ಣ ಬಂದಿರೋದು 5,000. ಸೊ 5,000 ವರ್ಷದ ಹಿಂದೆ ಮಾತ್ರ ಕೃಷ್ಣ ಬಂದಿದ್ರೆ, ಕೃಷ್ಣ ಭಗವದ್ಗೀತೆಯಲ್ಲಿ ಯಾಕೆ ಹೇಳುವಂತದ್ದು, ನಾನು ಈ ಒಂದು ಜ್ಞಾನವನ್ನ 120 ಮಿಲಿಯನ್ ಇಯರ್ಸ್ ಬ್ಯಾಕ್ ವಿವಸ್ವಾಣಿಗೆ ಹೇಳ್ದೆ. ಸೊ ಹಾಗಾದ್ರೆ ಅದರ ಅರ್ಥ ಏನು, ಕೃಷ್ಣ ಆಗ ಬಂದಿದ್ದಲ್ಲ. ಇದು ಅಷ್ಟು ಕ್ಲಿಯರ್ ಆಗಿ ಹೇಳಿದಾನೆ ಕೃಷ್ಣ, ನಾನು 120 ಮಿಲಿಯನ್ ಇಯರ್ಸ್ ಬ್ಯಾಕ್ ನಾನು ಈ ಜ್ಞಾನವನ್ನ ವಿವಸ್ವಾಣಿಗೆ ಹೇಳಿದ್ದೇನೆ ಅಂತ ಹೇಳಿದ್ರೆ, ಕೃಷ್ಣ ಬಂದಿದ್ದು ಆಗ ಅಲ್ಲ, ಕೃಷ್ಣ ಆಗ ಅಪಿಯರ್ ಆಗಿದ್ದಷ್ಟೇ, ಬಟ್ ಕೃಷ್ಣ ಮೊದ್ಲೇ ಬಂದಿರುವಂತದ್ದು. ಹಾಗಾಗಿ ಸೊ ಇದನ್ನ ಆಧ್ಯಾತ್ಮಿಕ ಅಂದ್ರೆ ಅವಾಗಲೇನೆ ಅಂದ್ರೆ ಈ ಕೃಷ್ಣ ಮೊದ್ಲಿಗೆ ಭಾಗವತಮಲ್ಲಿ ಇರುವಂತದ್ದು ಮೊದ್ಲಿಗೆ ಕೃಷ್ಣನ ಅಂದ್ರೆ ಕೃಷ್ಣ ಇಟರ್ನಲ್ಲಿ ಯಾವಾಗ್ಲೂ ಇದ್ದಾನೆ, ಗೋಲೋಕದಲ್ಲಿದ್ದಾನೆ ಕೃಷ್ಣ. ಆದ್ರೆ ಈ ಒಂದು ಈ ಯೂನಿವರ್ಸ್ ಏನಿದೆ ಭೌತಿಕ ಇದನ್ನ ನೋಡ್ಕೊಳಕ್ಕೆ ಕೃಷ್ಣ ಬರಲ್ಲ. ಹಾಗಾಗಿ ಅವನು ಯಾವಾಗ್ಲೂ ಅವನ ಭಕ್ತರೊಟ್ಟಿಗೆ ಲೀಲೆ ಮಾಡೋದ್ರಲ್ಲಿ ಅವನು ಖುಷಿಯಾಗಿರ್ತಾನೆ, ಅವರಿಗೆ ಸಂತೋಷ ಮಾಡೋದಲ್ಲಿ. ಹಾಗಾಗಿ ಈ ಬೇರೆ ಎಕ್ಸ್ಪಾನ್ಷನ್ಸ್ ಇಂದ ಇದನ್ನ ಕಂಟ್ರೋಲ್ ಮಾಡುವಂತದ್ದು. ಯಾಕಂತ ಹೇಳಿದ್ರೆ ಈಗ ನಮಗೆ ಒಬ್ರು ಯಾರೋ ಒಬ್ರು ಅಂದ್ರೆ ಲೀಡರ್ ಬೇಕು, ಅವ್ರ ಅಂಡರ್ ಅಲ್ಲಿ ಎಲ್ಲರೂ ವರ್ಕ್ ಮಾಡುವಂತ. ಸೊ ಈ ದೇವತೆಗಳೆಲ್ಲ ಯಾರಿದ್ದಾರೆ ಅವರೆಲ್ಲ ಕೃಷ್ಣನ ಒಂದು ಗೈಡೆನ್ಸ್ ಅಲ್ಲಿ ನೋಡ್ಕೊಳ್ಳುವಂಥದ್ದು ಈ ಸೃಷ್ಟಿಯನ್ನ. ಸೊ ಕೃಷ್ಣನಿಂದ ಬಲರಾಮನಿಂದ ಸಂಕರ್ಷಣೆಯಿಂದ ನಾರಾಯಣ. ಸೊ ನಾರಾಯಣನಿಂದ ಎರಡನೇ ಸಂಕರ್ಷಣೆಯಿಂದ ಬರುವಂತದ್ದು ಮಹಾವಿಷ್ಣುವಿಂದ ಗರ್ಭೋದಕಶಾಹಿ ವಿಷ್ಣು, ಮತ್ತೆ ಬರುವಂತದ್ದು ಕ್ಷೀರೋದಕಶಾಹಿ ವಿಷ್ಣು. ಸೊ ಹೀಗೆಲ್ಲ ಉಲ್ಲೇಖ ಇದೆ ಶಾಸ್ತ್ರಗಳಲ್ಲಿ. ಇದನ್ನ ನಾವು ಶಾಸ್ತ್ರದಿಂದ ತಿಳ್ಕೊಬೇಕಷ್ಟೇ. ಮತ್ತ ಪರತರಂನ ಅನ್ಯತ್ ಕಿಂಚಿದಸ್ತಿ ಧನಂಜಯ ಮಯಿ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ. ಧನಂಜಯ, ನನಗಿಂತ ಶ್ರೇಷ್ಠವಾದ ಸತ್ಯವಿಲ್ಲ, ಮಣಿಗಳಲ್ಲಿ ದಾರದಲ್ಲಿ ಪೋಣಿಸಿದ ಹಾಗೆ ಎಲ್ಲವೂ ನನ್ನಲ್ಲೇ ಅವಲಂಬಿಸಿದೆ. ಸೊ ಇದನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು, ಕೃಷ್ಣ ನಮಗೆ ಅರ್ಥ ಆಗೋ ರೀತಿ ಹೇಳುವಂತದ್ದು. ನೋಡಿ, ಈಗ ನಾವೊಂದು ಮುತ್ತಿನ ಹಾರ ನೋಡ್ತೀವಿ. ಮುತ್ತಿನ ಹಾರ ನೋಡಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಆ ಮುತ್ತನ್ನ. ಆದ್ರೆ ಆ ಮುತ್ತನ್ನ ಹಿಡ್ದಿರೋಂಥದ್ದು ಯಾವುದು, ಅದಲ್ಲಿ ಒಳಗಡೆ ಇರುವಂತದ್ದು ಒಂದು ದಾರ. ಆ ಥ್ರೆಡ್ ಕಟ್ ಆದ್ರೆ ಏನಾಗ್ಬೋದು, ಆ ಮುತ್ತೆಲ್ಲ ಬೀಳ್ಬೋದು. ಅದೇ ರೀತಿ ಈ ಇಡೀ ಸೃಷ್ಟಿ ಏನಿದೆ, ಈಗ ನಾವು ನೋಡ್ತೀವಿ ಎಲ್ಲ ಗ್ರಹಗಳೆಲ್ಲ ಅದರ ಜಾಗದಲ್ಲಿ ಇದೆ, ಸರಿಯಾದ ಒಂದು ರೀತಿಯಲ್ಲಿ ನಡೀತಾ ಇದೆ. ಬೆಳಿಗ್ಗೆ ಅಂದ್ರೆ ಬೆಳಿಗ್ಗೆ ಆಗುವಾಗ ನಮಗೆ ಅಂದ್ರೆ ಸೂರ್ಯೋದಯ ಆಗುವಂತದ್ದು, ರಾತ್ರಿ ಆಗುವಾಗ ಚಂದ್ರ ಇದಾಗುವಂತದ್ದು, ಇದೆಲ್ಲ ಹೇಗೆ ಆಗುವಂತದ್ದು, ಯಾರೋ ಒಬ್ರು ಮಾಡ್ತಾ ಇದಾರೆ. ಅಂದ್ರೆ ಪ್ರಭುಪಾದ ಹೇಳುವಂತದ್ದು ಕ್ರಿಯೇಷನ್ ಇದೆ ಅಂದ್ಮೇಲೆ ಕ್ರಿಯೇಟರ್ ಇರ್ಬೇಕು. ಸೊ ಸೃಷ್ಟಿ ಇದೆ ಅಂತ ಹೇಳಿದ್ಮೇಲೆ ಸೃಷ್ಟಿಕರ್ತ ಇರ್ಲೇಬೇಕು. ಅದರಷ್ಟಕ್ಕೆ. ಆದ್ರೆ ಈ ಈ ಮೆಟೀರಿಯಲಿಸ್ಟ್ ಏನಂತ ತಿಳ್ಕೊಳ್ಳೋದಂತ ಸೈಂಟಿಸ್ಟ್, ಇದೇನಿಲ್ಲ, ಜಸ್ಟ್ ಎಲ್ಲ ಅದರಷ್ಟಕ್ಕೆ ಬಂದಿರುವಂತ ಒಂದು ಎಕ್ಸ್ಪ್ಲೋಷನ್ ಆಯ್ತು, ಅದರಿಂದ ಸೃಷ್ಟಿ ಆಯ್ತು. ಸೊ ಇದು ತುಂಬಾ ಫೂಲಿಶ್ನೆಸ್, ಸಾಧ್ಯನೇ ಇಲ್ಲ. ಯಾವುದೇ ಒಂದು ಸಣ್ಣ ನಾವು ಯಾವುದೇ ಒಂದು ಪೇಂಟಿಂಗ್ ಅಥವಾ ಒಂದು ಆರ್ಟ್ ಕ್ರಿಯೇಟ್ ಮಾಡ್ಬೇಕಾದ್ರೆ ಅದಕ್ಕೊಂದು ಆರ್ಟ್ ಇದ್ರೆ ಅದಕ್ಕೊಂದು ಸೃಷ್ಟಿಕರ್ತ ಇರ್ತಾನೆ. ಅದೇ ರೀತಿ ಇಷ್ಟು ದೊಡ್ಡ ಪ್ರಪಂಚ ಇಷ್ಟು ಸರಿಯಾಗಿ ನಡೆಯುವಂತದ್ದು ಹೇಗೆ ಸಾಧ್ಯ, ಯಾರ್ದೋ ಒಂದು ಗೈಡೆನ್ಸ್ ಇಲ್ಲದೆ ಹೇಗೆ ಸಾಧ್ಯ? ಸೊ
ಇಲ್ಲ, ಕೃಷ್ಣ ಇದ್ದಾನೆ. ಸೊ ಬ್ರಹ್ಮ ಸಂಹಿತೆಯಲ್ಲೂ ಹೇಳುವಂತದ್ದು ಸೃಷ್ಟಿ ಸ್ಥಿತಿ ಪ್ರಳಯ ಸಾಧನ ಶಕ್ತಿ ರೇಖಾ ಛಾಯೇವ ಯಸ್ಯ ಭುವನಾನಿ ವಿಭತ್ತಿ ದುರ್ಗಾ ಯಸ್ಯಾಗ್ನಯ ಭ್ರಮತಿ ಯಸ್ಯ ಚ ಚೇಷ್ಟತೆ ಸ. ಯಾರ ಒಂದು ನಿರ್ದೇಶನದಲ್ಲಿ ಈ ದೇವಿ ಇದನ್ನ ನಡೆಸ್ತಾ ಇರುವಂತದ್ದು ಈ ಒಂದು ವರ್ಲ್ಡ್ ನ ಅಂತ ಹೇಳಿದ್ರೆ ಅದು ಕೃಷ್ಣನ ನಿರ್ದೇಶನದಲ್ಲಿ. ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ ಅಂತ ಬ್ರಹ್ಮ ಹೇಳುವಂತದ್ದು. ರಸೋಹಮಪ್ಸು ಕೌಂತೆಯ ಪ್ರಭಾಸ್ಮಿ ಶಶಿ ಸೂರ್ಯಯೋಃ ಪ್ರಭವಸ್ ಪ್ರಣವ ಸರ್ವ ವೇದೇಶು ಶಬ್ದಕ್ಕೆ ಪೌರುಷಂ ಋಷು. ಹೇ ಅರ್ಜುನ, ನಾನು ನೀರಿನಲ್ಲಿ ರುಚಿಯು, ಸೂರ್ಯ ಚಂದ್ರಗಳಲ್ಲಿ ಬೆಳಕು, ವೇದದ ಮಂತ್ರಗಳಲ್ಲಿ ಓಂಕಾರವೂ ಆಗಿದ್ದೇನೆ. ನಾನು ಆಕಾಶದಲ್ಲಿ ಶಬ್ದವು, ಪುರುಷರಲ್ಲಿ ಪೌರುಷವೂ ಆಗಿದ್ದೇನೆ. ಸೊ ಈಗ ತುಂಬಾ ಜನ ನಾಸ್ತಿಕರು ಇರ್ತಾರೆ, ಅವ್ರು ನಾನು ಕೃಷ್ಣನನ್ನ ನಂಬಲ್ಲ ಅಂತ ಹೇಳ್ತಾರೆ. ಸೊ ನೀನ್ ನಂಬ್ಲಿಲ್ಲ ಅಂತ ಹೇಳಿದ್ರು ನಾವು ತುಂಬಾ ಕೃಷ್ಣನಿಗೆ ಅಂದ್ರೆ ಏನಂತಾರೆ ಡಿಪೆಂಡ್ ಆಗಿದ್ದೇವೆ. ಎಲ್ಲಾ ರೀತಿಯಲ್ಲೂ ನಾವು ಡಿಪೆಂಡ್ ಆಗಿದ್ದೇವೆ. ಸೊ ನೀರನ್ನ ಕುಡಿದೇ ಇರೋರು ಯಾರಾದ್ರೂ ಇದ್ದಾರಾ? ನೀರನ್ನ ಕುಡಿದೇ ಇರೋರು ಯಾರು ಇಲ್ಲ. ಎಲ್ಲರಿಗೂ ನೀರ್ ಬೇಕೇ ಬೇಕು. ಬೇರೆ ಯಾವುದೇ ಆಹಾರವನ್ನ ನಾವು ಬಿಡ್ಬೋದು, ನನಗೆ ಇಷ್ಟ ಇಲ್ಲದೆ ಇರ್ಬೋದು, ಆದ್ರೆ ನಾನು ನೀರನ್ನ ಕುಡಿದೇ ಇರೋರು ಯಾರು ಇಲ್ಲ. ಸೊ ಆ ನೀರಿನ ರುಚಿ ನಾನು ಅಂತಾನೆ ಕೃಷ್ಣ ಇದರಲ್ಲಿ. ಸೊ ನಾವು ಎವ್ರಿ ಟೈಮ್ ಈಗ ಕೃಷ್ಣನ ಹೇಗೆ ನೆನಪಿಸ್ಕೊಳ್ಬೋದು? ಸೊ ಈ ರೀತಿಯಲ್ಲಿ. ಸೊ ನಿನಗೆ ನನ್ನನ್ನ ಡೈರೆಕ್ಟ್ ನಿನಗೆ ಪೂಜೆ ಮಾಡಕ್ ಇಷ್ಟ ಇಲ್ವಾ ಅಂದ್ರೆ, ಒಂದು ಭಕ್ತಿ ಸೇವೆಯಲ್ಲಿ ಡೈರೆಕ್ಟ್ ಆಗಿ ನಾವು ತೊಡಗ್ಸಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ, ಒಂದು ನೀರು ಕುಡಿಯುವಾಗ ಸಹ ನಾವು ನೆನೆಸ್ಕೊಳ್ಬೋದು, ಓ ಇದು ಕೃಷ್ಣ. ರುಚಿ ಇದೆ, ನೀರಿನಲ್ಲಿ ಒಂದು ರುಚಿ ಇದೆ ಅಲ್ವಾ? ನಮಗೆ ಬೇರೆ ಬೇರೆ ದ್ರವ್ಯಗಳು ಇಷ್ಟ ಆಗದೆ ಇರ್ಬೋದು, ಆದ್ರೆ ಈಗ ಇನ್ನು ಆದ್ರೆ ನೀರಿನ ರುಚಿ ಇಷ್ಟ ಇಲ್ದೇ ಇರೋರು ಯಾರಿಲ್ಲ. ನೀರು ಹೋಗೇ ಹೋಗುತ್ತೆ, ಎಂತವ್ರಿಗಾದ್ರೂ ನೀರು ಕುಡಿಲೇಬೇಕು. ಸೊ ಹಾಗೂ ಸೂರ್ಯ ಚಂದ್ರರಲ್ಲಿ ಇರೋ ಬೆಳಕು. ಸೊ ಸೂರ್ಯ ಹಾಗೂ ಚಂದ್ರನಿಗೆ ಬೆಳಕು ಬರುವಂತದ್ದು ಎಲ್ಲಿಂದ? ಕೃಷ್ಣನಿಂದ. ಯಕ್ಷಾಕ್ಷುರೇಶು ಸವಿತ ಸಕಲ ಗ್ರಹಾಣ ರಾಜ ಸಮಸ್ತ ನಾಟ್ ಗೆಟಿಂಗ್ ಫುಲ್ಲಿ ಓಕೆ. ಅದರಲ್ಲಿ ಕೃಷ್ಣ ಹೇಳುವಂತದ್ದು ಏನು ಅಂತಂದ್ರೆ, ಈ ಸೂರ್ಯ ಎಲ್ಲಾ ಗ್ರಹಗಳಿಗೆ ರಾಜ, ಆದ್ರೆ ಅವನಿಗೆ ಬರುವಂತ ಒಂದು ಶಾಖ ಹಾಗೂ ಆ ಬೆಳಕೇನಿದೆ ಆ ಒಂದು ಅದನ್ನ ಕೊಡ್ತಾ ಇರುವಂತದ್ದು ಯಾವುದು? ಕೃಷ್ಣನಿಂದ ಬರುವಂತದ್ದು. ಅದು ಬ್ರಹ್ಮ ಸಂಹಿತೆಯಲ್ಲಿ ಬ್ರಹ್ಮನ ಒಂದು ಪ್ರಾರ್ಥನೆ. ಅದೇ ರೀತಿ ಇಲ್ಲಿ ಕೃಷ್ಣನು ಅದನ್ನ ಹೇಳುವಂತದ್ದು. ಸೊ ಸೂರ್ಯ ಚಂದ್ರರ ಬೆಳಕು ನಾನೇ. ಹಾಗೂ ವೇದಗಳಲ್ಲಿ ಓಂ. ಸೊ ಎಲ್ಲಾ ಈ ಮಾಯವಾದಿ ಸನ್ಯಾಸಿಗಳು ಇರ್ಬೋದು, ಬೇರೆಯವರು ಇರ್ಬೋದು, ಅವರು ಸಹ ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಅಥವಾ ಓಂ ಅನ್ನೋದನ್ನ ಎಲ್ಲಾದ್ರಲ್ಲೂ ಉಪಯೋಗಿಸ್ತೀವಿ ನಾವು. ಜಸ್ಟ್ ಅವರು ಅಂತಲ್ಲ, ಈ ಒಂದು ಓಂ ಸಹನಾ ಭವತು ಅಂತ ಯೂಸ್ ಮಾಡ್ತಾರೆ. ಸೊ ಓಂ ಅಂತ ಯೂಸ್ ಮಾಡಿದಾಗ ನೀನು ಕೃಷ್ಣನ ಕರೆದಾಗ ಆಯ್ತು. ಸೊ ಕೃಷ್ಣ ನಾನು ಆ ಓಂಕಾರ ಮಂತ್ರಗಳಲ್ಲಿರೋ ಎಲ್ಲಾ ಮಂತ್ರಗಳಲ್ಲೂ ನಾವು ಯಾವುದೇ ದೇವರ ಮಂತ್ರ ಹೇಳ್ತೀವಿ ಅಂತ ಹೇಳಿ ದೇವತೆಗಳದ್ದು ಅದರಲ್ಲಿ ಓಂ ಬರುತ್ತೆ. ಸೊ ಅದು ಕೃಷ್ಣ. ನಾನು ಆಕಾಶದಲ್ಲಿ ಶಬ್ದ, ನಾವಾಗ್ಲೇ ನೋಡಿದ್ವಿ ಆಕಾಶದಲ್ಲಿ 5 ಪಂಚಮಹಾಭೂತಗಳಲ್ಲಿ ಒಂದು ಆಕಾಶದಲ್ಲಿ ನಾನು ಹೇಳಿದೆ ಖಮ್ ಅಂತ ಹೇಳಿ. ಸೊ ಆ ಶಬ್ದ ನಾನು ಅಂತ. ಹಾಗೂ ಪುರುಷರಲ್ಲಿ ಪೌರುಷ ಅಂತ ಹೇಳಿದ್ರೆ ಒಂದು ಒಂದು ಎಬಿಲಿಟಿ ಅಂತ ಹೇಳ್ತೀವಿ. ಮನುಷ್ಯನಲ್ಲಿ ಇರುವಂತ ಒಂದು ಎಬಿಲಿಟಿ ಏನಿದೆ ಅದು ಕೃಷ್ಣ. ಸೊ ನಾವು ಈಗ ಯಾರೇ ಒಬ್ಬರಲ್ಲಿ ಒಂದು ಎಬಿಲಿಟಿ ನೋಡಿದಾಗ ನಾವು ಅಸೂಯೆ ಪಡಬಾರ್ದು. ಯಾಕೆ ಅಂತ ಹೇಳಿದ್ರೆ ಅದು ಕೃಷ್ಣ ಅವರ ಮೇಲೆ ತೋರಿಸಿರುವಂತ ಕರುಣೆ. ಸೊ ಕೃಷ್ಣನ ಒಂದು ಬ್ಲೆಸ್ಸಿಂಗ್ ಇದೆ ಅವರಿಗೆ, ಹಾಗಾಗಿ ಒಂದು ಎಬಿಲಿಟಿ ಇದೆ. ಸೊ ಆಗ ನಾವು ಕೃಷ್ಣನ ಮೇಲೆ ಅಸೂಯೆ ಮಾಡಿದಾಗ ಆಗುತ್ತೆ. ನಾವು ಅವರ ಮೇಲೆ ಅಸೂಯೆ ಮಾಡಿದ್ರೆ ಕೃಷ್ಣನ ಮೇಲೆ ಅಸೂಯೆ ಮಾಡಿದಾಗ, ಹಾಗಾಗಿ ಅದು ಕೃಷ್ಣ ಅಂತ ಇದರಿಂದ ನಾವು ತಿಳ್ಕೊಬಹುದು. ಸೊ ಇದರಲ್ಲಿ ಬೇರೆ ಬೇರೆದು ಯಾವ್ದ್ರಲ್ಲಿ ಏನು ಅಂತ ಕೃಷ್ಣನ ನಾವು ಹೇಗೆ ತಿಳ್ಕೊಳ್ಬಹುದು ಅಂತ. ಸೊ ನೀರಿನಲ್ಲಿ ರುಚಿ, ಚಂದ್ರ ಸೂರ್ಯ ಅಲ್ಲಿ ಬೆಳಕು. ಸೊ ಬೆಳಕಿನಲ್ಲಿ ರುಚಿಯಲ್ಲಿ ನೀರು, ಬೆಳಕು. ಸೊ ವೈದಿಕ ಮಂತ್ರಗಳಲ್ಲಿ ಓಂ, ಆಕಾಶದಲ್ಲಿ ಧ್ವನಿ, ಮನುಷ್ಯನಲ್ಲಿ ಸಾಮರ್ಥ್ಯ, ಭೂಮಿಯಲ್ಲಿ ಪರಿಮಳ, ಬೆಂಕಿ. ಭೂಮಿಯಲ್ಲಿ ಪರಿಮಳ, ಈ ಮಳೆ ಬರುವಾಗ ಒಂದು ಸುವಾಸನೆ ಬರುವಂತದ್ದು. ಸೊ ಆ ಪರಿಮಳ ಯಾವುದು? ಕೃಷ್ಣ. ಬೆಂಕಿಯಲ್ಲಿ ಶಾಖ, ಜೀವನ, ಅದೆಲ್ಲವೂ ಅಂದ್ರೆ ಯಾವುದು ಬದುಕಿರುವಂತದ್ರಲ್ಲಿ ಜೀವಿಗಳಲ್ಲಿ ಜೀವನ. ಸೊ ಎಲ್ಲಾ ತಪಸ್ವಿಗಳಲ್ಲಿ ತಪಸ್ಸು, ಎಲ್ಲಾ ಅಸ್ತಿತ್ವಗಳಲ್ಲಿ ಮೂಲದ ಬೀಜ. ಅಂದ್ರೆ ಅಹಂ ಬೀಜ ಪ್ರದಾಪಿತ ಅಂದ್ರೆ ಸರ್ವ ಯೋನಿಷು ಕೌಂತೆಯ ಅಹಂ ಬೀಜ ಪ್ರದಾಪಿತ. ಎಲ್ಲ ಯೋನಿಗಳಲ್ಲಿ ಬೀಜ ಕೊಡುವಂತ ಮೂಲ ಬೀಜ ಯಾರು? ಕೃಷ್ಣ. ಸೊ ಬುದ್ಧಿವಂತರಲ್ಲಿ ಬುದ್ಧಿ, ಹಾಗೂ ಎಲ್ಲಾ ಶಕ್ತಿಶಾಲಿ ಪುರುಷರು ಪರಾಕ್ರಮ, ಕಾಮ ಆಸಕ್ತಿ ರಹಿತವಾದ ಸಾಮರ್ಥ್ಯ,
ಸೊ ಧರ್ಮ ತತ್ವಗಳಲ್ಲಿ ವಿರುದ್ಧವಲ್ಲದ ಲೈಂಗಿಕ ಜೀವನ. ಸೊ ಲೈಂಗಿಕತೆ ತಪ್ಪು ಅಂತ ಹೇಳಿಲ್ಲ, ಧರ್ಮ ತತ್ವಗಳಿಗೆ ಅನುಸಾರವಾಗಿ ಇದ್ರೆ ಅಂತಹ ಅಂದ್ರೆ ಕೃಷ್ಣ ಪ್ರಜ್ಞೆಯ ಒಂದು ಮಗುವನ್ನ ಪಡೆಯಲಿಕ್ಕೆ ಮಾಡುವಂತ ಒಂದು ಇದನ್ನ ಅದು ಧರ್ಮ ತತ್ವ ಅಂತ. ಯೇ ಚೈವ ಸಾತ್ವಿಕ ಭಾವ ರಾಜಸಾಸ್ತಮಶಾಸ್ತ್ರಯೇ ಮತ್ತ ಏವೇತಿ ತಾನ್ ವಿದ್ಧಿ ನತ್ವಹಂ ತೇಷು ತೇ ಮಯಿ. ಇದನ್ನು ತಿಳಿದುಕೋ, ಸಾತ್ವಿಕ ರಾಜಸ ತಾಮಸ ಸ್ಥಿತಿಗಳೆಲ್ಲ ನನ್ನ ಶಕ್ತಿಯಿಂದ ಪ್ರಕಟವಾದವು. ಒಂದು ಅರ್ಥದಲ್ಲಿ ಪ್ರತಿಯೊಂದು ವಸ್ತುವು ನಾನೇ, ಆದರೆ ನಾನು ಸ್ವತಂತ್ರನು. ನಾನು ಐಹಿಕ ಪ್ರಕೃತಿಯ ಗುಣಗಳಿಗೆ ಪಟ್ಟಿಲ್ಲ, ಬದಲಿಗೆ ಅವು ನನ್ನಲ್ಲಿರುವವು. ಸೊ ಕೃಷ್ಣ ಈ ಮೂರು ಗುಣಗಳೇನಿದೆ, ಸತ್ವ, ರಜಸ ಹಾಗೂ ತಮಸ, ಇದೆಲ್ಲ ಕೃಷ್ಣನ ಶಕ್ತಿ. ಯಾವ ಶಕ್ತಿ? ಬಹಿರಂಗ ಶಕ್ತಿ. ಸೊ ನಾವು ನೋಡಿದ್ವಿ ಅಂತರಂಗ ಶಕ್ತಿ, ಬಹಿರಂಗ ಹಾಗೂ ತಟಸ್ಥ ಶಕ್ತಿ. ಸೊ ಬಹಿರಂಗ ಶಕ್ತಿಯಿಂದ ಬರುವಂತದ್ದು ಇದೆಲ್ಲ ಕೃಷ್ಣನ ಬಹಿರಂಗ ಶಕ್ತಿಯಿಂದ ಬರುವಂತದ್ದು, ದೇವಿ. ಸೊ ದೇವಿಯಿಂದ ಬರುವಂತದ್ದು, ಹಾಗೂ ನಾನೇ ಅದನ್ನೆಲ್ಲ ಮಾಡಿರುವಂತದ್ದು ಕೃಷ್ಣ ಆಗಿರೋದ್ರಿಂದ, ಆದ್ರೆ ಕೃಷ್ಣ ಸ್ವತಂತ್ರನು. ಈಗ ತುಂಬಾ ಜನ ಹೇಳ್ತಾರೆ, ಓ ಕೃಷ್ಣ ಯಾಕೆ ಹೀಗ್ ಮಾಡ್ದ, ಕೃಷ್ಣನಿಗೆ ಅಂದ್ರೆ ಕೃಷ್ಣ ತಪ್ಪು ಮಾಡ್ದ ಹೀಗೆಲ್ಲ. ಅಂದ್ರೆ ಈ ತಪ್ಪು ಮಾಡುವಂತದ್ದು ಯಾವಾಗ? ಈ ಮೂರು ಗುಣಗಳಿಂದ ನಾವು ಬಂಧಿತರಾದಾಗ ಮಾತ್ರ. ಆದ್ರೆ ಕೃಷ್ಣ ಇದಕ್ಕಿಂತೆಲ್ಲ ಹೊರತಾಗಿದ್ದಾನೆ, ಅವನು ನಾನು ಸ್ವತಂತ್ರ. ಸೊ ಹಾಗಾಗಿ ಕೃಷ್ಣ ಹೇಗೆ ತಪ್ಪು ಮಾಡಕ್ಕೆ ಸಾಧ್ಯ? ಅವನು ಈ ಮೂರು ಗುಣಗಳಲ್ಲಿ ಇಲ್ಲ. ಕೃಷ್ಣ ಇರುವಂತದ್ದು ಅಂದ್ರೆ ನಾವು ಸಹ ಅಷ್ಟೇ ಈ ಮೂರು ಗುಣಗಳೇ ಶ್ರೇಷ್ಠ ಅಲ್ಲ. ಈಗ ಸತ್ವಗುಣ ಶ್ರೇಷ್ಠ ಅಂತಲ್ಲ, ಸತ್ವಗುಣಕ್ಕಿಂತ ಮೇಲೆ ಬರ್ಬೇಕು ಶುದ್ಧ ಸತ್ವಗುಣ. ಸೊ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಇರುವಾಗ ಶುದ್ಧ ಸತ್ವಗುಣಕ್ಕೆ ಬರ್ತೀವಿ. ಸೊ ಈ ಐಹಿಕ ಪ್ರಕೃತಿಯ ಗುಣಗಳಿಗೆ ಒಳಪಟ್ಟಿಲ್ಲ ನಾನು. ಕೃಷ್ಣನಿಗೆ ಯಾವುದೇ ಒಂದು ಯಾಕೆ ಅಂತ ಹೇಳಿದ್ರೆ ಅದು ನಡೆಯುವಂತದ್ದೇ ಅದು ಕೃಷ್ಣನ ಒಂದು ನಿರ್ದೇಶನದಲ್ಲಿ. ಹಾಗಿರುವಾಗ ಕೃಷ್ಣ ಹೇಗೆ, ಈಗ ನೋಡಿ ಇಲ್ಲಿ ಈ ಮೂರು ಶಕ್ತಿಗಳು ತಮಸ್, ರಜೋ ಹಾಗೂ ಸತ್ವಗುಣ ನಮ್ಮನ್ನ ಕಂಟ್ರೋಲ್ ಮಾಡುವಂತದ್ದು. ಸೊ ಆದರೆ ಈ ಮೂರನ್ನ ಮಾಡುವಂತದ್ದು ಯಾರು? ಕೃಷ್ಣ. ಸೊ ಅದರ ಅರ್ಥ ಏನು ಅಂತ ಹೇಳಿದ್ರೆ, ನಾವು ಕೃಷ್ಣನಿಗೆ ಯಾವಾಗ ಮೊರೆ ಹೋಗ್ತೀವಿ, ಸರೆಂಡರ್ ಆಗ್ತೀವಿ, ಆವಾಗ ಕೃಷ್ಣ ಒಂದು ಆ ಕರುಣೆಯಿಂದ, ಇಲ್ಲ ಅವನು ನನ್ನ ಭಕ್ತ, ಅವನನ್ನು ನೀನು ಸಾಕು, ಟೆಸ್ಟ್ ಮಾಡಿದ್ದು ಸಾಕು, ಅವನನ್ನ ರಿಲೀವ್ ಮಾಡು ಅಂತ ಹೇಳಿ ಕೃಷ್ಣ ಹೇಳುವಂಥದ್ದು. ಆಗ ದೇವಿ ಅವನ ಆರ್ಡರ್ ಅಲ್ಲಿ ವರ್ಕ್ ಮಾಡೋ ಕಾರಣ, ಈಗ ಯಾರೇ ಒಬ್ರು ಇದ್ರೆ, ಈಗ MD ಇದ್ದಾರೆ, MD ಕೆಳಗಡೆ ಒಬ್ರು ಚೀಫ್ ಮ್ಯಾನೇಜರ್, ಅವರ ಕೆಳಗಡೆ ಒಬ್ಬ ವರ್ಕರ್. ಈಗ ನಾವು ಆ ವರ್ಕರ್ ಅನ್ಕೊಳ್ಳೋಣ, ಅಂದ್ರೆ ವರ್ಕರ್ ಅಂತ ಹೇಳಿದ್ರೆ ನಾವು ಒಬ್ರು ಎಂಪ್ಲಾಯಿ. ಸೊ ಆ ಎಂಪ್ಲಾಯಿ ನಮಗೆ ಇಮಿಡಿಯೇಟ್ ಮ್ಯಾನೇಜರ್ ಇರ್ಬೋದು, ಆದ್ರೆ MD ಕಡೆಯಿಂದ ಈಗ ನಾವು MD ಒಂದು ಇದು ನಮ್ಮ ಮೇಲೆ ಇದ್ರೆ ಆಗ ಏನ್ ಮಾಡ್ತಾರೆ, ಆ ಮ್ಯಾನೇಜರ್ ಸಹ ಏನ್ ಮಾಡ್ತಾನೆ, ನಮಗೆ ಜಾಸ್ತಿ ಕಷ್ಟ ಕೊಡಲ್ಲ. ಓಕೆ, ಓ ಇವನು ಆ MD ಯ ವ್ಯಕ್ತಿಯಪ್ಪ, ನಾನು ಅವನ್ನ ಜಾಸ್ತಿ ಇದ್ ಮಾಡಕ್. ಅದೇ ರೀತಿ ಈಗ ಕೃಷ್ಣನಿಗೆ ನಾವು ಕೃಷ್ಣನ ಒಂದು ಪ್ರೊಟೆಕ್ಷನ್ ಅಲ್ಲಿ ಇದ್ದಾಗ ಮಾಯೆ ಏನ್ ಮಾಡ್ತಾಳೆ, ನಮ್ಮನ್ನ ಟೆಸ್ಟ್ ಮಾಡಲ್ಲ, ಬಿಡ್ತಾಳೆ. ಓಕೆ ಇವನು ಕೃಷ್ಣನ ವ್ಯಕ್ತಿ, ನಾನು ಇವನ್ನ ಟೆಸ್ಟ್ ಮಾಡೋ ಅಗತ್ಯ ಇಲ್ಲ, ಕೃಷ್ಣ ಡೈರೆಕ್ಟ್ ಆಗಿ ನೋಡ್ಕೊಳ್ತಾನ ಅವನ್ನ ಅಂತ ಹೇಳಿ. ತ್ರಿಭಿರ್ ಗುಣಮಯೈರ್ಭಾವೈ ಸರ್ವವಿಧಂ ತತಂ ಮೋಹಿತಂ ನಾಭಿಜಾನಾತಿ ಮಾಮೇಭ್ಯ ಪರಮವ್ಯಯಂ. ಸಾತ್ವಿಕ, ರಾಜಸ ಮತ್ತು ತಾಮಸವೆನ್ನುವ ಮೂರು ಗುಣಗಳಿಂದ ಮೋಹಿತವಾಗಿ ಈ ಸಮಸ್ತ ಜಗತ್ತು ನನ್ನನ್ನು ಅರಿಯದೇ ಇದೆ. ನಾನು ಈ ಗುಣಗಳನ್ನು ಮೀರಿದವನು ಮತ್ತು ಅವ್ಯಯನು. ಸೊ ನಾವು ಯಾಕೆ ಕೃಷ್ಣನ ಅರ್ಥ ಆಗಲ್ಲ ಅಂತ ಹೇಳಿದ್ರೆ, ನಾವು ಈ ಮೂರು ಗುಣಗಳಲ್ಲಿ ಇದ್ದೀವಿ. ಸೊ ಈ ಮೂರು ಗುಣಗಳಲ್ಲಿ ಇರೋದ್ರಿಂದ ನಾವು ಇಲ್ಯೂಷನ್, ಮೋಹಿತರಾಗುವಂತದ್ದು ಅಂದ್ರೆ ಆ ಇಲ್ಯೂಷನ್ ಇಂದಾಗಿ ನಮಗೆ ಕೃಷ್ಣನನ್ನ ಅರಿಯಕ್ಕೆ ಆಗ್ತಾ ಇಲ್ಲ. ಸೊ ಹೇಗೆ ನಾವು ಅರ್ಥ ಮಾಡ್ಕೋಬೇಕು? ಅದಕ್ಕೆ ನಮಗೆ ಕೃಷ್ಣನ ಒಂದು ಕೃಷ್ಣ ಹಾಗೂ ಗುರುಗಳ ಒಂದು ಕೃಪೆ ಬೇಕು. ಅದು ಯಾವ್ದೋ ಒಂದು ಚೈತನ್ಯ ಚರಿತಾಮೃತದಲ್ಲಿ ಗುರು ಕೃಪಾ ಅಲ್ಲ, ಅಂದ್ರೆ ಗುರುಗಳ ಕೃಪೆ ಇದ್ರೆ ಭಕ್ತಿ ಲತಾ ಬೀಜ. ಅಂದ್ರೆ ಈ ಭಕ್ತಿ ಅನ್ನುವಂಥದ್ದು ಬರುವಂತದ್ದು ನಮಗೆ ಗುರುಗಳ ಒಂದು ಕೃಪೆ ಇರುವಾಗ ಮಾತ್ರ ಬರುವಂತದ್ದು ಅಂತ ಹೇಳಿ ಚೈತನ್ಯ ಚರಿತಾಮೃತದಲ್ಲಿ ಚೈತನ್ಯ ಮಹಾಪ್ರಭುಗಳು ಹೇಳುವಂಥದ್ದು. ಸೊ ಹಾಗಾಗಿ ಕೃಷ್ಣನ ಸರಿಯಾಗಿ ನಾವು ಅರ್ಥ ಮಾಡ್ಕೋಬೇಕಾದ್ರೆ ಒಂದು ಗುರುಗಳು ಮತ್ತು ಶಾಸ್ತ್ರದಿಂದ ಮಾತ್ರ. ಇಲ್ಲ ಅಂದ್ರೆ ನಮಗೆ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ನಾವು ಈ ಮೂರು ಗುಣಗಳಿಂದ ಬಂಧಿತರಾಗಿದ್ದೇವೆ. ಆದ್ರೆ ಕೃಷ್ಣ ಇದೆಲ್ಲವನ್ನು ಮೀರಿದವನು ಹಾಗೂ ಅವ್ಯಯನು.
ದೈವಿ ಹೇಷ ಗುಣಮಯೀ ಮಮ ಮಾಯಾ ದುರತ್ಯಯ ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿ ತೇ. ಐಹಿಕ ಪ್ರಕೃತಿಯ ತ್ರಿಗುಣಗಳಿಂದ ಆದ ಈ ನನ್ನ ದೈವಿ ಶಕ್ತಿಯನ್ನು ಮೀರುವುದು ಬಹಳ ಕಷ್ಟ. ಆದರೆ ನನಗೆ ನಾದವರು ಸುಲಭವಾಗಿ ಅದನ್ನು ದಾಟಬಲ್ಲರು. ಸೊ ಇದು ಹೇಗೆ ಕೃಷ್ಣ ಈ ಐಹಿಕ ಪ್ರಕೃತಿಯ ತ್ರಿಗುಣ ಯಾವುದೆಲ್ಲ ಸತ್ವರಜ ತಮ, ಈ ಮೂರು ಗುಣಗಳಿಂದ ನನ್ನ ದೈವಿ ಶಕ್ತಿ ಅಂದ್ರೆ ಕೃಷ್ಣನ ದೈವಿ ಶಕ್ತಿ ಅದು. ಸೊ ಅಂತ ಹೇಳಿದ್ರೆ ಮಾಯೆಗೆ ಕೂಡ ಅದು ಒಂದು ಥ್ಯಾಂಕ್ಲೆಸ್ ಜಾಬ್ ಅಂತೆ. ಪ್ರಭುಪಾದ ಹೇಳುವಂತದ್ದು ಥ್ಯಾಂಕ್ಲೆಸ್ ಜಾಬ್. ಅವಳಿಗೇನು ಇಷ್ಟ ಇಲ್ಲ ನಮ್ಮನ್ನ ಈ ತರ ಒಂದು ಕಷ್ಟಗಳಿಗೆ ಒಳಪಡಿಸ್ಬೇಕು ಅಂತ ಹೇಳಿ. ಆದ್ರೆ ಯಾಕೆ ಕೊಡುವಂಥದ್ದು, ಟೆಸ್ಟ್ ಮಾಡುವಂಥದ್ದು ನಮ್ಮನ್ನ ಅಂತ ಹೇಳಿದ್ರೆ, ನಾವು ಪ್ಯೂರಿಫೈ, ನಮ್ಮ ಒಂದು ಓನ್ ಪ್ಯೂರಿಫಿಕೇಶನ್ಗೋಸ್ಕರ ನಾವ್ ಯಾವಾಗ ಆತರ ಶುದ್ಧರಾಗ್ತೀವಿ ಆಗ ಅದಾದ್ಮೇಲೆ ನಮ್ಮ ಮಾಯ ನಮ್ಮನ್ನ ಟೆಸ್ಟ್ ಮಾಡಲ್ಲ. ಆಗ ನಾವು ಆಧ್ಯಾತ್ಮಿಕ ಲೋಕಕ್ಕೆ ಹೋಗ್ಬೇಕಾದ್ರೆ ನಾವು ಅಷ್ಟು ಪ್ಯೂರಿಫೈ ಆಗ್ಬೇಕು. ನಮ್ಮ ಈಗ ಕಲುಷಿತಗೊಂಡಿರೋ ಈ ಪ್ರಜ್ಞೆಯಲ್ಲಿ ನಮ್ಮನ್ನ ಆ ಗೋಲೋಕಕ್ಕೆ ಎಂಟ್ರಿ ಕೊಡಲ್ಲ. ಸೊ ಗೋಲೋಕಕ್ಕೆ ಎಂಟ್ರಿ ಕೊಡ್ಬೇಕಿದ್ರೆ ನಾವು ಪ್ಯೂರಿಫೈ ಆಗ್ಬೇಕು. ಹಾಗಾಗಿ ಅದು ದೈವಿ ಶಕ್ತಿ, ಅದನ್ನ ನಾವು ಇದ್ ಮಾಡುವಾಗಿಲ್ಲ. ಕೃಷ್ಣನ ಒಂದು ದೈವಿ ಶಕ್ತಿ ಅವಳು. ಸೊ ಅವಳಿಂದ ನಾವು ಬಿಡುಗಡೆ ಆಗುವಂಥದ್ದು ತುಂಬಾ ಕಷ್ಟ. ಅವಳು ಅಂದ್ರೆ ತುಂಬಾ ಟೆಸ್ಟ್ ಮಾಡ್ತಾಳೆ, ಪದಂ ಪದಂ ವಿಪದಂ ಅಂತ ಹೇಳ್ತಾರೆ. ಸೊ ಕ್ಷಣ ಕ್ಷಣಕ್ಕೂ ಇದ್ರಲ್ಲಿ ನಾವು ತೊಂದರೆಗಳನ್ನ ನೋಡ್ತೀವಿ. ಆದ್ರೆ ನನಗೆ ಶರಣಾಗತನಾದವರು ಸುಲಭವಾಗಿ ಅದನ್ನು ದಾಟಬಲ್ಲರು. ಈಗ ನಾವು ಪ್ರಹ್ಲಾದ್ ಮಹಾರಾಜ್ನ ನೋಡಿದ್ವಿ, ಹೇಗೆ ಅವರು ಕ್ಷಣ ಕ್ಷಣ ಅವರ ತಂದೆ ಕಷ್ಟ ಕೊಡ್ತಾ ಇದ್ರು ಸಹ ಅವರಿಗೆ ಕೃಷ್ಣ ಪ್ರತಿ ಸಮಯ ಜೊತೆಗೆ ಇದ್ರ, ಹೇಗೆ ಒಂದು ಪ್ರೊಟೆಕ್ಷನ್ ಕೊಡ್ತಾ ಇದ್ದ ಕೃಷ್ಣ ಸ್ವಯಂ. ಹಾಗಾಗಿ ಅದೇ ತರ ನಾವು ಕೃಷ್ಣನ ಕಡೆ ನೋಡ್ಬೇಕಷ್ಟೇ, ನಾವು ನೋಡ್ತಾ ಇಲ್ಲ. ಸೊ ಕೃಷ್ಣನ ಕಡೆ ನಾವು ನೋಡಿ ಆ ಒಂದು ಫೇತ್ ಯಾವಾಗ ನಮಗೆ ಬಿಲ್ಡ್ ಆಗತ್ತೆ, ನಾವು ಆ ಚಾಂಟಿಂಗ್ ಚಾಂಟಿಂಗ್ ಇಂದ ಇನಿಷಿಯಲಿ ಸ್ಟಾರ್ಟ್ ಆಗುವಂತದ್ದು ಆ ಶ್ರದ್ಧೆ ಮೇನ್ಲಿ ಚಾಂಟಿಂಗ್. ನಾವು ಚಾಂಟಿಂಗ್ ಮಾಡ್ಲಿಲ್ಲ ಅಂದ್ರೆ ಅದು ಶ್ರದ್ಧೆ ಕೃಷ್ಣನ ಮೇಲೆ ನಮಗೆ ಬರಕ್ಕೆ ಚಾನ್ಸೇ ಇಲ್ಲ. ಸೊ ಆ ಒಂದು ಶರಣಾಗತಿ ಆಗ್ತಾರೆ ಆಗ ಅವರನ್ನ ನಾನು ಈ ಒಂದು ಭವಸಾಗರದಿಂದ ಕಾಪಾಡ್ತೇನೆ ಅಂತ ಹೇಳಿ ಕೃಷ್ಣ ಹೇಳುವಂತದ್ದು. ಸೊ ಇದು ಹೇಗೆ ಅಂತ ಹೇಳಿದ್ರೆ, ಈಗ ನಾವು ಒಂದು ಕರುವಿನ ಕಾಲಿನ ಹೆಜ್ಜೆ ಏನಿರುತ್ತೆ ಅಂದ್ರೆ ಪಾದ ಒಂದು ಅದು ಕಾಲು ಇಟ್ಟ ಜಾಗೆಯಲ್ಲಿ, ಅಂದ್ರೆ ಈಗ ಮಳೆ ಬಂದಿರುವಂತ ಒಂದು ಜಾಗ ಅನ್ಕೊಳ್ಳಿ. ಸೊ ಆ ಭೂಮಿ ಮೇಲೆ ಕಾಲಿಟ್ಟಾಗ ಅಲ್ಲಿ ಒಂದು ಗುಂಡಿ ಆಗತ್ತಲ್ಲ, ಆ ಗುಂಡಿ ಅಂದ್ರೆ ಸಣ್ಣದು. ಸೊ ಕರುವಿನ ಕಾಲು ಇಟ್ರೆ ಎಷ್ಟು ಸಣ್ಣದಿರುತ್ತೆ ಅಷ್ಟು ಸಣ್ಣ ಜಾಗ. ಸೊ ಕಷ್ಟಗಳನ್ನ ಅಷ್ಟು ಸಣ್ಣ ಮಾಡ್ತಾನಂತೆ ಕೃಷ್ಣ. ಸೊ ನಮಗೆ ಈ ಭೌತಿಕ ಜಗತ್ತಲ್ಲಿ ಯಾವ್ದೆಲ್ಲ ಮೇನ್ ಇರುವಂತದ್ದು ಜನ್ಮ ಮೃತ್ಯು ಜರ ವ್ಯಾಧಿ, ಇದೇ ನಿಜವಾದ ಕಷ್ಟ. ನಾವೀಗ ಏನ್ ಮಾಡಿದೀವಿ ಅದ್ರ ಬಿಟ್ರೆ ಇನ್ನೊಂದು ಎರಡನೇದು ಯಾವುದು ಸೆಕೆಂಡ್ರಿ ಅಂತ ಹೇಳ್ತೀವಿ, ಅದು ಬಂದು ಆಧ್ಯಾತ್ಮಿಕ ಕ್ಲೇಶ, ಆದಿ ದೈವಿಕ ಕ್ಲೇಶ ಹಾಗೂ ಆದಿ ಭೌತಿಕ. ಸೊ ಆಧ್ಯಾತ್ಮಿಕ ಕ್ಲೇಶ ಅಂದ್ರೆ ನನ್ನದೇ ಮನಸ್ಸು ಹಾಗೂ ದೇಹದಿಂದ ಬರುವಂತ ಕ್ಲೇಶ. ನನ್ನ ದೇಹಕ್ಕೆ ಸುಮಾರು ಕಾಯಿಲೆಗಳು ಬಂದು ಅದರಿಂದ ನಾನು ಪಡುವಂತ ಯಾತನೆ ಇರ್ಬೋದು, ಅಥವಾ ನನ್ನ ಮನಸ್ಸೇ ನನಗೆ ಶತ್ರು ಆಗುವಂಥದ್ದು. ನನ್ನ ಮನಸ್ಸು ಹಾಗೂ ಮನಸ್ಸು ಯಾವಾಗ ನಾವು ಕಂಟ್ರೋಲ್ ನಿಗ್ರಹಿಸಲ್ವೋ ಆಗ ಮನಸ್ಸೇ ನಮಗೆ ಶತ್ರು. ನಿನ್ನೆ ಅಧ್ಯಾಯದಲ್ಲಿ ನೋಡಿದ್ವಿ ಮನಸ್ಸು ಹೇಗೆ ನಮಗೆ ಮಿತ್ರನೂ ಆಗ್ಬೋದು ಶತ್ರು ಆಗ್ಬೋದು. ಸೊ ಮನಸ್ಸಿಂದ ಬರುವಂತದ್ದು ಹಾಗೂ ದೇಹದಿಂದ ಬರುವಂತದ್ದು ಆಧ್ಯಾತ್ಮಿಕ. ಆದಿ ದೈವಿಕ ಅಂತ ಹೇಳಿದ್ರೆ ಈ ಒಂದು ದೇವತೆಗಳಿಂದ ಬರುವಂತದ್ದು, ಈ ಸುನಾಮಿ ಆಗಿರ್ಬೋದು ಅಥವಾ ಫ್ಲಡ್ ಬರುವಂತದ್ದು, ವರುಣನಿಂದ ತುಂಬಾ ಮಳೆ ಬಂದ್ರೆ ನಾವು ಈ ರೀತಿ ಬೇರೆ ಬೇರೆ, ಅಥವಾ ಈಗ ಕೊರೋನಾ ಬಂದಿದೆ, ಈಗ ಕಾರ್ನ್ ಅಂತ ಬಂದಿದೆ, ಹೀಗೆಲ್ಲ ಬೇರೆ ಬೇರೆ ಕಾಯಿಲೆಗಳು ಇದೆಲ್ಲ ಬರುವಂತದ್ದು ಒಂದು ಬೇರೆ ಬೇರೆ ಕಾಯಿಲೆಗೆ ಅಲ್ಲ, ಅದು ಆದಿ ಭೌತಿಕ ಕ್ಲೇಶದಲ್ಲಿ ಬರುತ್ತೆ. ಆದಿ ದೈವಿಕದಲ್ಲಿ ಇದೆಲ್ಲ ಸುನಾಮಿ ಈ ತರದ್ದೆಲ್ಲ ಫ್ಲಡ್ ಬರುವಂತದ್ದೆಲ್ಲ. ಸೊ ಅದಾದ ನಂತರ ಆದಿ ಭೌತಿಕ ಅಂತ ಹೇಳಿದ್ರೆ ಬೇರೆ ಜೀವಿಗಳಿಂದ ಬರುವಂತದ್ದು. ಈ ಜೀವಿಗಳು ಅಂತ ಹೇಳಿದ್ರೆ ಈ ವೈರಸ್ ಕೂಡ ಆಗ್ಬೋದು. ಸೊ ಈಗ ಕೊರೋನಾ ಆಗ್ಲಿ ಅಥವಾ ಬೇರೆ ಒಂದು ಕಾಯಿಲೆಗಳು ಬರುವಂತದ್ದೆಲ್ಲ, ಅಥವಾ ಬೇರೆ ಒಂದು ಮನುಷ್ಯರಿಂದಲೂ ನಮಗೆ ಬೇರೆ ಜನರು ಸಹ ತೊಂದರೆ ಕೊಡ್ತಾರೆ, ಈ ಮೂರು ಕ್ಲೇಶ. ಸೊ ನಾವು ಹೆಚ್ಚಾಗಿ ಸೆಕೆಂಡ್ರಿ ಕ್ಲೇಶ ಏನಿದೆ ಈ ಭೌತಿಕ ಜಗತ್ತಲ್ಲಿ ಬಂದ ಮೇಲೆ, ಈ ಒಂದು ಬಾಡಿ ತಗೊಂಡ್ಮೇಲೆ ಬಂದಿರುವಂತ ಕ್ಲೇಶಗಳಿವು. ಸೊ ಅದಲ್ಲೇ ಮುಳುಗಿದ್ದೇವೆ. ಆದ್ರೆ ನಾವು ಈ ಮೇನ್ ಜನ್ಮ ಮೃತ್ಯು ಜರ ವ್ಯಾಧಿಯಿಂದ ಹೊರಗಡೆ ಬರಕ್ಕೆ ನಾವು ಪ್ರಯತ್ನ ಪಡ್ತಾ ಇಲ್ಲ. ಸೊ ಈ ಜನ್ಮ ಮೃತ್ಯು ಜರ ವ್ಯಾಧಿ ಇದರಿಂದ ಒಂದು ಮುಕ್ತಿ ಸಿಗುವಂತದ್ದು ಬರೇ ಕೃಷ್ಣನಿಂದ ಮಾತ್ರ ಸಾಧ್ಯ. ಇದು ಯಾವುದೇ ದೇವತೆಗಳ ಹತ್ರ ನಾವು ಹೋದ್ರು ಸಹ ನಮಗೆ ಈ ಮುಕ್ತಿ ಇಲ್ಲ. ಈ ಮೂರು ಸೆಕೆಂಡ್ರಿ ಕ್ಲೇಶ ಏನಿದೆ ಆಧ್ಯಾತ್ಮಿಕ ಆದಿ ದೈವಿಕ ಆದಿ ಭೌತಿಕ, ಇದರಲ್ಲಿ ನಾವು ಬೇಕಾದ್ರೆ ಸ್ವಲ್ಪ ಸಿಗ್ಬೋದು. ಅಂದ್ರೆ ವರುಣನಿಗೆ ನಾವು ಇದು ಮಾಡಿ ಪ್ಲೀಸ್ ಮಾಡಿ, ಆ ದೇವರುಗಳನ್ನ ಪ್ಲೀಸ್ ಮಾಡಿ ಅದರಿಂದ ನಮಗೆ ರಕ್ಷಣೆ ಸಿಗ್ಬೋದು. ಆದ್ರೆ ಈ ಪ್ರೈಮರಿ ಮುಖ್ಯವಾಗಿರುವಂತದ್ದು ಕ್ಲೇಶದಿಂದ ನಾವು ಹೊರಗಡೆ ಬರ್ಬೇಕಾದ್ರೆ ಕೃಷ್ಣ ಪರಮಾತ್ಮನಿಂದ ಮಾತ್ರ ಸಾಧ್ಯ. ಇದು ತುಂಬಾ ಗ್ರಂಥಗಳಲ್ಲಿ ಸಹ ಹೇಳಿದಾನೆ. ಈಶ್ವರ ಕೂಡ ಪಾರ್ವತಿಗೆ ಒಂದ್ ಕಡೆ ಹೇಳ್ತಾನೆ, ಲೈಕ್ ವಿಷ್ಣು ಆರಾಧನಂ ಶ್ರೇಷ್ಠಂ ಅಂತ ಈಶ್ವರ ಹೇಳುವಂತದ್ದು ಪಾರ್ವತಿಗೆ. ಅಂದ್ರೆ ಎಲ್ಲಾ ಆರಾಧನೆಗಳಲ್ಲಿ ವಿಷ್ಣು ಆರಾಧನೆಯೇ ಶ್ರೇಷ್ಠ.
ನಾಮಾಂ ದುಷ್ಕೃತಿನೋ ಮೂಢ ಪ್ರಪದ್ಯಂತೆ ನರಾಧಮಾಃ ಮಾಯೆಯ ಪರತಜ್ಞಾನ ಆಸುರಂ ಭಾವಮಾಶ್ರಿತಾಃ. ಅತ್ಯಂತ ಮೂರ್ಖರು, ನರಾಧಮರು, ಮಾಯೆಯಿಂದ ನಷ್ಟವಾದವರು, ಆಸುರಿ ಸ್ವಭಾವದವರು, ಈ ಬಗೆಯ ದುಷ್ಟರು ನನಗೆ ಶರಣಾಗುವುದಿಲ್ಲ. ಸೊ 4 ಜನ ಕೃಷ್ಣ ಹೇಳುವಂತದ್ದು, ನನಗೆ 4 ರೀತಿಯ ಜನ ನನಗೆ ಶರಣಾಗತರಾಗುವುದಿಲ್ಲ. ಯಾರು? ಮೂರ್ಖರು. ಮೂರ್ಖರು ಅಂತ ಹೇಳಿದ್ರೆ ನಾವೀಗ ಯಾವಾಗ ನೋಡಿದ್ರು ಕೆಲಸ ಕೆಲಸ ಕೆಲಸ, ನನಗೆ ಪುರ್ಸೊತ್ತಿಲ್ಲ, ನಾನು ತುಂಬಾ ಬಿಸಿ, ನನಗೆ ಆಧ್ಯಾತ್ಮಿಕ ವಿಷಯಗಳಲ್ಲಿ ಮಾಡೋದಕ್ಕೆ ನನಗೆ ಪುರ್ಸೊತ್ತಿಲ್ಲ, ಅಥವಾ ನಾನು ಇದನ್ನ ರಿಟೈರ್ಡ್ ಆದ್ಮೇಲೆ ಮಾಡ್ತೀನಿ, ನಾನು ಇನ್ನು ವಯಸ್ಸಾದ್ಮೇಲೆ ಮಾಡ್ತೇನೆ, ನನಗೀಗ ಅದಕ್ಕೆಲ್ಲ ಪುರ್ಸೊತ್ತಿಲ್ಲ ಅಂತ ಹೇಳ್ತಾರಲ್ಲ, ಅವರು ಮೂರ್ಖರು. ಅವರಿಗೆ ಪುರ್ಸೊತ್ತಿಲ್ಲ ಮಾಡಕ್ಕೆ. ಹಾಗಾಗಿ ಪ್ರಭುಪಾದ್ ಹೇಳುವಂತದ್ದು, ನೀನು ಅಷ್ಟೆಲ್ಲ ಕೆಲಸ ಮಾಡ್ತೀಯ, ರಾತ್ರಿ ಬಂದು ತಿನ್ನುವಂಥದ್ದು ಒಂದು 2-3 ಚಪಾತಿಗೋಸ್ಕರ ಇಷ್ಟೆಲ್ಲ ಕಷ್ಟ ಪಡ್ಬೇಕಾ? ಸೊ ಅದು ಹಾಗಾಗಿ ಅಂತವನ್ನ ಕತ್ತೆಗೋಲ್ಸ್ತೀವಿ. ಕತ್ತೆ ಹೇಗೆ ಅಂತ ಹೇಳಿದ್ರೆ, ಕತ್ತೆ ಹುಲ್ಲು ತಿಂದ್ರೆ ಅದು ಇಡೀ ದಿನ ಕಷ್ಟ ಪಡುವಂತದ್ದು. ಅವನ ಮಾಲೀಕ ಅದನ್ನ ಕಟ್ಟಿ ಅಂದ್ರೆ ಕರ್ಕೊಂಡು ಹೋಗುವಾಗ ಅಂದ್ರೆ ಆಚೆ ಈಚೆ ನೋಡಕ್ಕಾಗಲ್ಲ, ಅಷ್ಟು ಇದ್ ಮಾಡಿರ್ತಾನೆ. ಸೊ ಅದು ಗಂಟೆ ತಗೊಂಡು ಹೋಗ್ತಾ ಇರ್ತದೆ, ಆಚೆ ಈಚೆ ನೋಡಲ್ಲ. ಆದ್ರೆ ಅದು ದಿನ ಇಡೀ ಆದ್ಮೇಲೆ ಅದು ಸ್ವಲ್ಪ ಹುಲ್ಲು ಕೊಡ್ತಾನೆ, ಅದನ್ನ ತಿನ್ನುತ್ತೆ. ಅದು ಅನ್ಕೊಳ್ಳೋದೇನು ಅಂದ್ರೆ, ನಾನ್ ಇಷ್ಟು ಕಷ್ಟ ಪಡ್ಲಿಲ್ಲ ಅಂದ್ರೆ ನನಗೆ ಹುಲ್ಲು ಸಿಗಲ್ಲ. ಆದ್ರೆ ಮೂರ್ಖ ಕತ್ತೆ ಅಂತ ಹೇಳ್ತಾರೆ ಪ್ರಭುಪಾದ್. ಅಂದ್ರೆ ಚೂರು ಆ ಕಡೆ ಈ ಕಡೆ ನೋಡಿದ್ರೆ ಅಲ್ಲೇ ಹುಲ್ಲಿದೆ. ಆದ್ರೆ ನಾವು ಸಹ ಹಾಗೆ, ಅಯ್ಯೋ ನಾನು ಕೆಲಸ ಮಾಡ್ಲಿಲ್ಲ ಅಂದ್ರೆ ನನ್ನ ಫ್ಯಾಮಿಲಿ ಮೇಂಟೈನ್ ಆಗಲ್ಲ, ನಾನಿಲ್ಲ ಅಂದ್ರೆ ನನ್ನ ಮನೆ ನಡಿಯಲ್ಲ. ಬಟ್ ಆದ್ರೆ ಎಷ್ಟೋ ಜನ ಅಂದ್ರೆ ಅಕಾಲಿಕ ಮೃತ್ಯು ಆಗತ್ತೆ, ಆದ್ರೆ ಅವ್ರ ಜೀವನ ನಡೆಯಲ್ವಾ? ಅಂದ್ರೆ ಅವರ ಫ್ಯಾಮಿಲಿ ನಡೆದಿರಲ್ವಾ? ನಡೀತಾ ಇರುತ್ತೆ. ಹೇಗೋ ಕೃಷ್ಣ ಇದ್ದಾನೆ, ಭಗವಂತ ನೋಡ್ಕೊಳ್ತಾನೆ ಎಲ್ಲರೂ. ಸೊ ನಾವು ಅತಿಯಾದ ಒಂದು ಈ ಇಂದ್ರಿಯ ಸುಖಕ್ಕೋಸ್ಕರ ನಾವು ಅದನ್ನ ನಮ್ಮ ಜೀವನವನ್ನ ವ್ಯರ್ಥ ಮಾಡ್ತಾ ಇದ್ರೆ ಅಂತವ್ರು ಮೂರ್ಖರು. ಸೊ ನರಾಧಮರು ಅಂತ ಹೇಳಿದ್ರೆ ನರರಲ್ಲಿ ಅಧಮರು. ಸೊ ಈಗ ಬೇಡದ ಚಟುವಟಿಕೆ, ಈಗ 4 ನಿಯಂತ್ರಿತ ತತ್ವಗಳನ್ನ ನೋಡಿದ್ವಿ, ಅದನ್ನ ಯಾರು ಪಾಲಿಸಲ್ವಾ ಅವರು ನರಾಧಮರು. ಸೊ ಜಗಾಯ್ ಮಗಾಯ್ ಅಂತ ಹೇಳಿ ನಾವು ಅದು ಮುಂದಿನ ಒಂದು ಚಾಪ್ಟರ್ ಗಳಲ್ಲಿ ನೋಡ್ತೀವಿ. ಸೊ ಹೇಗೆ ಅವರು ಕುಡಿದ ಚಟಕ್ಕೆ ಬಿದ್ದಿರ್ತಾರೆ. ಸೊ ಅಂತವ್ರನ್ನ ನರಾಧಮರು. ಸೊ ಮಾಯೆಯಿಂದ ಜ್ಞಾನ ನಷ್ಟವಾದವರು 3ನೇ ಅವರು ಅಂತ ಹೇಳಿದ್ರೆ, ತುಂಬಾ ಓದಿರ್ತಾರೆ, ಹೈಲಿ ಸ್ಕಾಲರ್ಡ್ ಸೈಂಟಿಸ್ಟ್ಗಳು ಅಥವಾ ಫಿಲಾಸಫರ್ಸು. ಆದ್ರೆ ಏನಾಗುತ್ತೆ, ಅವರಿಗೆ ಈ ಕೃಷ್ಣನನ್ನ ಅರ್ಥ ಮಾಡ್ಕೊಳಕ್ಕೆ ಆಗಲ್ಲ. ಸೊ ಅವರನ್ನ ಮಾಯೆ ಏನು, ಕೃಷ್ಣನ ಒಂದು ಇಲ್ಯೂಷನರಿ ಎನರ್ಜಿ ಅದನ್ನ ಅಪಹರಿಸಿರುತ್ತೆ ಅವರ ಜ್ಞಾನವನ್ನ. ಯಾಕೆ ಅಂತ ಹೇಳಿದ್ರೆ, ಅವರು ಕೃಷ್ಣನನ್ನ ಯಾವಾಗ ಅವರು ಬಿಲೀವ್ ಮಾಡಲ್ಲ, ಕೃಷ್ಣನ ಒಂದು ಮಾಯೆ ಏನಿದ್ದಾಳೆ ಅವಳು ಟೆಸ್ಟ್ ಮಾಡುವಂತದ್ದು. ಸೊ ಆ ಜ್ಞಾನವನ್ನ ಅಪಹರಿಸಿರ್ತಾಳೆ. ಸೊ ಹಾಗಾಗಿ ಅವರು ಮಾಯೆಯಿಂದ ಜ್ಞಾನ ನಷ್ಟವಾದವರು, ಅವರು 3ನೇವರು. ಸೊ ಆಸುರಿ ಸ್ವಭಾವ 4ನೇವರು ಆಸುರಿ ಸ್ವಭಾವ. ಯಾರು ಕೃಷ್ಣನನ್ನ ನಂಬಲ್ಲ, ಕೃಷ್ಣ ಇಲ್ಲ, ಭಗವಂತನೇ ಇಲ್ಲ ಅಂತ ಹೇಳುವಂತವ್ರು, ಅಂತವ್ರು ಇದು ಅಂತ ಹೇಳಿದ್ರೆ ಯಾರ್ಯಾರು ಪ್ರಭುಪಾದ್ ಹೇಳುವಂತದ್ದು 2 ರೀತಿಯಂತೆ ಪ್ರಪಂಚದಲ್ಲಿ ಇರುವಂತ ಜನರು. ಒಂದು ಗಾಡ್ಲಿ, ಇನ್ನೊಂದು ಡೆಮೆನ್. ಸೊ ಒಂದು ಗಾಡ್ಲಿ ಅಂದ್ರೆ ಈ ವಿಡಿಯೋ ನಾವು ಅವತ್ತು ನೋಡಿದ್ವಿ. ಒಬ್ರು ಕೃಷ್ಣನಿಗೆ ಶರಣಾಗೋರು, ಅವರು ಗಾಡ್ಲಿ ಪರ್ಸನ್ಸ್. ಸೊ ಅವರು ದೇವತೆಗಳ ಹಾಗೆ. ಅದೇ ತರ ಇನ್ನೊಬ್ರು ಡೆಮೆನ್ಸ್. ಯಾರ್ಯಾರು ಶರಣಾಗಲ್ಲ ಅವರೆಲ್ಲರೂ ಡೆಮೆನ್ಸ್, ರಾಕ್ಷಸರು. ಸೊ ಇಲ್ಲಿ ನೋಡಿ, ಇದು ಮೂರ್ಖರು ಕೆಲಸ ಮಾಡುವಂತ ಈ ಮೂರ್ಖ ಕತ್ತೆ ಎಷ್ಟು ತಗೊಂಡು ಹೋಗ್ತಾ ಇದೆ, ಎಷ್ಟು ಕೆಲಸ ಮಾಡ್ತಾ ಇದೆ ಹಾಗೆ. ಸೊ ಇಲ್ಲಿ ಇವರು ಜಗಾಯ್ ಮಗಾಯ್ ನರಾಧಮರು. ಸೊ ಇವರು ಸಂಕೀರ್ತನೆ ಆಗುವಾಗ ತುಂಬಾ ತೊಂದರೆ ಕೊಡ್ತಾ ಇರ್ತಾರೆ ಭಕ್ತರಿಗೆ. ಹಾಗೂ ಕಲ್ಲನ್ನ ಹೊಡಿತಾರೆ ನಿತ್ಯಾನಂದ ಪ್ರಭುಗಳಿಗೆ. ಆಗ ಚೈತನ್ಯ ಮಹಾಪ್ರಭುಗಳು ಸ್ವತಃ ಬಂದು ಅವರನ್ನ ಶಿಕ್ಷೆ ಕೊಡುವಂತದ್ದು. ಸೊ ಅದಾದ ಮೇಲೆ ಅವ್ರನ್ನ ಅಂದ್ರೆ ರಿಲೀವ್ ಮಾಡ್ತಾರೆ. ಸೊ ಇದು ಹಿರಣ್ಯಕಶಿಪು, ಸೊ ರಾಕ್ಷಸ. ಸೊ ಇವನು ಮಾಡುವಂತದ್ದೇನು ಒಳ್ಳೆ ಉದ್ದೇಶಕ್ಕಲ್ಲ, ದೇವತೆಗಳಿಗೆ ಕಷ್ಟ ಕೊಡೋ ಒಂದು ಉದ್ದೇಶದಲ್ಲಿ ಮಾಡುವಂತ ಒಂದು ತಪಸ್ಸು. ಚತುರ್ವಿಧ ಭಜಂತೆ ಮಾಂ ಜನಾ ಸುಕೃತನೋರ್ಜುನ ಆರ್ತೋ ಜಿಜ್ಞಾಸುರಾರ್ಥಾರ್ಥಿ ಜ್ಞಾನಿ ಚ ಭರತರ್ಷಭ. ಭರತ ವಂಶದಲ್ಲಿ ಶ್ರೇಷ್ಠನಾದ ಅರ್ಜುನನೇ, 4 ವಿಧಗಳ ಪುಣ್ಯವಂತರು ನನಗೆ ಭಕ್ತಿ ಸೇವೆಯನ್ನು ಮಾಡಲು ಆರಂಭಿಸುತ್ತಾರೆ. ದುಃಖಿಗಳು, ಜಿಜ್ಞಾಸಿಗಳು, ಐಶ್ವರ್ಯವನ್ನು ಬಯಸುವವರು ಮತ್ತು ಪರಾತ್ಪರದ ಜ್ಞಾನದ ಅನ್ವೇಷಣೆ ಮಾಡುವವರು, ಇವರೇ ಈ 4 ಜನರು. ಸೊ 4 ಜನ ಯಾರೆಲ್ಲ? ಸೊ ಮೊದಲಿಗೆ ಅಂದ್ರೆ ಭಕ್ತಿ ಸೇವೆಯನ್ನು ಯಾರೆಲ್ಲ ಭಕ್ತಿ ಸೇವೆಯಲ್ಲಿ ತೊಡಗುತ್ತಾರೆ ಅಂತ ಹೇಳಿದ್ರೆ, ಈಗ ದುಃಖಿಗಳು. ಸೊ ಅವರಿಗೆ ಜೀವನದಲ್ಲಿ ಎಲ್ಲಾ ಇರುವಂತದ್ದು ಅಂದ್ರೆ ದುಡ್ಡೆಲ್ಲ ಬೇಕಾದಷ್ಟು ಇರ್ಬೋದು, ಅಂದ್ರೆ ದುಡ್ಡಿಗೇನು ಕೊರತೆ ಇಲ್ಲ, ಆದ್ರೆ ಏನೋ ಒಂದು ಜೀವನದಲ್ಲಿ ಕೊರತೆ, ಬೇರೆ ದುಃಖ. ಸೊ ದುಃಖ ಇರುತ್ತೆ, ಆಗ ಅವರು ದೇವ್ರ ಹತ್ರ ಹೋಗ್ತಾರೆ, ಪ್ರಾರ್ಥನೆ ಮಾಡ್ತಾರೆ.
ದೇವ್ರೇ ನನ್ನ ಕಾಪಾಡಪ್ಪ, ನನಗೆ ದಾರಿ ಗೊತ್ತಾಗ್ತಾ ಇಲ್ಲ, ನನಗೆ ನೀನೇ ದಾರಿ ಅಂತ ಹೇಳಿ. ಸೊ ಅಂತ ದುಃಖಿಗಳು ಕೃಷ್ಣ ಹೇಳುವಂತದ್ದು ಓಕೆ, ಅವರು ದುಃಖಿಗಳು ಕೃಷ್ಣನ ಹತ್ರ ಬರೋದ್ರಿಂದ, ಯಾರು ಕೃಷ್ಣನ ಹತ್ರ ಬರ್ತಾರೆ ಅವನು ಸುಕೃತಿನೋ ಅಂತ ಹೇಳ್ತೀವಿ. ಸುಕೃತಿನೋ ಅಂದ್ರೆ ಒಳ್ಳೆಯ ಜನ, ಅಂದ್ರೆ ಶ್ರೇಷ್ಠವಾದವನು, ಯಾಕಂದ್ರೆ ಭಗವಂತನ ಹತ್ರ ಹೋದ. ಇನ್ನೊಬ್ಬ ಜಿಜ್ಞಾಸು ಅಂತ ಹೇಳಿದ್ರೆ ತಿಳ್ಕೊಳ್ಳುವಂಥದ್ದು, ಆಸಕ್ತಿ, ಈ ಒಂದು ಆಧ್ಯಾತ್ಮಿಕ ವಿಷಯಗಳಲ್ಲಿ ಆಸಕ್ತಿ. ಈಗ ನೀವೆಲ್ಲ ಜಿಜ್ಞಾಸು ಅಂದ್ರೆ ತಿಳ್ಕೊಳಕ್ಕೆ ಅಂತ ಬಂದಿದೆ. ಸೊ ಹಾಗಾಗಿ ಜಿಜ್ಞಾಸುಗಳು. ಸೊ ಇವನು ಕೂಡ ಸುಕೃತಿ. ಸೊ ಐಶ್ವರ್ಯವನ್ನು ಬಯಸುವವನು, ಸೊ ಐಶ್ವರ್ಯ ದುಡ್ಡಿಗೋಸ್ಕರ ಬರೋವನು, ಅಂದ್ರೆ ಅವನಿಗೆ ಮೇನ್ ಆಗಿ, ಈಗ ಬಡವರು, ಈಗ ಇಲ್ಲಿ ನೋಡ್ತೀವಿ ನಾವು, ಇವನ ಹತ್ರ ಮೇನ್ ಆಗಿ ಬೇಕಾಗಿರುವಂತದ್ದು ಇದು ದುಡ್ಡು ಇಲ್ಲ ಅವನ ಹತ್ರ, ಅಂದ್ರೆ ಹೊಟ್ಟೆ ಬಟ್ಟೆಗೆ ಸಹ ಇಲ್ಲ. ಸೊ ಅಂತವನು ಕೂಡ ದೇವ್ರ ಹತ್ರ ಹೋಗ್ತಾನೆ. ಸೊ ಅವನು ಸಹ, ಅಥವಾ ಇನ್ನು ಹೆಚ್ಚು ಶ್ರೀಮಂತಿಗೆಗೋಸ್ಕರನು ಹೋಗ್ಬೋದು. ಈಗ ಧ್ರುವ ಮಹಾರಾಜ್ ಎಲ್ಲ ಹಾಗೆ. ಸೊ ಅವರು ಐಶ್ವರ್ಯವನ್ನ ಬಯಸಕ್ ಹೋದವರು. ಇನ್ನೊಂದು ಪರಾತ್ಪರ ಜ್ಞಾನವನ್ನ ಅನ್ವೇಷಣೆ ಮಾಡುವವರು, ಅಂದ್ರೆ ಅವನ ಜ್ಞಾನಿ ಇರ್ತಾನೆ, ಸೊ ಇನ್ನು ಹೆಚ್ಚು ತಿಳ್ಕೊಳ್ಳುವಂಥದ್ದು. ಸೊ ಅಂತವ್ರು ಈ 4 ಜನ. ಸೊ ಇದ್ರಲ್ಲಿ ನಾವು ಉದಾಹರಣೆಗಳು ನೋಡ್ಬೋದು. ಸೊ ಇದು ಗಜೇಂದ್ರ ಕಷ್ಟದಲ್ಲಿರುವಾಗ ಪ್ರಾರ್ಥನೆ ಮಾಡುವಂಥದ್ದು. ಸೊ ದುಃಖಿ ಆದಾಗ ಅವನು ಗಜೇಂದ್ರ ಪ್ರಾರ್ಥನೆ ಮಾಡುವಾಗ, ಅಂದ್ರೆ ಮೊಸಳೆ ಅವನ ಕಾಲನ್ನು ಹಿಡಿದಿರುವಂತದ್ದು, ಆಗ ಅವನು ಅಲ್ಲೇ ಹತ್ರದಲ್ಲಿರೋ ಒಂದು ತಾವರೆಯನ್ನ ಕೃಷ್ಣನಿಗೆ ಅರ್ಪಿಸ್ತಾ ಅವನು ಪ್ರಾರ್ಥನೆ ಮಾಡುವಾಗ ಅಲ್ಲಿ ಕೃಷ್ಣ ಬರುವಂತದ್ದು. ಸೊ ಇಲ್ಲಿ ನೆಕ್ಸ್ಟ್ ದ್ರೌಪದಿ ಸಹ ಕಷ್ಟದಲ್ಲಿರುವಂತದ್ದು. ಸೊ ಕಷ್ಟದಲ್ಲಿರುವಾಗ ಅವಳು ಯಾರು ಅವಳಿಗೆ ಅಷ್ಟು ಘಟಾನುಘಟಿಗಳೆಲ್ಲ ಅವಳ ಗಂಡಂದ್ರು, ಆದ್ರೆ ಯಾರೂನು ಸಹಾಯಕ್ಕೆ ಬರಕ್ಕೆ ಸಾಧ್ಯ ಆಗಲ್ಲ ಅಂತ ಒಂದು ಪರಿಸ್ಥಿತಿಯಲ್ಲಿ, ಅಂದ್ರೆ ದುಶ್ಯಾಸನ ಅವಳ ಸೀರೆಯನ್ನ ಎಳೆವಾಗ ಎಲ್ಲ ಸಭೆಯಲ್ಲಿ, ಸೊ ಯಾರು ಅಲ್ಲಿ, ಎಷ್ಟು ಭೀಷ್ಮ ಎಲ್ಲರೂ ಇರ್ತಾರೆ, ದ್ರೋಣಾಚಾರ್ಯ ಎಲ್ಲರೂ, ಯಾರು ಸಹ ಅವಳ ಹೆಲ್ಪಿಗೆ ಬರಲ್ಲ. ಅಂತದ್ರಲ್ಲಿ ಅವಳು ಕೈ ಎತ್ತಿ ಕೃಷ್ಣ ಅಂತ ಕರೆಯುವಾಗ ಸಹಾಯ ಬರುವಂತದ್ದು ಕೃಷ್ಣ ಅವಳನ್ನ ರಕ್ಷಣೆ ಮಾಡುವಂತದ್ದು. ಸೊ ಇದಾದ ಮೇಲೆ ಇಲ್ಲಿ ಶುಕಮುನಿ ಇದು ಹೊಟ್ಟೆಯಿಂದ ಬರೋದೇ ಇಲ್ಲ, ಅಂದ್ರೆ 16 ವರ್ಷ ಅವರು ಹುಟ್ಟುವಾಗ್ಲೇನೆ ಅವರಿಗೆ ಆತ್ಮ ಸಾಕ್ಷಾತ್ಕಾರ ಆಗಿರುತ್ತೆ. ಅಂದ್ರೆ ಹೊಟ್ಟೆಯಲ್ಲಿ ಅವರು ಆಧ್ಯಾತ್ಮಿಕ ಜ್ಞಾನ ಏನಿದೆ ಅದು ತಂದೆ ಭಾಗವತಂ ಹೇಳುವಾಗ, ವೇದವ್ಯಾಸರು ಹೇಳುವಾಗ ಶುಕಮುನಿ ಎಲ್ಲ ಕೇಳಿರ್ತಾರೆ. ಹಾಗಾಗಿ ಅವ್ರು ನಾನು ಹೊರಗಡೆ ಬಂದ್ರೆ ಮಾಯೆಗೆ ಪ್ರಭಾವ ಆಗ್ತೀನಿ ಅಂತ ಹೇಳಿ ಹೊರಗಡೆ ಬರಲ್ಲ. ಆಮೇಲೆ ಕೃಷ್ಣ ಅಂದ್ರೆ ಅವ್ರು ಹೋಗಿ ಕೃಷ್ಣನ ಹತ್ರ ಪ್ರಾರ್ಥನೆ ಮಾಡಿದಾಗ ವೇದವ್ಯಾಸ ನಂತರ, ಇಲ್ಲ ನಾನು ನಿನಗೆ ರಕ್ಷಣೆ ಕೊಡ್ತೀನಿ ಅಂತ ಹೇಳಿದ ಮೇಲೆ ಬರುವಂತದ್ದು. ಸೊ ಇವರು ಜ್ಞಾನಿ. ಸೊ ಅದಾದ ಮೇಲೆ ಇಲ್ಲಿ ಇವರು ಯಾರು, ಶುಕದೇವ್ ಗೋಸ್ವಾಮಿ ಇವರು ಪರೀಕ್ಷಿತ್ ಮಹಾರಾಜಿಗೆ ಹೇಳುವಂಥದ್ದು ಜ್ಞಾನಿ, ಅಂದ್ರೆ ಜ್ಞಾನವನ್ನ ಹೇಳ್ತಾ ಇರೋದು. ಪರೀಕ್ಷಿತ್ ಮಹಾರಾಜ್ ಜಿಜ್ಞಾಸು ಹಾಗೂ ಇವರು ಜ್ಞಾನಿ. ಸೊ ಇಲ್ಲಿ ಧ್ರುವ ಮಹಾರಾಜ್ ಅವರ ತಂದೆಗಿಂತ ದೊಡ್ಡ ರಾಜ್ಯ ಬೇಕು ಅಂತ ಹೇಳಿ ತಪಸ್ಸು ಮಾಡುವಂಥದ್ದು. ಆದ್ರೆ ತಪಸ್ಸು ಮಾಡಿದ ಮೇಲೆ ಕೊನೆಯಲ್ಲಿ ಅವರಿಗೆ ನಾಚಿಕೆ ಆಗುವಂಥದ್ದು. ಸೊ ನಾನು ಈ ಕೃಷ್ಣನ ಅಂದ್ರೆ ಬಿಟ್ಟು ಈ ಒಂದು ಅಲ್ಪ ತೃಪ್ತಿಗೋಸ್ಕರ, ಅಲ್ಪ ರಾಜ್ಯಕ್ಕೋಸ್ಕರ ನಾನು ಕೃಷ್ಣನ ಪ್ರಾರ್ಥನೆ ಮಾಡಿದ್ನಲ್ಲ ಅಂತ ಹೇಳಿ. ಸೊ ಇದು ಅಂದ್ರೆ ಐಶ್ವರ್ಯಕ್ಕೋಸ್ಕರ ಮಾಡುವಂಥದ್ದು. ಸೊ ಇಲ್ಲಿ ಸುಗ್ರೀವ ರಾಮನಿಗೆ ಮೊರೆ ಹೋಗುವಂಥದ್ದು, ಇದು ಸಹ ಐಶ್ವರ್ಯಕ್ಕೋಸ್ಕರ, ಅವನಿಗೆ ರಾಜ್ಯ ಬೇಕು ಅಂತ ಹೇಳಿ. ಸೊ ಇಲ್ಲಿ ನೈಮಿಷಾರಣ್ಯದ ಋಷಿಗಳು, ಸೊ ಇದನ್ನ ಸೂತ ಗೋಸ್ವಾಮಿ ಅಂತ ಹೇಳಿ. ಸೂತ ಗೋಸ್ವಾಮಿ ಯಾರು ಅಂತ ಹೇಳಿದ್ರೆ ಇವರ ಶಿಷ್ಯ, ಶುಕಮುನಿಯ ಶಿಷ್ಯ. ಅವರು ಇಲ್ಲಿ ಕೇಳ್ತಾ ಇರ್ತಾರೆ, ಭಾಗವತಮ್ಮ ಹೇಳುವಾಗ ಅವ್ರು ಕೇಳ್ತಾರೆ ಅದೇ ಜ್ಞಾನವನ್ನ. ನೈಮಿಷಾರಣ್ಯ ಋಷಿಗಳು ಈ ಕಲಿಯುಗದಲ್ಲಿ ತುಂಬಾ ಕಷ್ಟಗಳಿದೆ ಅಂತ ಹೇಳಿ, ಅಂದ್ರೆ ಜನರೆಲ್ಲ ಮಂದ ಸುಮಂದೋ ಮತೆಯೋ ಅಂತ ಹೇಳಿ, ಮಂದಬಾಧ ಉಪದ್ರತ ಅಂತ ಹೇಳಿದ್ರೆ ಮಂದ ಭಾಗ್ಯ ಉಪದ್ರತ, ಮಂದ ಸುಮಂದ ಅಂತ ಹೇಳಿದ್ರೆ ದಡ್ಡರಂತೆ ಅತಿ ದಡ್ಡರು ಕಲಿಯುಗದ ಜನರು. ಸೊ ಹಾಗಾಗಿ ಅದೆಲ್ಲ ವೇದವ್ಯಾಸರು ನೋಡ್ತಾರೆ. ಅದಾದ ಮೇಲೆ ಅವರಿಗೂ ಸಹ ಇವ್ರಿಗೆ ಋಷಿಗಳಿಗೆ ಕಾಣುತ್ತೆ ಕಲಿಯುಗದಲ್ಲಿ ತುಂಬಾ ಕಷ್ಟಗಳಿದೆ, ಇದನ್ನ ಹೇಗೆ ನಾವು ಸರಿ ಮಾಡುವಂತದ್ದು ಅನ್ನುವಾಗ ಅವರು ಮತ್ತೆ ಈ ಜ್ಞಾನವನ್ನ, ಭಾಗವತಂ ಜ್ಞಾನವನ್ನ ಸೂತ ಗೋಸ್ವಾಮಿ ಅವರು, ನೈಮಿಷಾರಣ್ಯ ಋಷಿಗಳು, ಇದೆಲ್ಲ ನಮಗೆ ಭಾಗವತಂ ಅಲ್ಲಿ ಸಿಗುತ್ತೆ. ಯಾರು ನಿಮ್ಮ ಹತ್ರ ಭಾಗವತಂ ಇಲ್ಲ ದಯವಿಟ್ಟು ಭಾಗವತಂ ಸೆಟ್ ಅಂತ ತಗೊಳ್ಳಿ. ಅದು ಅಂದ್ರೆ ನಿಮಗೆ ಒಟ್ಟು 12 ಸ್ಕಂದಗಳು, 18 ಅಂದ್ರೆ ಈಗ 18 ವಾಲ್ಯೂಮ್ಸ್ ಬರುತ್ತೆ. ಅಥವಾ ಈಗ ಸ್ಮಾಲ್ ಬುಕ್ಸ್ ಆಗಿನೂ ಬರ್ತಾ ಇದೆ, ಒಂದು 44 ಪುಸ್ತಕಗಳು ಸಣ್ಣದು ನನ್ನ ಹತ್ರ. ಸೊ ಇಲ್ಲಿ ನೋಡಿ ಈ ತರದ್ದು
ಈ ತರದ್ದು 44 ಬುಕ್ ಇದೆ. ಅಂದ್ರೆ ಒಂದೊಂದು ಕ್ಯಾಂಟೋದೇ ಇದು ಪಾರ್ಟ್ 1 ಪಾರ್ಟ್ 2 ಅಂತೆಲ್ಲ ಮಾಡಿದ್ದಾರೆ. ಸೊ ಇದು ತುಂಬಾ ಚೆನ್ನಾಗಿದೆ ಬುಕ್ಸ್. ನೀವು ಭಾಗವತಂದು ಸೆಟ್ ತಗೊಳ್ಳಿ. ಇದರಲ್ಲಿ ನಿಮಗೆ ಸರಿಯಾದ ಪರಿಪೂರ್ಣ ಜ್ಞಾನವನ್ನ ನಾವು ಸಾರಿ ಪರಿಪೂರ್ಣ ಜ್ಞಾನವನ್ನ ತಿಳ್ಕೊಬಹುದು ಕೃಷ್ಣನ್ ಬಗ್ಗೆ. ತೇಷಾಂ ಜ್ಞಾನಿ ನಿತ್ಯಯುಕ್ತಃ ಏಕಭಕ್ತಿರ್ವಿಶಿಷ್ಯತೆ ಪ್ರಿಯೋ ಹಿ ಜ್ಞಾನಿನೋತ್ಯರ್ಥಂ ಅಹಂ ಸ ಚ ಮಮ ಪ್ರಿಯಃ. ಇವರಲ್ಲಿ ಪೂರ್ಣ ಜ್ಞಾನವಿರುವವನು ಮತ್ತು ಸದಾ ಶುದ್ಧ ಭಕ್ತಿ ಸೇವೆಯಲ್ಲಿ ನಿರತನಾಗಿರುವವನು ಶ್ರೇಷ್ಠನು. ಅವನಿಗೆ ನಾನು ಬಹಳ ಪ್ರಿಯನಾದವನು ಮತ್ತು ನನಗೆ ಅವನು ಪ್ರಿಯನಾದವನು. ಸೊ ಯಾರು ಕೃಷ್ಣನಿಗೆ ಅಂದ್ರೆ ಕೃಷ್ಣ ಹೇಳುವಂತದ್ದು ಇದರಲ್ಲಿ 4 ಜನ ನೋಡಿದ್ವಿ. ಸುಕೃತಿನೋ ಯಾರು ಇದರಲ್ಲಿ ಶ್ರೇಷ್ಠವಾದನು ಅಂದ್ರೆ ಇವರು ಆ 4 ಜನ ಯಾರಿದ್ದಾರೆ ಅವರಿಗಿಂತ ಶ್ರೇಷ್ಠವ ಅಂದ್ರೆ ಶುದ್ಧ ಭಕ್ತಿ ಸೇವೆಯಲ್ಲಿ ಯಾರು ನಿರತನಾಗಿರ್ತಾನೆ. ಕೃಷ್ಣ ಎಲ್ಲಾ ಕಡೆ ಹೇಳುವಂತದ್ದು ಭಕ್ತಿ ಭಕ್ತಿ ಭಕ್ತಿ. ಸೊ ಭಕ್ತಿಯ ಮಾಮಭಿಜಾನಾತಿ, ಭಕ್ತಿಯಿಂದ ಮಾತ್ರ ನಾವು ಕೃಷ್ಣನನ್ನ ತಿಳ್ಕೊಳಕ್ಕೆ ಸಾಧ್ಯ. ಸೊ ಭಕ್ತಿ ಸೇವೆಯಲ್ಲಿ ಯಾರು ನಿರತನಾಗಿರ್ತಾನೋ ಅವನೇ ಶ್ರೇಷ್ಠ. ಅವನಿಗೆ ನಾನು ಬಹಳ ಪ್ರಿಯವಾದವನು, ಮತ್ತು ನನಗೆ ಅವನು ಪ್ರಿಯವಾದವನು. ಹೇಗೆ ನೋಡಿ ರೆಸಿಪ್ರೊಕೇಶನ್. ಕೃಷ್ಣ ಈ ರೆಸಿಪ್ರೊಕೇಟ್ ಹೇಗೆ ಮಾಡ್ತಾನೆ ಅಂದ್ರೆ ನಾವು ಎಷ್ಟು ಶರಣಾಗತಿ ಇದೆ ಕೃಷ್ಣನಿಗೆ ಅಷ್ಟೇ ಒಂದು ರೆಸಿಪ್ರೊಕೇಶನ್ ಕೃಷ್ಣನು ನಮಗೆ ಕೊಡುವಂತದ್ದು. ಸೊ ಅದೇ ರೀತಿ ನನಗೆ ಅವನು ನನಗೆ ಪ್ರಿಯವಾದವನು, ನಾನು ಅವನಿಗೆ ಪ್ರಿಯವಾದವನು, ನಾನು ಹಾಗೆ ಕೃಷ್ಣ ಸಹ ನಮಗೆ ಪ್ರಿಯವಾದವನು. ಅವನು ಯಾವಾಗ್ಲೂ ನಮಗೆ ಪ್ರೊಟೆಕ್ಷನ್ ಕೊಡ್ತಾನೆ. ನಾವು ಭಕ್ತಿ ಸೇವೆಯಲ್ಲಿ ಇರೋರಿಗೆ ಕೃಷ್ಣ ಯಾವಾಗ್ಲೂ ಕೈ ಬಿಡಲ್ಲ. ನಾವು ಪ್ರಭುಪಾದ್ನೆ ನೋಡಿದ್ವಿ. ಪ್ರಭುಪಾದ್ ಎಲ್ಲವನ್ನ ಕಳ್ಕೊಂಡ್ರು. ಪ್ರಭುಪಾದ್ ಒಂದ್ ಕಡೆ ಹೇಳ್ತಾರೆ ಲೈಕ್ ಅವರು ಎಲ್ಲವನ್ನ ಕಳ್ಕೊತಾರೆ. ಕೆಮಿಕಲ್ ಫ್ಯಾಕ್ಟ್ರಿ ಇರುತ್ತೆ ಅವ್ರಿಗೆ, ತುಂಬಾ ಶ್ರೀಮಂತರು ಇರ್ತಾರೆ ಪ್ರಭುಪಾದ್. ಸೊ ಅವರ ಒಂದು ಎಲ್ಲಾ ಒಂದು ಶ್ರೀಮಂತಿಕೆ ಕೃಷ್ಣ ತಗೊಂಡಾಗ ಆದ್ರೂ ಅವರಿಗೆ ದೃಢ ವಿಶ್ವಾಸ ಆಯ್ತು ಕೃಷ್ಣನಿಗೆ ನನ್ನಿಂದ ಬೇರೆ ಏನೋ ಬೆಟರ್ ಪ್ಲಾನ್ ಇದೆ. ಅದು ನಿಜ ಆಯ್ತು. ಆದ್ರೆ ಅವರು ಒಂದು ವಿಶ್ವಾಸ ಕಳ್ಕೊಳ್ಳಿಲ್ಲ ಕೃಷ್ಣನಲ್ಲಿ. ಆದ್ರೆ ನಾವೆಲ್ಲ ಏನಾದ್ರೂ ಒಂದು ಭೌತಿಕವಾಗಿ ನಮ್ಗೆ ಏನಾದ್ರು ಕಷ್ಟ ಬಂದಿದ ತಕ್ಷಣ ನಾವು ದೇವರ ಮೇಲೆ ನಂಬಿಕೆ ಕಳ್ಕೊಳ್ಳುವಂಥದ್ದು. ಆದ್ರೆ ಅವರಿಗೆ ನಂಬಿಕೆ ಕಳಿಲಿಲ್ಲ. ಇನ್ನೂ ದೃಢ ವಿಶ್ವಾಸ ಇತ್ತು. ಏನೂ ಇಲ್ಲದೆ ಆ 70 ವರ್ಷದಲ್ಲಿ ಅವ್ರು ಹೋಗಿ ಅಮೆರಿಕಕ್ಕೆ ಹೋಗಿ ಮಾಡಿರೋ ಸಾಧನೆ ಇದೆಯಲ್ಲ, ಅದನ್ನ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಲೈಕ್ ಹೇಗೆ ಕೃಷ್ಣ ಕೈ ಬಿಡ್ಲಿಲ್ಲ. ಆಮೇಲೆ ಅವರು ಅಷ್ಟೊಂದು ದೇವಸ್ಥಾನಗಳಾಗಿ ಅಷ್ಟೊಂದು ಶಿಷ್ಯರನ್ನ ಮಾಡಿದಾಗ ಅವ್ರು ನೆನ್ಸ್ಕೊಳ್ತಾರೆ, ನನಗೆ ಆಗ ಅರ್ಥ ಆಗ್ಲಿಲ್ಲ ಕೃಷ್ಣನದ್ದು ಏನಿದೆ ಏನು ಪ್ಲಾನ್ ಅಂತ ಹೇಳಿ. ಆದ್ರೆ ಈಗ ನನಗೆ ಗೊತ್ತು ಕೃಷ್ಣ ನನ್ನ ಒಳ್ಳೇದಕ್ಕೆ ಮಾಡಿದ್ದು. ಇಲ್ಲಾಂದ್ರೆ ಅವರು ಆ ತರ ಇಷ್ಟು ಒಂದು ಜ್ಞಾನವನ್ನ ಇಡೀ ಪ್ರಪಂಚಕ್ಕೆ ಕೊಡಕ್ಕೆ ಸಾಧ್ಯವಾಗ್ತಾ ಇರ್ಲಿಲ್ಲ. ಹಾಗಾಗಿ ಕೃಷ್ಣ ಯಾವತ್ತೂ ನಂಬಿದವ್ರನ್ನ ಕೈ ಬಿಡಲ್ಲ ಅಂತ ಇದರಿಂದ ನಾವು ಅರ್ಥ ಮಾಡ್ತೀವಿ. ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸಹಮಾತ್ಮ ಸುದುರ್ಲಭ. ಅನೇಕ ಬಾರಿ ಹುಟ್ಟಿ ಸತ್ತ ನಂತರ ವಾಸ್ತವವಾಗಿ ಜನ್ಮದಲ್ಲಿರುವವನಿಗೆ ನಾನು ಎಲ್ಲಾ ಕಾರಣಗಳ ಕಾರಣ ಮತ್ತು ಅಸ್ತಿತ್ವದಲ್ಲಿರುವ ಎಲ್ಲದರ ಕಾರಣ ಎನ್ನುವುದು ತಿಳಿಯುತ್ತದೆ. ಆದ್ದರಿಂದ ಅವನು ನನಗೆ ಶರಣಾಗುತ್ತಾನೆ. ಅಂತಹ ಮಹಾತ್ಮನು ದುರ್ಲಭ. ಸೊ ತುಂಬಾ ಜನ್ಮಗಳು ಜನ್ಮ ತುಂಬಾ ಜನ್ಮಗಳ ಆದ್ಮೇಲೆ ಕೊನೆಯಲ್ಲಿ ಅಂದ್ರೆ ಎಲ್ಲರೂ ಶರಣಾಗ್ತಾರೆ. ಈಗ ನಾವು ಯಾರು ಈಗ ಭಕ್ತಿ ಸೇವೆಗೆ ಬರ್ತಾ ಇಲ್ಲ ನಾವು, ಅಥವಾ ಈಗ ನಾವು ಮಾಡ್ತಾ ಇದೀವಿ, ನಮ್ಮ ಮನೇಲಿ ಬೇರೆಯವರು ಮಾಡದೇ ಇರ್ಬೋದು, ಆದ್ರೆ ಅವರು ಸಹ ಒಂದಲ್ಲ ಒಂದು ದಿನ ಬಂದೇ ಬರ್ತಾರೆ. ಯಾಕೆ ಅಂತ ಹೇಳಿದ್ರೆ ಕೃಷ್ಣ ಹೇಳುವಂಥದ್ದು ಅನೇಕ ಬಾರಿ ಹುಟ್ಟಿ ಸಾವು ಆಗುವಾಗ ಅವರಿಗೆ ಆ ಒಂದು ರಿಯಲೈಸೇಷನ್ ಬರುತ್ತೆ. ಒಂದು ಈಗ ಶಾಸ್ತ್ರಗಳಿಂದ ತಿಳಿಯುವಂಥದ್ದು ಬುದ್ಧಿವಂತಿಕೆ, ಅಥವಾ ಏನಾಗುತ್ತೆ ನಾವು ರಿಯಲ್ ಆಗಿ ಅನುಭವಿಸುವಂಥದ್ದು. ಈಗ ನಾನು ತಪ್ಪು ಕರ್ಮಗಳನ್ನ ಮಾಡಿ ನಾವು ಕೆಳಮಟ್ಟಕ್ಕೆ ಹೋಗ್ಬೋದು. ಹಾಗೆ ನಾನು ಕೀಳು ಜನ್ಮಕ್ಕೆ ಹೋಗುವಂಥದ್ದು, ಮತ್ತೆ ಮೇಲೆ ಬರುವಂಥದ್ದು. ಹೀಗೆ ಆಗಿ ಕೊನೆಯಲ್ಲಿ ಒಂದು ದಿನ ಅವನಿಗೆ ಜ್ಞಾನ ಸಿಕ್ಕಿ ನನ್ನ ಹತ್ರ ಬಂದೇ ಬರ್ತಾನೆ. ಯಾವಾಗ ಬರ್ತಾನೆ ಅವನು ವಾಸುದೇವ ಸರ್ವಮಿತಿ ಅಂದ್ರೆ ಕೃಷ್ಣನೇ ಎಲ್ಲ, ಬೇರೆ ಯಾರು ಇಲ್ಲ ನನಗೆ ಅಂತ ಹೇಳಿ ಅಂತ ಒಂದು ಮಹಾತ್ಮ. ಸೊ ಅವನನ್ನ ಕೃಷ್ಣ ಮಹಾತ್ಮ ಅಂತ ಕರೀತಾ ಇರುವಂತದ್ದು ನೋಡಿ. ಅಂತಹ ಒಂದು ಮಹಾತ್ಮ ದುರ್ಲಭ ಅಂದ್ರೆ ತುಂಬಾ ಅಪರೂಪ. ಅಷ್ಟು ಸುಲಭಕ್ಕೆ ಯಾರು ಕೃಷ್ಣನಿಗೆ ಶರಣರಾಗಲ್ಲ. ಹೃತಜ್ಞಾನ ಪ್ರಪದ್ಯಂತೆನ್ಯ ದೇವತಾಃ ತಂ ನಿಯಮಮಾಸ್ತಾಯ ಪ್ರಕೃತಿಂ ನಿಯತಾ ಸ್ವಯಾಃ. ಐಹಿಕ ಬಯಕೆಗಳನ್ನು ಯಾರು ಬುದ್ಧಿಶಕ್ತಿಯನ್ನು ಕದ್ದಿವೆಯೋ ಅಂತವರು ದೇವತೆಗಳನ್ನು ಶರಣಾಗುತ್ತಾರೆ ಮತ್ತು ತಮ್ಮ ಸ್ವಭಾವಗಳಿಗೆ ಅನುಗುಣವಾಗಿ ಪೂಜೆಯ ನಿರ್ದಿಷ್ಟ ನಿಬಂಧನೆಗಳನ್ನು ಅನುಸರಿಸುತ್ತಾರೆ. ಸೊ ಐಹಿಕ ಬಯಕೆಗಳು ಇದನ್ನ ನಾವು ನೋಡಿದ್ವಿ. ಇನ್ನೊಂದು ಚಾಪ್ಟರ್ ಅಲ್ಲೂ ನೋಡಿದ್ವಿ. ಹೇಗೆ ಐಹಿಕ ಬಯಕೆಗಳು ನಮ್ಮ ಐಹಿಕ ಬಯಕೆಗಳು ಜಾಸ್ತಿ ಇರೋರೇ ದೇವತೆಗಳ ಹತ್ರ ಹೋಗುವಂಥದ್ದು. ನನಗೆ ಆ ಬಯಕೆ ಇದೆ, ಈ ಬಯಕೆ ಇದೆ, ಅದನ್ನ ಪೂರೈಸು ಅಂತ ಹೇಳಿ ಕೇಳುವಂಥದ್ದು. ಆದ್ರೆ ಅದೆಲ್ಲ ಕಾಲ್ಪನಿಕ, ಅಂದ್ರೆ ಇದು ಕಾಲ್ಪನಿಕ ಅಲ್ಲ, ಸಾರಿ, ಏನಂತಾರೆ ಅಲ್ಪ, ಅಂದ್ರೆ ಸ್ವಲ್ಪ ಟೈಮ್ ಇರುವಂತದ್ದಷ್ಟೇ. ಕೆಲವೊಂದು ಅಂದ್ರೆ
ಕ್ಷಣಿಕವಾದ ಒಂದು ಅಂದ್ರೆ ಪರ್ಮನೆಂಟ್ ಅಲ್ಲ ಅಂತ ಹೇಳ್ಬಿಟ್ಟು ಟೆಂಪ್ರರಿ ಟೆಂಪ್ರರಿ ಆಗಿರುವಂತದ್ದು. ಆ ಏನು ದೇವತೆಗಳಿಂದ ಸಿಗುವಂತದ್ದು ಏನೇ ಇದೆ ನಮ್ಗೆ ಅದು ತುಂಬಾ ಟೆಂಪರರಿ. ಸೊ ಹಾಗಾಗಿ ಅಂತವ್ರು ದೇವತೆಗಳ ಹತ್ರ ಹೋಗ್ತಾರೆ. ಹಾಗೂ ಇನ್ನೊಂದು ಅವ್ರವರ ಸ್ವಭಾವಕ್ಕೆ ಅನುಗುಣವಾಗಿ ನಿರ್ದಿಷ್ಟ ಪೂಜೆ. ಈಗ ಕೆಲವರು ದೇವತೆಗಳನ್ನ ಪೂಜೆ ಮಾಡುವಂತದ್ದು ಸತ್ವಗುಣದಲ್ಲಿ ಹಾಗೂ ರಾಜಗುಣದಲ್ಲಿ. ಈಗ ಜನರನ್ನು ಸಹ ಪೂಜೆ ಮಾಡುವಂತದ್ದು ನಾವು ನೋಡಿರ್ತೇವೆ. ಜನರಿಗೆಲ್ಲ ಒಂದು ದೇವಸ್ಥಾನ ಕಟ್ಟುವಂತದ್ದೆಲ್ಲನೂ ಮಾಡ್ತಾರೆ ತಾರೆಯರಿಗೆಲ್ಲ. ಸೊ ಹಾಗೂ ಇಲ್ಲಿ ಇಲ್ಲಿ ಭೂತಗಳನ್ನ ಆರಾಧನೆ ಮಾಡುವಂತವ್ರು ಸಹ ಇರ್ತಾರೆ. ಅವರವರ ನಂಬಿಕೆ ಶ್ರದ್ಧೆಯ ಪ್ರಕಾರ ಅವರು ಪೂಜೆಯನ್ನ ಅನುಸರಿಸ್ತಾರೆ. ಯೋ ಯೋ ಯಾಮ್ ಯಾಮ್ ತನುಂ ಭಕ್ತಃ ಶ್ರದ್ಧೆಯಾರ್ಚಿತಮಿಚ್ಛತಿ ತಸ್ಯ ಚಲಾಂ ಶ್ರದ್ಧಾಂ ತಾಮೇವ ವಿದಧಾಮ್ಯಹಂ. ನಾನು ಪರಮಾತ್ಮನಾಗಿ ಪ್ರತಿಯೊಬ್ಬರ ಹೃದಯದಲ್ಲಿದ್ದೇನೆ. ಯಾರಾದರೂ ಯಾವುದಾದರೂ ದೇವತೆಯನ್ನು ಪೂಜಿಸಲು ಇಚ್ಛಿಸುತ್ತಲೇ ಆತನು ಆ ದೈವತೆಗೆ ಉಡಿಪಾಗುವಂತೆ ಅವನ ಶ್ರದ್ಧೆಯನ್ನು ಸ್ಥಿರಗೊಳಿಸ್ತೇನೆ. ಈಗ ನಮಗೆ ಬೇರೆ ದೇವತೆಗಳಲ್ಲಿ ನಂಬಿಕೆ ಬರುವಂತದ್ದು ಹೇಗೆ? ಯಾಕೆಂದ್ರೆ ಅದು ಪರಮಾತ್ಮನೇ, ಕೃಷ್ಣನೇ ಪರಮಾತ್ಮನಾಗಿ ಹೇಳ್ತಾ ಇರುವಂತದ್ದಿಲ್ಲಿ. ನಾನು ಪರಮಾತ್ಮನಾಗಿ ಎಲ್ಲರ ಹೃದಯದಲ್ಲಿದ್ದೇನೆ. ನಾನೇ ಅವರ ಒಂದು ವಿಶ್ವಾಸನ ದೃಢ ಮಾಡುವಂಥದ್ದು. ಯಾಕೆ ಅಂತ ಹೇಳಿದ್ರೆ ಆ ದೇವತೆಯಲ್ಲಿ ದೃಢ ಮಾಡುವಂಥದ್ದು ಕೃಷ್ಣನೇ. ತೊಂದರೆ ಇಲ್ಲ, ನೀನು ಆ ದೇವತೆ ಹತ್ರ ಹೋಗಿದ್ಯಾ, ಅಟ್ಲೀಸ್ಟ್ ಒಂದು ಒಳ್ಳೆ ರೀತಿ ಸತ್ವ ಗುಣದಲ್ಲಿ ಇರುವಂತದ್ದು. ಸೊ ಆ ದೇವತೆಯಲ್ಲೇ ಒಂದು ವಿಶ್ವಾಸವನ್ನ ದೃಢ ಮಾಡುವಂಥದ್ದು. ಕೆಲವರು ಆಂಜನೇಯ ಅಂತ ಪೂಜೆ ಮಾಡುವುದು, ಅಥವಾ ಈಶ್ವರ ಅಥವಾ ಹಾಗೆ ಬೇರೆ ಬೇರೆ ದೇವತೆಗಳನ್ನ ಪೂಜೆ ಮಾಡುವಂಥದ್ದು. ಸೊ ಅಲ್ಲಿ ಹೇಗೆ ಕೃಷ್ಣನೇ ಅವರಿಗೆ ದಾರಿ ತೋರಿಸುವಂತ ಹಾಗೂ ಅದನ್ನೆಲ್ಲ ಕೊನೆಯಲ್ಲಿ ಅಂದ್ರೆ ದೇವರ ಮೇಲೆ ಸ್ಥಿರ ಮಾಡುವಂತದ್ದು ಯಾರು? ನಾನೇ ಅಂತ ಇಲ್ಲಿ ಕೃಷ್ಣ ಹೇಳುವಂಥದ್ದು. ಸತಯ ಶ್ರದ್ಧೆಯ ತಸ್ಯಾರಾಧನ ಮೀಹತೆ ಲಭತೆ ಚ ಸತ್ತತ ಕಾಮಾನ್ ಯಯೈವ ವಿಹಿತಾನ್ ಹಿತಾನ್. ಇಂತಹ ಶ್ರದ್ಧೆಯನ್ನು ಪಡೆದು ಆತನು ಒಬ್ಬ ನಿರ್ದಿಷ್ಟ ದೇವತೆಯನ್ನು ಪೂಜಿಸಿ ತನ್ನ ಅಭಿಷ್ಟಗಳನ್ನು ಪಡೆಯಲು ಪ್ರಯತ್ನಿಸುತ್ತಾನೆ. ಆದರೆ ವಾಸ್ತವವಾಗಿ ಈ ಅನುಗ್ರಹಗಳನ್ನ ನೀಡುವವನು ನಾನೊಬ್ಬನೇ. ಸೊ ಅವನು ಎಲ್ಲಾ ದೇವತೆಗಳನ್ನು ಪೂಜೆ ಮಾಡ್ತಾನೆ. ನೋಡಿ, ಇಷ್ಟು ಕ್ಲಿಯರ್ ಆಗಿ ಕೃಷ್ಣ ಹೇಳಿದ್ರು ಸಹ ಜನ ಅಂದ್ರೆ ಆರ್ಗ್ಯೂ ಮಾಡುವಂತದ್ದು ಇಲ್ಲ, ಬೇರೆ ದೇವತೆ ಹೆಚ್ಚು, ಕೃಷ್ಣ ಅಲ್ಲ ಅಂತ. ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ, ನಾನೇ ಆ ಶ್ರದ್ಧೆಯನ್ನ ಕೊಡುವಂತದ್ದು ನಾನೇ ಪರಮಾತ್ಮನಾಗಿ, ಹಾಗೂ ನಿರ್ದಿಷ್ಟ ದೇವರಲ್ಲಿ ಆ ಒಂದು ಶ್ರದ್ಧೆಯನ್ನ ಸ್ಟ್ರಾಂಗ್ ಮಾಡುವಂತದ್ದು ನಾನೇ. ಆದ್ರೆ ನಾವು ಕೃಷ್ಣನಿಗೆ ನಾವು ಯಾವಾಗ ಸರೆಂಡರ್ ಆಗ್ತೀವಿ ಆ ಒಂದು ರಿಯಲೈಸೇಷನ್ ಕೃಷ್ಣ ಕೊಡ್ತಾನೆ. ಕೃಷ್ಣನೇ ಎಲ್ಲ, ವಸುದೇವ ಸರ್ವಮಿತಿ ಅಂತ ಕೃಷ್ಣ ನಮಗೆ ಆ ಜ್ಞಾನ ಕೊಟ್ಟಾಗ ನಮಗೆ ಅರ್ಥ ಆಗುತ್ತೆ, ಓಕೆ ಎಲ್ಲಾ ದೇವತೆಗಳು ಅವನ ಅಂಡರ್ ವರ್ಕ್ ಮಾಡುವಂತ ಒಂದು ಅಡ್ಮಿನಿಸ್ಟ್ರೇಟರ್ಸ್. ಆ ರಿಯಲೈಸೇಷನ್ ನಮಗೆ ಬರುವಂತದ್ದು ಒಂದು ಕೃಷ್ಣನ ಒಂದು ಕೃಪೆ ಇದ್ರೆ ಮಾತ್ರ. ಗುರು ಕೃಪಾಪಾಯ ಭಕ್ತಿ ಲತಾ ಬೀಜ ಅಂತ ಹೇಳಿದ್ವಲ್ಲ. ಸೊ ಗುರು ಹಾಗೂ ಕೃಷ್ಣನ ಕೃಪೆ ಇದ್ದಾಗ ಅದು ನಮಗೆ ಅರ್ಥ ಆಗುವಂಥದ್ದು. ಸೊ ಇಲ್ಲಿ ಕೃಷ್ಣ ಹೇಳುವಂಥದ್ದು ನಿರ್ದಿಷ್ಟ ದೇವತೆಯನ್ನು ಪೂಜಿಸಿ ಅಭೀಷ್ಟ ಪಡೆಯಲ್ಲ, ಅಂದ್ರೆ ನಮಗೆ ಬೇಕಾದ ಇಚ್ಛಾ ಕಾಮಗಳೇನಿದೆ, ನಮ್ಮ ಆಸೆಗಳೇನಿದೆ ಅದೆಲ್ಲ ಸಿಗುವಂತ ಮಾಡುವಂಥದ್ದು ಕೃಷ್ಣನೇ. ಅದೆಲ್ಲ ಆದ್ರೆ ಅಂತಿಮವಾಗಿ ನಾನು ಅನುಗ್ರಹ ಮಾಡುವಂಥದ್ದು ನಾನೇ. ಈಗ ನೋಡಿ, ಈಗ ಕಂಪನಿಗಳಲ್ಲೂ ಅಷ್ಟೇ ಸ್ಯಾಂಕ್ಷನ್ ಮಾಡಿ ಆಗಿರುತ್ತೆ, ಅಂದ್ರೆ ಬಿಲ್ ಪಾಸ್ ಮಾಡ್ತಾರೆ, ಬಟ್ ಅದು ಫೈನಲ್ ಆಗಿ ಅಂದ್ರೆ ಕೊಡುವಂಥದ್ದು ಸ್ಯಾಂಕ್ಷನ್ ಮಾಡೋದು ಯಾರೋ, ಬಟ್ ಬರುವಂತದ್ದು ಕೆಳಗಡೆಯಿಂದ ಅಲ್ವಾ, ಬೇರೆ ಒಂದು ಮ್ಯಾನೇಜರ್ಸ್ ಆಗ್ಲಿ, ಅಥವಾ ಈಗ ಗವರ್ಮೆಂಟ್ ಅಲ್ಲಿ ಮೇನ್ ಬಿಲ್ ಸ್ಯಾಂಕ್ಷನ್ ಆಗುವಂತದ್ದು ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಆದ್ರೂ ಸಹ, ಬಟ್ ಇಲ್ಲಿ ಬರುವಾಗ ಅದು ಸ್ಟೇಟ್ ಇಂದಾಗಿ ಬೇರೆ ಮಿನಿಸ್ಟರ್ ಕಡೆಯಿಂದ ಬರುವಂತದ್ದು ನಮಗೆ. ಆದ್ರೆ ಮೇನ್ ಆಗಿ ಸ್ಯಾಂಕ್ಷನ್ ಯಾರು ಮಾಡುವಂತದ್ದು? ಕೃಷ್ಣ. ಅವ್ಯಕ್ತಂ ವ್ಯಕ್ತಿಮಾಪನ್ನಂ ಮನ್ಯತೆ ಮಾಮ ಬುದ್ಧಯಃ ಪರಂ ಭಾವಮಜಾನಂತೋ ಮಮಾವ್ಯಯಮನುತ್ತಮಂ. ನನ್ನನ್ನು ಪರಿಪೂರ್ಣವಾಗಿ ಅರಿಯದ ಬುದ್ಧಿಹೀನರು ದೇವೋತ್ತಮ ಪರಮಪುರುಷನಾದ ನಾನು ಕೃಷ್ಣನು ಮೂಲ ನಿರಾಕಾರವಾಗಿದ್ದು ಅನಂತರ ಈ ವ್ಯಕ್ತಿತ್ವವನ್ನು ಪಡೆದುಕೊಂಡೆಂದು ಭಾವಿಸುತ್ತಾರೆ. ಅವರ ಅಲ್ಪ ತಿಳುವಳಿಕೆ ಕಾರಣದಿಂದ ಅವರಿಗೆ ನಾಶವಿಲ್ಲದ್ದು ಪರಮೋಚ್ಚವಾದ ನನ್ನ ಉನ್ನತ ಸ್ವರೂಪ ಅರ್ಥವಾಗುವುದಿಲ್ಲ. ಸೊ ಕೃಷ್ಣನ ಅರ್ಥ ಅವ್ರು ಏನ್ ಅನ್ಕೊಳ್ತಾರೆ? ಮೂರ್ಖರು ಅಂತ ಕೃಷ್ಣ ಹೇಳುವಂತದ್ದು. ಅಂದ್ರೆ ನಾನು ಮೊದಲಿಗೆ ನಿರಾಕಾರಿಯಾಗಿದ್ದೆ, ಅಂದ್ರೆ ಬ್ರಹ್ಮನ್ನೇ ಹೈಯೆಸ್ಟ್ ಅಂತ ಹೇಳ್ತಾರೆ. ಕೃಷ್ಣ ಅಂದ್ರೆ ದೇವ್ರು, ಅಂದ್ರೆ ಒಂದು ಲೈಟ್, ದೇವರಿಗೆ ಆಕಾರ ಇಲ್ಲ. ಸೊ ಇಲ್ಲಿ ಕೃಷ್ಣ ಹೇಳುವಂತದ್ದು, ನನ್ನನ್ನು ಆ ರೀತಿ ನನಗೆ ಮೊದಲ ಆಕಾರ ಇಲ್ಲದೆ ಮತ್ತೆ ಆಕಾರ ಬಂತು ಅಂತ ಅನ್ಕೊಳ್ತಾರಲ್ಲ, ಅಂತವ್ರನ್ನ ಕೃಷ್ಣ ಇಲ್ಲಿ ಬುದ್ಧಿಹೀನರು ಅಂತ ಹೇಳ್ತಾ ಇರುವಂತದ್ದು. ಸೊ ಬುದ್ಧಿಹೀನರು, ಅವರಿಗೆ ಬುದ್ಧಿ ಇಲ್ಲ, ಅವರಿಗೆ ನಾಶವಿಲ್ಲದ ಪರಮೋಚ್ಚವಾದ ನಾನನ್ನು, ಉನ್ನತವಾದ ಸ್ವರೂಪವನ್ನು, ಉನ್ನತವಾದ ಸ್ವರೂಪ ಅಂದ್ರೆ ದೈವಿ ಸ್ವರೂಪ, ಕೃಷ್ಣಂದು ಟ್ರಾನ್ಸೆಂಡೆಂಟಲ್ ಬಾಡಿ, ಅದನ್ನ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ. ನಾಹಂ ಪ್ರಕಾಶ ಸರ್ವಸ್ಯ ಯೋಗಮಾಯ ಸಮಾಹೃತಃ ಮೂಢೋ ಯಂ ನಾಭಿಜಾನಾತಿ ಲೋಕೋ ಮಾಮ ಜಮವ್ಯಯಂ. ಮೂಢರಿಗೆ ಬುದ್ಧಿಹೀನರಿಗೆ ನಾನು ಎಂದು ಕಾಣಿಸಿಕೊಳ್ಳುವುದಿಲ್ಲ, ಅವರ ಮಟ್ಟಿಗೆ ನಾನು ಅಂತರಂಗ ಶಕ್ತಿಯಿಂದ ಆವೃತನಾಗಿರುತ್ತೇನೆ, ಆದುದರಿಂದ ನನಗೆ ಹುಟ್ಟು ಇಲ್ಲ, ನಾನು ಅವ್ಯಯನು ಎಂದು ಅವರು ತಿಳಿಯರು. ಸೊ ಮೂರ್ಖರಿಗೆ ಅರ್ಥ ಆಗಲ್ಲ.
ಸೊ ಈ ದುರ್ಯೋಧನ ಆಗಲಿ ಅಥವಾ ಶಿಶುಪಾಲ ಆಗಲಿ ಇವರಿಗೆಲ್ಲ ಕೃಷ್ಣನ ಅರ್ಥ ಮಾಡ್ಕೊಳಕ್ಕೆ ಆಗ್ಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವರು ಕೃಷ್ಣನ ಒಬ್ಬ ಆರ್ಡಿನರಿ ಪರ್ಸನ್, ನಮ್ಮ ಹಾಗೆ ಒಬ್ಬ ಮನುಷ್ಯ ಅಂತ ನೋಡ್ತಾ ಇದ್ರು. ಅವರಿಗೆ ಅಂತರಂಗ ಶಕ್ತಿಯಿಂದ ಕೃಷ್ಣ ಆವೃತ ಅಂದ್ರೆ ಕಾಣಿಸ್ಕೊಳಲ್ಲ, ಅವನ ಒಂದು ದೈವಿ ಶಕ್ತಿ ಅವನು ತೋರ್ಸ್ಕೊಳಲ್ಲ, ಅವ್ನು ಭಗವಂತ ಹೇಳಿ ಅವ್ರ ಮುಂದೆ ತೋರ್ಸ್ಕೊಳಲ್ಲ. ಹಾಗೆ ಮೂಢರಿಗೆ ಬುದ್ಧಿಹೀನರಾಗಿರ್ತಾರ ಅವರು, ಅವರಿಗೆ ನಾನು ಕಾಣಿಸ್ಕೊಳಲ್ಲ, ನನ್ನ ಹುಟ್ಟು ಹಾಗೂ ನಾನು ಅವ್ಯಯ ಎಂದು ಅವರು ತಿಳಿಯರು, ಅಂದ್ರೆ ನಮ್ಮ ಹಾಗೆ ನಾರ್ಮಲ್ ಮನುಷ್ಯ ಅಂತ. ವೇದಾಹಂ ಸಮತೀತಾನಿ ವರ್ತಮಾನಾನಿ ಚಾರ್ಜುನ ಭವಿಷ್ಯಾಣಿ ಚ ಭೂತಾನಿ ಮಾಂ ತು ವೇದನ ಕಶ್ಚನ ಅರ್ಜುನ. ದೇವೋತ್ತಮ ಪರಪುರುಷನಾಗಿ ನಾನು ಹಿಂದೆ ಆದುದನ್ನು, ಈಗ ಆಗುತ್ತಿರುವುದನ್ನು, ಇನ್ನು ಮುಂದೆ ಬರುವುದನ್ನು ಬಲ್ಲೆ. ನಾನು ಎಲ್ಲಾ ಜೀವಿಗಳನ್ನು ಬಲ್ಲೆ, ಆದರೆ ನನ್ನನ್ನು ಬಲ್ಲವರು ಯಾರು ಇಲ್ಲ. ಸೊ ಭೂತ ವರ್ತಮಾನ ಭವಿಷ್ಯತ್ ಎಲ್ಲವನ್ನು ನಾನು ಬಲ್ಲೆ, ಆದ್ರೆ ನನ್ನನ್ನು ಯಾರು ಗೊತ್ತಿಲ್ಲ. ಸೊ ಏಷಾಂ ತ್ವಂತಗತಂ ಪಾಪಂ ಜನಾನಾಂ ಪುಣ್ಯ ಕರ್ಮಣಾಂ ತೇ ದ್ವಂತ ಮೋಹಂ ನಿರ್ಮುಕ್ತ ಭಜತೆ ಮಾಂ ದೃಢವ್ರತಾಃ. ಯಾರು ತಮ್ಮ ಹಿಂದಿನ ಜನ್ಮಗಳಲ್ಲಿ ಮತ್ತು ಈ ಜನ್ಮದಲ್ಲಿ ಪುಣ್ಯ ಕರ್ಮಗಳನ್ನು ಮಾಡಿದ್ದಾರೆಯೋ ಮತ್ತು ಯಾರ ಪಾಪ ಕರ್ಮಗಳು ಸಂಪೂರ್ಣವಾಗಿ ನಿರ್ಮೂಲವಾಗಿದೆಯೋ ಅವರು ಭ್ರಾಂತಿಯ ದ್ವಂದ್ವಗಳಿಂದ ಮುಕ್ತರಾಗಿರ್ತಾರೆ, ಅವರು ದೃಢ ಮನಸ್ಸಿಂದ ನನ್ನ ಸೇವೆಯಲ್ಲಿ ನಿರತರಾಗಿರ್ತಾರೆ. ಸೊ ಎಲ್ಲಾ ಪಾಪಗಳನ್ನು ಯಾರು ಕಳೀತಾರೋ, ಹಿಂದಿನ ಜನ್ಮಗಳಲ್ಲಿ ಪುಣ್ಯ ಕರ್ಮಗಳನ್ನು ಮಾಡಿರ್ತಾರೋ ಅಂತವ್ರು ಮಾತ್ರ ಕೃಷ್ಣನ ಒಂದು ಸೇವೆಯಲ್ಲಿ ತೊಡಗಕ್ಕೆ ಸಾಧ್ಯ. ಸೊ ನೀವೆಲ್ಲ ಈಗ ಪುಣ್ಯ ಮಾಡಿರೋದ್ರಿಂದ ನೀವು ಕೃಷ್ಣನ ಒಂದು ಈ ಒಂದು ಇದ್ರಲ್ಲಿ ಬಂದಿದ್ದೀರಾ ಅಂತ ಕೃಷ್ಣ ಹೇಳುವಂಥದ್ದು. ಸಾಧಿ ಭೂತಾದಿ ದೈವಂ ಮಾಂ ಸಾಧಿ ಯಜ್ಞಂ ಚ ಯೇ ವಿದುಹು ಪ್ರಯಾಣ ಕಾಲೇ ಚ ಮಾಂ ತೇ ವಿದುರ್ಯುಕ್ತ ಚೇತಸಃ. ಮುಪ್ಪು ಸಾವುಗಳಿಂದ ಬಿಡುಗಡೆ ಹೊಂದುವುದಕ್ಕಾಗಿ ಶ್ರಮಿಸುತ್ತಿರುವ ಬುದ್ಧಿವಂತರು ಭಕ್ತಿ ಸೇವೆಯನ್ನು ಮಾಡುತ್ತಾ ನನ್ನಲ್ಲಿ ಆಶ್ರಯವನ್ನು ಪಡೆಯುವರು. ನಿಜವಾಗಿ ಅವರು ಬ್ರಹ್ಮನ್, ಏಕೆಂದರೆ ಅವರು ದಿವ್ಯ ಕರ್ಮಗಳ ವಿಷಯದಲ್ಲಿ ಪ್ರತಿಯೊಂದು ಸಂಗತಿಯನ್ನು ಸಮಗ್ರವಾಗಿ ಬಲ್ಲವರು. ಅಂದ್ರೆ ಪ್ರಭುಪಾದ ಹೇಳುವಂತದ್ರು ಅಂದ್ರೆ ಈಗ ಜನ್ಮ ಮೃತ್ಯು ಜರ ವ್ಯಾಧಿ ಇದರಿಂದ ಹೊರಗಡೆ ಬರ್ಬೇಕಾದ್ರೆ ನನ್ನ ಭಕ್ತಿ ಸೇವೆಯಲ್ಲಿ ನಿರತರಾಗಿ ಯಾರು ಬುದ್ಧಿವಂತರು ನನ್ನ ಭಕ್ತಿ ಸೇವೆಯಲ್ಲಿ ಮಾಡ್ತಾರೆ. ಸೊ ಯಾರು ಕೃಷ್ಣ ಪ್ರಜ್ಞೆಯಲ್ಲಿ ಅಂದ್ರೆ ಇರ್ತಾರೋ ಅವರಿಗೆ ಎಲ್ಲವೂ ಜ್ಞಾನ ಗೊತ್ತಾಗತ್ತೆ ಅಂತ, ತಿಳಿಯುತ್ತಾ ಬರುತ್ತೆ ಅಂತ ಕೃಷ್ಣ ಹೇಳುವಂಥದ್ದು. ಸೊ ಅಧ್ಯಾಯದ ಸಾರಾಂಶ. ಸೊ ಕೃಷ್ಣನ ಒಂದು ಗ್ಲೋರೀಸ್ ಏನಿದೆ ಹಾಗೂ ಜ್ಞಾನದ ಬಗ್ಗೆ, ನಾವು ದಿವ್ಯ ಜ್ಞಾನದ ಬಗ್ಗೆ ತಿಳ್ಕೊಂಡ್ವಿ. ಕಶ್ಚಿನ್ ಮಾಂ ವೇತಿ ತತ್ವತಃ, ಹಾಗೂ ಕೃಷ್ಣನ ಒಂದು ಶಕ್ತಿಗಳು, ಎನರ್ಜೀಸ್ ಅಂತ ಹೇಳ್ತೀವಿ. ಸೊ ಅದನ್ನ ತಿಳ್ಕೊಂಡು ಪ್ರಕೃತಿ ವಿದ್ಧಿ ಮಾಪರಂ. ಸೊ ಕೃಷ್ಣನಿಗೆ ಶರಣಾಗತವಾಗೊಂಡು ಮಾಮೇವ ಯೇ ಪ್ರಪದ್ಯಂತೆ. ಸೊ ದೇವತೆಗಳ ಪೂಜೆ ಹಾಗೂ ನಿರಾಕಾರವಾದಿ, ಅದರ ಮಯೈವ ವಿಹಿತಾನ್ ಹಿತಾನ್. ಸೊ ಫ್ರಮ್ ಡೆಲ್ಯೂಷನ್ ಟು ಡಿವೋಷನ್. ಸೊ ಭ್ರಮೆಯಿಂದ ಭಕ್ತಿಯ ಕಡೆಗೆ ಇಚ್ಛಾದ್ವೇಷ ಸಮುತ್ತೇನ. ಸೊ ಹೀಗೆ ಅಧ್ಯಾಯ ಇತ್ತು. ಧನ್ಯವಾದ ಎಲ್ಲರಿಗೂ. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ. ಸೊ ಯಾರ್ದಾದ್ರು ಪ್ರಶ್ನೆ ಇದ್ದಲ್ಲಿ ಕೇಳ್ಬೋದು. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಎಲ್ಲರಿಗೂ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದ. ಹರೇ ಕೃಷ್ಣ ಹರೇ ಕೃಷ್ಣ. ಧನ್ಯವಾದ ಎಲ್ಲರಿಗೂ. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ 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 ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಹರೇ ಕೃಷ್ಣ. ಸೊ ಎಲ್ಲರೂ ಈಗ ಒಂದ್ ರೌಂಡ್ ಜಪ ಅಟ್ಲೀಸ್ಟ್ ಯಾರು ಮಾಡ್ತಾ ಇದ್ದೀರಾ ಹ್ಯಾಂಡ್ ರೈಸ್ ಮಾಡ್ಬೋದಾ? ಒಂದ್ ರೌಂಡ್ ಜಪ ಯಾರಾದ್ರೂ ಶುರು ಮಾಡಿದೀರಾ? ಹಿಂದೆ ಒಂದ್ ರೌಂಡ್. ಎಸ್, ಮನಸಾ ಕೋಟೆ, ಅನುಷಾ, ವೆರಿ ಗುಡ್. ಎಸ್, ಬೇರೆ ಯಾರು ಶುರು ಮಾಡ್ಲಿಲ್ವಾ ಇನ್ನು ಒಂದ್ ರೌಂಡ್? ಎಸ್ ಎಸ್ ಬಿ ಎಸ್ ಮಧುಸೂದನ್ ಜೈನ್, ಧನ್ಯವಾದ. ಪುಷ್ಪಲತಾ, ವೆರಿ ಗುಡ್. ಸೊ ದಯವಿಟ್ಟು ಮಾಡಿ, ಎಲ್ಲರೂ ಮಾಡಿ. ಯಾಕಂತ ಹೇಳಿದ್ರೆ ನಾವು ಈ ಜ್ಞಾನವನ್ನ ಅರ್ಥ ಮಾಡ್ಕೋಬೇಕಿದ್ರೆ ಭಗವದ್ಗೀತೆ ನಮಗೆ ಅಂದ್ರೆ ಕವರ್ಡ್ ಆಗಿರುತ್ತೆ. ಈಗ ಕೃಷ್ಣ ಹೇಳುವಾಗೆ ಅವನು ರಿವೀಲ್ ಮಾಡಲ್ಲ. ಈ ನಾಲೆಜ್ ನಮಗೆ ಕಂಪ್ಲೀಟ್ ಆಗಿ ರಿವೀಲ್ ಆಗ್ಬೇಕಾದ್ರೆ ಆ ಚಾಂಟಿಂಗ್ ಮಾಡೋದ್ರಿಂದಾನೇ ಸಾಧ್ಯ. ಚಾಂಟಿಂಗ್ ಮಾಡ್ಲಿಲ್ಲ ಅಂದ್ರೆ ನಮಗೆ ಈ ಜ್ಞಾನ ಪರಿಪೂರ್ಣವಾಗಿ ಅರ್ಥ ಆಗಲ್ಲ. ನಮಗೆ ಡೌಟ್ಸ್ ಬಂದೇ ಬರುತ್ತೆ, ಮತ್ತೆ ಒಂದು ಕ್ಲಾರಿಟಿ ಸಿಗಲ್ಲ. ಅದು ಸಿಗ್ಬೇಕಿದ್ರೆ ನಾವು ಈ ಚಾಂಟಿಂಗ್ ಇಂದ ಮಾತ್ರ ಸಾಧ್ಯ. ನೀವು ಚಾಂಟಿಂಗ್ ಮಾಡ್ತಾ ಮಾಡ್ತಾ ಬನ್ನಿ, ನಮಗೆ ಅದು ಜ್ಞಾನ ಅರ್ಥ ಆಗ್ತಾ ಹೋಗುತ್ತೆ. ಸೊ ದಯವಿಟ್ಟು ಮಾಡಿ. ನಾನು ಎಲ್ಲರ ಹತ್ರ ಅದನ್ನೇ ಬಿಟ್ಕೊಳ್ಳೋದು, ದಯವಿಟ್ಟು ಚಾಂಟಿಂಗ್ ಮಾಡಿ ಅಂತ. ಓಕೆ, ಲತಾ ಮಾತಾಜಿ 16 ರೌಂಡ್. ಹರಿ ಬೋಲ್, ವೆರಿ ಗುಡ್. ಬೇರೆ ಯಾರು?
ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ, ಹೇಳಿ ಸರ್. ಮಾತಾಜಿ, ಹಲೋ. ಹೇಳಿ 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 ಸರ್, ಹೇಳಿ ನಿಮ್ ಪ್ರಶ್ನೆ ಹೇಳಿ. ಕೇಳ್ತಾ ಇಲ್ವಾ ನಾನು ಹೇಳ್ತಾ ಇರೋದು? ಮಾತಾಜಿ, ಪ್ರತಿ ಅಧ್ಯಾಯದಲ್ಲೂ ಶ್ಲೋಕಗಳು ಸೀರಿಯಲ್ ಆಗಿ ಇಲ್ಲ, ಯಾಕೆ ಈ ತರ ಇದೆ? ಅಲ್ಲ, ಸೀರಿಯಲ್ ಆಗಿ ಅಂತ ಹೇಳಿದ್ರೆ ಒಟ್ಟು 700 ಶ್ಲೋಕ ಇದೆ, ಆಯ್ತಾ? ಒಟ್ಟು 700 ಶ್ಲೋಕ. ಕೆಲವೊಂದು ಅಧ್ಯಾಯದಲ್ಲಿ 70-80 ಶ್ಲೋಕ ಇದೆ. ನನಗೀಗ ಒಂದು 25-30 ಶ್ಲೋಕ ಮಾಡಕ್ಕೇನೆ ನನಗೆ 1 hour ಸಾಕಾಗ್ತಾ ಇಲ್ಲ ನೋಡಿ. ಇವತ್ತು 1.25 ಗಂಟೆ ಆಯ್ತು. ಸೊ ಹಾಗಾಗಿ ಇದನ್ನ ನಾವು ಸೆಲೆಕ್ಟೆಡ್ ನಮ್ಮ ಆಚಾರ್ಯರು ಕೊಟ್ಟಿದ್ದಾರೆ ಯಾವ್ದು ಮುಖ್ಯ. ಸೊ ಆಚಾರ್ಯರು ಕೊಟ್ಟಿದ್ದಾರೆ, ಅದನ್ನ ನಾವು ಮಾಡುವಂತದ್ದು. ಹಾಗಾಗಿ ಆರ್ಡರ್ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನಾವು ಮುಖ್ಯವಾದದನ್ನ ಮಾತ್ರ ಆರಿಸಿ ಮಾಡುವಂತದ್ದು. ಎಲ್ಲ ಮಾಡಕ್ಕೆ ಸಾಧ್ಯ ಇಲ್ಲ. ಮೇನ್ ನಿಮಗೆ ಅದರಲ್ಲಿ ಸಮ್ಮರಿ ಗೊತ್ತಾಗುತ್ತೆ, ಆ ಚಾಪ್ಟರ್ ಏನು ಸಮ್ಮರಿ ಇದೆ ಅದನ್ನ ನಿಮಗೆ ಗೊತ್ತಾಗುತ್ತೆ. ನಿಮಗೆ ಫುಲ್ ಗೊತ್ತಾಗ್ಬೇಕಿದ್ರೆ ನೀವು ಭಗವದ್ಗೀತೆ ಓದ್ಬೇಕು ಎಲ್ಲ. ಓಕೆ, ಹರೇ ಕೃಷ್ಣ. ಬೇರೆ ಯಾರ್ದಾರು ಪ್ರಶ್ನೆ ಇದೆಯಾ? ಇವತ್ತಿಂದ 16 ರೌಂಡ್ ಹೇಳೋಕೆ ಸ್ಟಾರ್ಟ್ ಮಾಡಿದೀನಿ ಮಾತಾಜಿ. ಹರಿ ಬೋಲ್. ಅನುಷಾ, ಹರಿ ಬೋಲ್. ಮಾತಾಜಿ, ನಾವು ಈಗ ಕೆಲಸ ಮಾಡ್ತಾ ಇರುವಾಗ ನಾವು ಅದು ಜಪ ಮಾಡ್ತಾ ಇರ್ತೇವೆ, ಅದು ಲೆಕ್ಕಕ್ಕೆ ಬರುದಿಲ್ಲ ಮಾತಾಜಿ? ಅದು ತಪ್ಪಾಗುತ್ತೆ ಮಾತಾಜಿ. ಲೆಕ್ಕಕ್ಕೆ ಅಂತ ಹೇಳಿದ್ರೆ ಅದು 16 ರೌಂಡ್ ಅಲ್ಲಿ ನಾವು ತಪ್ಪು. ನಾವು ನಿನ್ನೆ ನೋಡಿದ್ವಲ್ಲ ಜಪ ಮಾಡುವಾಗ ಯಾವ್ದು ಒಂದು, ನಾನು ವಿಡಿಯೋ ಕೂಡ ಹಾಕಿದ್ದೆ ಗ್ರೂಪ್ ಅಲ್ಲಿ. ನೀವಿದ್ದೀರಾ ಗ್ರೂಪ್ ಅಲ್ಲಿ? ಇಲ್ಲ. ಗ್ರೂಪ್ ಅಲ್ಲಿ ನಾನು ನಿನ್ನೆ ಒಂದು ವಿಡಿಯೋ ಹಾಕಿದ್ದೆ. ಅಂದ್ರೆ ವಿಡಿಯೋ ಹಾಕಿದ್ದೆ ಹಾಗೂ ನಿನ್ನೆ ಕ್ಲಾಸ್ ಅಲ್ಲಿ ಸಹ ಹೇಳಿದೆ ನಾವು ಯಾವುದೇ ಒಂದು ಬೇರೆ ಎಲ್ಲ ಕೆಲಸ ಮಾಡ್ಕೊಂಡು ಮಾಡ್ಬಾರ್ದು ಅಂತ ಹೇಳಿ. ಅದು ಹಾಗೂ ನಾವು ಇದು 10 ಅಪರಾಧಗಳಲ್ಲಿ ಒಂದಾಗತ್ತೆ. ಅದು ಅಂದ್ರೆ ಅಪರಾಧ ಆಗತ್ತೆ. ನಾವು ಬೇರೆ ಕೆಲಸ ಮಾಡ್ಕೊಂಡು ಮಾಡುವಂತದ್ದು ಅಪರಾಧ. ಅದು ಆಟೋಮೆಟಿಕ್ ಆಗಿ ನಮ್ಗೆ ಬಾಯಲ್ಲಿ ಬರ್ತದಲ್ಲ ಮಾತಾಜಿ. ಅದು ತೊಂದ್ರೆ ಇಲ್ಲ. ನಾನ್ ಹೇಳ್ತಾ ಇರೋದು ಅಂದ್ರೆ ಜಪ ಅಂತ ಮಾಡುವಾಗ, ನಾವು ಜಪ ಅಂತ ಹೇಳಿ ಮಾಡುವಾಗ 16 ರೌಂಡ್ ಅಂತ ಮಾಡ್ತೀವಲ್ಲ, ಅಂದ್ರೆ 108 ಸರ್ತಿ, ಅದು ಮಾಡುವಾಗ ನಾವು ಬೇರೆ ಕೆಲಸ ಮಾಡ್ಬಾರ್ದು. ಬೇರೆ ಟೈಮ್ ಅಲ್ಲಿ ಹೇಳ್ತಾ ಇದ್ರೆ ನೋ ಪ್ರಾಬ್ಲಮ್, ಅದು ನಿಮಗೆ ಎಕ್ಸ್ಟ್ರಾ. ಬಟ್ ಅದು ನಿಮಗೆ ಈಗ ನೀವು ನೋಡ್ತಾ ಹೇಳಿದಿನ ನಾವು ಜಪ ಮಾಡಿದೆ ಅಂತ ಹೇಳಿ ಹೇಳೋದಿಲ್ಲ ಅಷ್ಟೇ. ಆ 16 ರೌಂಡ್ ಜಪ ಪ್ರಭುಪಾದ್ ಏನ್ ಕೊಟ್ಟಿದ್ದಾರೆ ಅದನ್ನ ನಾವು ಸಪರೇಟ್ ಆಗಿ ಮಾಡ್ಬೇಕು. ಅಂದ್ರೆ ಏನು ಕೇಳ್ತಾ ಮಾಡುವಂತದ್ದಲ್ಲ. ಬೇರೆ ಯಾರ್ದಾದ್ರು ಪ್ರಶ್ನೆ ಇದೆಯಾ ಮಾತಾಜಿ? ಹರೇ ಕೃಷ್ಣ. ಹರೇ ಕೃಷ್ಣ, ಹೇಳಿ. ಮಾತಾಜಿ, ಮೊದ್ಲು ನಾನು 64 ರೌಂಡ್ ಮಾಡ್ತಾ ಇದ್ದೆ. ನನ್ಗೆ ಬುಕ್ ರೀಡಿಂಗ್ ಆಗ್ತಿರ್ಲಿಲ್ಲ ಅಂತ ನಾನು ಇವಾಗ 16 ಮಾಡ್ತಾ ಇದ್ದೀನಿ. ಇದೇನಾದ್ರೂ ಅಪರಾಧನಾ? ಏನು ಅಪರಾಧ ಇಲ್ಲ. 16 ರೌಂಡ್ ಅಷ್ಟೇ ಪ್ರಭುಪಾದ್ ಕೊಟ್ಟಿರುವಂತದ್ದು. ಹಾಗೂ ಪ್ರಭುಪಾದ್ ಕೂಡ ಒಂದ್ಸರ್ತಿ 64 ಕೊಟ್ಟಿದ್ರು. ಹಾಗಾಗಿ ಬುಕ್ ರೀಡಿಂಗ್ ಆಗ್ತಿರ್ಲಿಲ್ಲ, ಓದಕ್ಕೆ ಟೈಮ್ ಸಿಗ್ತಿರ್ಲಿಲ್ಲ. ಅದಕ್ಕೆ 16 ಬಂದಿದ್ದು. ಏನ್ ಗೊತ್ತಾ, ಬುಕ್ ರೀಡಿಂಗು ಸಹ ಅದ್ರ ಜೊತೆಗೆ ಸೇವೆ ಮಾಡ್ಬೇಕು ಮಾತಾಜಿ. ನಾವು ಸೇವೆ ಮಾಡಿದ್ರೆ ಮಾತ್ರ ಸ್ಫುರತಿ ಅದ. ಅಂದ್ರೆ ಸೇವೆ ಮಾಡ್ತಾ ಈಗ ಚೈತನ್ಯ ಮಹಾಪ್ರಭು ಹೇಳುವಂತದ್ದೇನು, ಗೋಪಿ ಪಾದ ಕಮಲೆಯು ದಾಸಾನು ಅಂದ್ರೆ ಗೋಪಿಯರ ಪಾದ ಕಮಲ ಅಂದ್ರೆ ಅವರ ದಾಸರ ದಾಸ ಅಂದ್ರೆ ನಾವು ಈ ಸರ್ವಿಸ್ ಕೂಡ ಅಷ್ಟೇ ಮುಖ್ಯ. ಕೃಷ್ಣ ಕಾನ್ಶಿಯಸ್ ನಲ್ಲಿ ಒಂದು ಸಾಧನೆ ಮಾಡುವಂತದ್ದು, ಹಾಗೂ ಪುಸ್ತಕ ಓದುವಂತದ್ದು, ಹಾಗೂ ಚಾಂಟಿಂಗ್ ಪುಸ್ತಕ ಓದುವಂತದ್ದು, ಹಾಗೂ ಸೇವೆ, ಈ 3 ಮಾಡ್ಬೇಕು. ಆ 3 ಮಾಡಿದ್ರೆ ಮಾತ್ರ ನಮಗೆ ಇದು. ಅಂದ್ರೆ ನೀವು 16 ರೌಂಡ್ ಮಾಡ್ಬೇಕಾದ ಅಗತ್ಯ ಇಲ್ಲ. ಯಾಕಂದ್ರೆ ಪ್ರಭುಪಾದ್ ಅವರ ಶಿಷ್ಯ ಜಯಪತಾಕ ಸ್ವಾಮೀಜಿ ಇದಾರಲ್ಲ, ಅವರ ಶಿಷ್ಯ. ಈಗ ನಾವು ಅವರ ಮಾರ್ಗದರ್ಶನದಲ್ಲಿ ಇರುವಂತದ್ದು, ಈಗ ಅವರೇ ಮೇನ್ ಇರುವಂತದ್ದು. ಸೊ ಅವರು ಮೊದ್ಲು 16 ರೌಂಡ್ ಮಾಡ್ತಾ ಇದ್ದಾಗ ಅವರು ಪ್ರಭುಪಾದ ಹೇಳ್ತಾರೆ, ಪ್ರಚಾರಕ್ಕೆ ಹೋಗಿರಲ್ಲ ಅವ್ರು ಒಂದ್ಸರ್ತಿ. ಯಾಕೆ ಅಂತ ಹೇಳಿದ್ರೆ, ಇಲ್ಲ ನಾನು 16 ರೌಂಡ್ ಮಾಡ್ತಾ ಇದ್ದೀನಿ, ಈಗ ನನಗೆ ಪ್ರಚಾರಕ್ಕೆ ಹೋಗಕ್ಕೆ ಟೈಮ್ ಇಲ್ಲ. ಪ್ರಭುಪಾದ ಹೇಳ್ತಾರೆ, ಇಲ್ಲ, ಪ್ರಚಾರಕ್ಕಿಂತ ಸೇವೆ ಮುಖ್ಯ. ನೀನು 16 ರೌಂಡ್ ಮಾಡಿ. ನಿನಗೆ ಯಾರು ಹೇಳಿದ್ದು 64 ಮಾಡಕ್ಕೆ? ನೀನು 16 ರೌಂಡ್ ಮಾಡಬೇಕು, ಪ್ರಚಾರ ಮಾಡು ಅಂತ ಹೇಳಿ. ಹಾಗಾಗಿ ಪ್ರಭುಪಾದ ಹೇಳಿದ್ದಾರೆ 16 ರೌಂಡ್ ಮಾಡಿದ್ರೆ ಸಾಕು. ಅದೇ ಸೇವೆ ಅಂದ್ರೆ ಟೆಂಪಲ್ ಅಲ್ಲಿ ಸೇವೆ ಮಾಡ್ಬೇಕಾ, ಇಲ್ಲ ಮನೇಲೆ? ಆನ್ಲೈನ್ ಮಾಡ್ಬೋದು ಮಾತಾಜಿ. ಈಗ ಟೆಂಪಲ್ ಅಲ್ಲಿ ನಿಮಗೆ ಟೆಂಪಲ್ ಹತ್ರ ಇದ್ರೆ ಪರವಾಗಿಲ್ಲ, ಇಲ್ಲ ಅಂದ್ರೆ ನೀವು ಆನ್ಲೈನ್ ಅಲ್ಲೂ ಸಹ ಮಾಡ್ಬೋದು. ನಮ್ಮಲ್ಲಿ ತುಂಬಾ ಸೇವೆಗಳಿದೆ. ನೀವು ಬೇರೆ ರೀತಿಯಲ್ಲಿ ಮಾಡ್ಬೋದು. ಇವಾಗ ಅಂದ್ರೆ ಅಥವಾ ಮಕ್ಕಳಿಗೆ ಟೀಚಿಂಗ್, ಅಥವಾ ಈಗ ಶ್ಲೋಕಗಳು ಗೊತ್ತಿದ್ರೆ ಅದನ್ನ ಹೇಳ್ಕೊಡುವಂತದ್ದು ಇರ್ಬೋದು, ಅಥವಾ ಈಗ ಎಲ್ಲಾ ರೀತಿಯಿಂದ ಸೇವೆಗಳಿದೆ. ಅಂದ್ರೆ ಕೋ ಹೋಸ್ಟ್ ಆಗಿ ಮಾಡುವಂತದ್ದು, ಅಥವಾ ಈ ಬೇರೆ
ಅಡ್ಮಿನ್ ಅಲ್ಲೂ ಈ ಪೋಸ್ಟರ್ಸ್ ಮಾಡ್ತಾರಲ್ಲ, ಅಂದ್ರೆ ಈಗ ನಮಗೆ ಗೊತ್ತಿರುವಂತದ್ದು ಏನಿದೆ, ನಾವು ಭೌತಿಕವಾಗಿ ಏನು ಕಲ್ತಿದೀವಲ್ಲ ಅದನ್ನೇ ನಾವು ಕೃಷ್ಣನಲ್ಲಿ ಡೌಟೇಲ್ ಮಾಡುವಂತದ್ದು. ನಾವು ಕಲ್ತಿರುವಂತ ಜ್ಞಾನವನ್ನೇ ಇಲ್ಲಿ ಯೂಸ್ ಮಾಡುವಂತದ್ದಷ್ಟೇ. ಈಗ ನಮಗೆ ಯಾವುದೋ ಒಂದ್ರಲ್ಲಿ ಎಲ್ಲರಿಗಲ್ಲೂ ಯಾವುದೋ ಒಂದು ಟ್ಯಾಲೆಂಟ್ ಇರುತ್ತೆ, ಆ ಟ್ಯಾಲೆಂಟ್ ಅನ್ನ ನಾವು ಇಲ್ಲಿ ಯೂಸ್ ಮಾಡುವಂತದ್ದು. ಈಗ ಪೋಸ್ಟರ್ಸ್ ಎಲ್ಲ ಮತ್ತೆ ವಿಡಿಯೋಸ್ ಮಾಡ್ತಾರೆ, ಕೆಲವರು ವಿಡಿಯೋಸ್ ಎಲ್ಲ ಮಾಡೋದ್ರಲ್ಲಿ ತುಂಬಾ ಚೆನ್ನಾಗ್ ಗೊತ್ತಿರುತ್ತೆ, ಅಥವಾ IT ಫೀಲ್ಡ್ ಅಲ್ಲಿ ನಾಲೆಜಬಲ್, ಈಗ IT ಅಲ್ಲಿ ವರ್ಕ್ ಮಾಡೋರು ಇರ್ತಾರೆ, ಅವ್ರೀಗ ನಮ್ಗೆ ವೆಬ್ಸೈಟ್ ಡೆವಲಪ್ಮೆಂಟ್ ಅಲ್ಲಿ ಹೆಲ್ಪ್ ಮಾಡ್ಬೋದು. ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಹೆಲ್ಪ್ ಮಾಡ್ಬೋದು ಮಾತಾಜಿ. ಅಂದ್ರೆ ನಮಗೆ ಗೊತ್ತಿರೋ ಜ್ಞಾನವನ್ನ ಮಾಡ್ಬೋದು. ಪಾರ್ಲರ್ ಇದೆ, ನಾನು ಅದ್ರಲ್ಲಿ ಬಂದಿರೋರ್ಗೆ ಕಸ್ಟಮರ್ಗೆ ಪ್ರಚಾರ ಮಾಡ್ತೀನಿ ಅಷ್ಟೇ ಮಾತಾಜಿ. ಹಾ, ಓಕೆ, ತೊಂದ್ರೆ ಇಲ್ಲ. ಅದನ್ನ ಮಾತ್ರ ಮಾಡಕ್ ಮಾಡ್ಬೋದು, ತೊಂದ್ರೆ ಇಲ್ಲ, ಅದು ಒಳ್ಳೇದೆ. ನೀವು ಬಂದಿರೋರಿಗೆ ನೀವು ಅಜ್ಞಾನ ಹೇಳಿದ್ರೆ ಅದು ಒಳ್ಳೇದೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಕೇಳಿಸ್ತಾ ಇದೆಯಾ ಮಾತಾಜಿ? ಹಲೋ. ಕೇಳಿಸ್ತಾ ಇದೆ. ಮಾತಾಜಿ, ಆಕ್ಚುಲಿ ರಶ್ಮಿ ಭಂಡಾರಿ ಅವರು ಕ್ಲಾಸ್ ಕೇಳಿದ್ದೆ ನಾನು ಒಂದ್ಸಲ. ಅವ್ರು ಆಕ್ಚುಲಿ ಹೇಳಿದ್ರು, ನೀವ್ ಎಲ್ಲಿ ಬೇಕಾದ್ರೂ ಜಪ ಮಾಡ್ಬೋದು, ಈವನ್ ಬಾತ್ರೂಮ್ ಅಲ್ಲೂ ಮಾಡ್ಬೋದು ಅಂತ ಹೇಳಿದ್ರು ಅವ್ರು. ಅಂದ್ರೆ ಜಪಮಾಲೆ ಹಿಡ್ಕೊಂಡಲ್ಲ, ನಾರ್ಮಲಿ ನಾವು ಚಾಂಟ್ ಮಾಡ್ಬೋದು ಅಂತ ಹೇಳಿದ್ರು. ನೀವ್ ಹೇಳ್ತಾ ಇದ್ರೆ ಮಾಡ್ಬಾರ್ದು ಅಂತ ಹೇಳ್ಬಿಟ್ಟು ನಾವ್ ಯಾವ್ದು ಅಯ್ಯಯ್ಯೋ ಇಲ್ಲ, ನಾನ್ ಮಾಡ್ಬಾರ್ದು ಹಾಗಲ್ಲ. ನಾನು ಹೇಳಿದ್ದೇನಂದ್ರೆ ಕೌಂಟಿಂಗ್ ಅಲ್ಲ ಅಂತ. ಜಪ ನೀವು ಮಾಡ್ಬೋದು ಎಲ್ಲಿ ಬೇಕಾದ್ರೂ. ಓಕೆ, ತುಳಸಿ ಮಾಲೆ ಅಥವಾ ಮಾಲೆ ಹಿಡ್ಕೊಂಡು ಅದು ಮಾಡ್ಬಾರ್ದು ಅಂತ ಹೇಳಿದ್ರು. ಮಾಲೆ ಹಿಡ್ಕೊಂಡು ಜಪ ಅಂದ್ರೆ ಏನ್ ಹೇಳಿ, ಅಂದ್ರೆ ನಾವು ಕೌಂಟಿಂಗ್ ಇಟ್ಟು ಮಾಡ್ತೀವಿ. ಬೇರೆ ಟೈಮಲ್ಲಿ ನಾವು ಹೆಸರು ತಗೊಳ್ಳುವಂತದ್ದು, ಆಯ್ತಾ? ಜಪ ಅಂತ ಹೇಳಿದಾಗ ನಾವು ಕೌಂಟಿಂಗ್ ಮಾಡ್ತೀವಿ, 16 ಅಂದ್ರೆ 108 ಸರ್ತಿ, ಆಗ ಒಂದು ಮಾಲೆ ಆಗತ್ತೆ, ಆಯ್ತಾ? ಅದನ್ನ ಹೇಳ್ತಾ ಇರೋದು ನಾನು. ಆ ಮಾಲೆಯನ್ನ ಮಾಡುವಾಗ ನಾವು ಯಾವುದೇ ಡಿಸ್ಟ್ರಾಕ್ಷನ್ ಮಾಡುವಾಗಿಲ್ಲ. ನಾರ್ಮಲಿ ಎಲ್ಲಿ ಬೇಕಾದ್ರೂ ನಾವು ಖಂಡಿತ ನಾವು ಹೇಳ್ತಾ ಇರ್ಬೇಕು ಆದಷ್ಟು ಎನಿ ಟೈಮ್. ಅದು ಪ್ರಭುಪಾದ್ ಹೇಳುವಂತದ್ದೇನು, ಆಲ್ವೇಸ್ ರಿಮೆಂಬರ್ ಕೃಷ್ಣ, ನೆವರ್ ಫರ್ಗೆಟ್ ಕೃಷ್ಣ. ಪ್ರಭುಪಾದೇ ಅದನ್ನ ಮಾರ್ಗದರ್ಶನ ಆಗಿ ತೋರಿಸ್ತಾರೆ. ಕೃಷ್ಣನ ಬಗ್ಗೆ ಯಾವಾಗ್ಲೂ 24 ಗಂಟೆ ಮಾತಾಡ್ತಾನೆ ಇದ್ರು, ಕೃಷ್ಣನೇ ನೆನ್ಸ್ಕೋತಾ ಇದ್ರು. ಸೊ ನಾವೂನು 24 ಗಂಟೆ ನೆನ್ಸ್ಕೊಂಡ್ರೆ ಒಳ್ಳೇದು. ಆದ್ರೆ ನಾವೀಗ ಆ ಡಿಸಿಪ್ಲಿನ್ ತರದೇ, ಆ 24 ಗಂಟೆ ನಮಗೆ ಆ ಧ್ಯಾನ ಬರ್ಬೇಕಿದ್ರೆ ಅದು ಡಿಸಿಪ್ಲಿನ್ ಆಗಿ ನಾವು ಚಾಂಟಿಂಗ್ ಮಾಡಿದಾಗ ಮಾತ್ರ ಅದು ಬರಕ್ಕೆ ಸಾಧ್ಯ. ಯಾರೋ ಒಬ್ರು ಕೇಳಿದ್ರಲ್ವಾ ಕೆಲಸ ಮಾಡುವಾಗ ಮಾಡ್ಬೋದಾ ಅಂತ ಹೇಳ್ಬಿಟ್ಟು. ಸೊ ಅವಾಗ ನಾವು ಮಾಲೆ ಹಿಡ್ಕೊಂಡ್ ಮಾಡಕ್ಕಾಗ್ಲಿಲ್ಲ, ನೀವು ನಾರ್ಮಲ್ ಧ್ಯಾನ ಮಾಡ್ಬೋದು ಅಂತ ಹೇಳ್ಬೇಕಿತ್ತು. ಅಂದ್ರೆ ನನ್ಗೆ ಅದು ಕನ್ಫ್ಯೂಸ್ ಆಯ್ತು ಆಕ್ಚುಲಿ. ಇಲ್ಲ, ನಾನು ಹೇಳ್ದೆ ಅವರಿಗೆ ಮಾಲೆ ಇಟ್ಕೊಂಡು ಮಾಲೆ. ಬೇರೆ ಯಾರ್ದಾರು ಇದೆಯಾ ಕೆಲಸ? ಮಾನಸಿಕ ಜಪ ಮಾಡ್ಬಾರ್ದಾ? ಕೆಲಸ ಮಾಡ್ಬೋದು ಮಾತಾಜಿ. ಮಾನಸಿಕ ಎಲ್ಲ ಜೋರಾಗೂ ಮಾಡ್ಬೋದು. ನಾನು ಹೇಳ್ತಾ ಇರೋದು ಏನಂದ್ರೆ, ಜಸ್ಟ್ ನೀವು ಚಾಂಟಿಂಗ್ ಮಾಡುವಾಗ ಏನಿದೆ, ಬೀಡ್ ಜೊತೆ ಚಾಂಟಿಂಗ್ ಮಾಡುವಾಗ ಮಾತ್ರ ಮಾಡ್ಬಾರ್ದು. ನಿನ್ನೆ ನಾವು ನೋಡಿದ್ವಲ್ವಾ ಗ್ರೂಪ್ ಅಲ್ಲಿ, ಅಂದ್ರೆ ಹೇಗೆ ಅದ್ರ ಬಗ್ಗೆ ಒಂದು ವಿಡಿಯೋ ಕೂಡ ಕಳ್ಸಿದ್ದೆ ನಾನು. ಅದೆಲ್ಲ ಮಾಡ್ಬಾರ್ದು ಅಂತ ಹೇಳಿ ಅಷ್ಟೇ. ಅಂದ್ರೆ ಅದು ಅಫೆನ್ಸಸ್ ಅಂತ ಬರುತ್ತೆ. ಅಂತ ಹೇಳಿದ್ರೆ ಅಫೆನ್ಸ್ ಅಂದ್ರೆ ಅದು ಓನ್ಲಿ ನೀವು ಜಪ ಮಾಡುವ ಕೌಂಟಿಂಗ್ ಇಟ್ಟು ಮಾಡ್ತೀವಲ್ಲ, ಆಗ ನಾವು ಮಾಡ್ಬಾರ್ದಷ್ಟೇ. ಬೇರೆ ಟಿವಿ ನೋಡ್ಕೊಂಡು ಅಥವಾ ಪೇಪರ್ ನೋಡ್ಕೊಂಡು ಅಥವಾ ಇನ್ನೇನೋ ಯಾರ ಹತ್ರ ಮಾತಾಡ್ಕೊಂಡು ಹೀಗೆಲ್ಲ ಮಾಡ್ಬಾರ್ದು. ಜಪ ಮಾಡುವಾಗ ಅದ್ರಲ್ಲೇ ಕಾನ್ಸಂಟ್ರೇಷನ್ ಇರ್ಬೇಕು ಅಂತ ಹೇಳಿ ಅಷ್ಟೇ. ಬಟ್ ಆದ್ರೆ ಬೇರೆ ಟೈಮಲ್ಲಿ ನಾವು ಹೆಸರು ನಾರ್ಮಲ್ ಆಗಿ ಮಾಡ್ತಾ ಇರ್ಬೋದಪ್ಪ, ಏನ್ ತಪ್ಪಿಲ್ಲ. ನಾವು ಬೇಡದೇ ಇರೋದು ಎಷ್ಟೋ ಏನೋ ಮೈಂಡಿಗೆ ಥಾಟ್ಸ್ ಬರ್ತೀವಿ, ಅದು ಅದಕ್ಕಿಂತ ದೇವರ ನೆನ್ಸ್ಕೊಳ್ತಾ ಇದ್ರೆ ಎಷ್ಟೋ ಒಳ್ಳೇದು. ಎಲ್ಲಾ ಟೈಮಲ್ಲೂ ದೇವ್ರನ್ನ ನೆನ್ಸ್ಕೊಬೋದು, ನೋ ಪ್ರಾಬ್ಲಮ್. ಜಪ ಮಾಡುವಾಗ ಮಾತ್ರ. ತುಳಸಿ ಮುಂದೆ ಕುತ್ಕೊಂಡು ಜಪ ಮಾಡೋದು ತುಂಬಾ ಶ್ರೇಷ್ಠ ಅಲ್ವಾ? ಏನು ತೊಂದ್ರೆ ಇಲ್ಲ, ಎಲ್ಲಿ ಬೇಕಾದ್ರೂ ಮಾಡ್ಬೋದು, ಇದಕ್ಕೆ ಯಾವುದೂ ಇಲ್ಲ. ಅಲ್ಲ, ತುಳಸಿ ಮುಂದೆ ಎಕ್ಸ್ಟ್ರಾ ಪವರ್ ಅಂತ ಹಾಗೆಲ್ಲ ಏನಿಲ್ಲ ಮಾತಾಜಿ, ಹಾಗೆಲ್ಲ ಏನಿಲ್ಲ. ಎಲ್ಲಿ ಬೇಕಾದ್ರೂ ಹೇಳ್ಬೋದು, ಎಲ್ಲಿ ಹೇಳಿದ್ರು ಪವರ್ಫುಲ್. ಯಾಕಂದ್ರೆ ಕೃಷ್ಣಂದು ಹೆಸರು ಬೇರೆ ಅಲ್ಲ, ಕೃಷ್ಣನ ಇದು ಬೇರೆ ಅಲ್ಲ ಅಲ್ವಾ? ಸೊ ಅದಕ್ಕೆ ಯಾವುದೇ ಒಂದು ರೂಲ್ಸ್ ಇಲ್ಲ. ನೋಡಿ, ಈಗ ಚೈತನ್ಯ ಮಹಾಪ್ರಭುನೇ ಹೇಳುವಂತದ್ದು, ನಾಮ್ನಾಮಕಾರಿ ಬಹುಧ ನಿಜ ಸರ್ವಶಕ್ತಿ ತತ್ರಾಪಿತ ನಿಯಮಿತ ಸ್ಮರಣೇನ ಕಾಲಃ. ತತ್ರಾಪಿತ ನಿಯಮಿತ ಸ್ಮರಣೇನ ಕಾಲ ಅಂದ್ರೆ ಯಾವುದೇ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇಲ್ಲ. ಅಲ್ಲಿ ಕೂತ್ರಿ ಮಾಡಿದ್ರೆ ಶ್ರೇಷ್ಠ ಅಥವಾ ಇಲ್ಲಿ ಕಮ್ಮಿ, ಸ್ನಾನ ಮಾಡಿದ್ರೆ ಶ್ರೇಷ್ಠ ಇಲ್ಲ, ಅಥವಾ ಆತರವೇ ಯಾವುದೇ ರೂಲ್ಸ್ ಇಲ್ಲ. ಯಾವಾಗ ಬೇಕಾದ್ರೂ ನಾವು ದೇವರನ್ನ ಧ್ಯಾನ ಮಾಡ್ಬೋದು, ಎಲ್ಲಿ ಬೇಕಾದ್ರೂ ಮಾಡ್ಬೋದು, ಯಾವುದೇ ದಿಕ್ಕಲ್ಲಿ ಕೂರ್ಬೋದು. ಅದಕ್ಕೆ ಯಾವುದೇ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇಲ್ಲ. ಯಾಕಂದ್ರೆ ಅಷ್ಟು ಸುಲಭವಾಗಿರುವಂತದ್ದು ಹರೇ ಕೃಷ್ಣ ಮಹಾಮಂತ್ರ, ಯಾವುದೇ ರೂಲ್ಸ್ ಇಲ್ಲ. ಮಾತಾಜಿ, ನಾವೀಗ ನಮ್ಮ ದೇವರ ಕೊನೆಯಲ್ಲಿ ದೇವಿದು ಪಟ್ಟ ಇರುದು, ನಾವು ಕೃಷ್ಣನ ಪಟ್ಟ ಇಡ್ಲಿಲ್ಲ, ಅದು ಇಡ್ಬೇಕಷ್ಟೇ. ಆದ್ರೆ ನಾವು ಈಗ ಅಲ್ಲಿ ಏನ್ ಚಾಟಿಂಗ್ ಮಾಡಿ ತೊಂದ್ರೆ ಇಲ್ಲ ಏನದು ಕುತ್ಕೊಂಡು? ಏನು ತೊಂದ್ರೆ ಇಲ್ಲ ಮಾತಾಜಿ. ನೀವು ಹೆಸರಲ್ಲಿ ದೇವರು ಕೃಷ್ಣ ಆ ಹೆಸರಲ್ಲೇ ಇದ್ದಾನೆ, ನಾಮದಲ್ಲೇ ಇದ್ದಾನೆ. ನಾಮದಲ್ಲೇ ಇರೋದ್ರಿಂದ ನೀವು ಹೆಸರು ಹೇಳಿದಾಗ ಕೃಷ್ಣನನ್ನ ನೀವು ಕನೆಕ್ಟ್ ಆದಾಗೆ, ಅದು ಕೃಷ್ಣನ ಜೊತೆ ಸಂಬಂಧ ಸ್ಥಾಪನೆ ಮಾಡ್ತಾನೆ. ನೀವು ಅಲ್ಲಿ ದೇವಿದಿದ್ರು ಸಹ ಕೃಷ್ಣ ಇದ್ದಾನೆ. ಕೃಷ್ಣ ಎಲ್ಲಾ ಕಡೆ ಇದ್ದಾನೆ. ಕೃಷ್ಣ ಇಲ್ದೇ ಇರೋದು ಅಣು ಅಣುವಲ್ಲಿ ಇದ್ದಾನೆ ಕೃಷ್ಣ. ಹಾಗಾಗಿ ಕೃಷ್ಣ ಇಲ್ದೇ ಇರೋ ಜಾಗನೇ ಇಲ್ಲ.
ಮತ್ತೆ ಅದು ಈಶ್ವರನನ್ನು ಶಿವಂದು ಈಗ ಇದ್ ಮಾಡುವಾಗ ನಾವು ಕೃಷ್ಣನನ್ನು ಅಂದ್ರೆ ಶಿವ ಬೇರೆ ಕೃಷ್ಣ ಬೇರೆ, ಕೃಷ್ಣ ಅಂದ್ರೆ ದೊಡ್ಡದು ಅಂತ ಅಲ್ಲ. ಈಗ ಮತ್ತೆ ಶಿವನಾಗಿ ಅವನು ಪರಿವರ್ತನೆಗೊಳ್ಳುವಂಥದ್ದು ಕೃಷ್ಣ. ಅಂದ್ರೆ ಫಾರ್ಮ್ ತಗೊಳ್ಳ ಕ್ಷೀರಂ ಯಥಾದಧಿ ವಿಕಾರ ವಿಶೇಷ ಯೋಗಾತ್, ಕ್ಷೀರಂ ಯಥಾದಧಿ ವಿಕಾರ ವಿಶೇಷ ಯೋಗಾತ್ ಸಂಜಾಯತೆ ನೈ ತಥಾ ಪೃಥಗಸ್ತಿ ಹೇತೋ ಯಶಂಭುತಾಮಪಿ ತಥಾ ಪೃಥಕ್ ಸಮುಪೈತಿ ಕಾರ್ಯಾತ್ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಅಂದ್ರೆ ಹಾಲು ಕೃಷ್ಣ, ಹಾಲು ಮೊಸರು ಈಶ್ವರ ಅಂತಂದ್ರೆ ಸೃಷ್ಟಿಕರ್ತ ಕೃಷ್ಣ, ಹಾಗೂ ಅದನ್ನ ಡಿಸ್ಟ್ರಕ್ಟ್ ಮಾಡ್ಬೇಕಾದ್ರೆ ಅವನು ಈಶ್ವರನಾಗುವಂಥದ್ದು. ಅಂದ್ರೆ ಮೊಸರು, ಹಾಲಿನಿಂದ ಮೊಸರಾಗುವಂಥದ್ದು. ಆದ್ರೆ ಹಾಲಿನಿಂದ ಮೊಸರಾಗುವುದಾದ್ರೆ ಮೊಸರು ಮತ್ತೆ ಹಾಲಾಗಕ್ಕೆ ಸಾಧ್ಯ ಇಲ್ಲ, ಅದೇ ಡಿಫ್ರೆನ್ಸ್. ಸೊ ಕೃಷ್ಣ ಅದನ್ನ ಬ್ರಹ್ಮ ಹೇಳಿರುವಂಥದ್ದು. ಸೊ ಕೃಷ್ಣ ಈಶ್ವರನು ಅಷ್ಟೇ, ಈಶ್ವರನು ಹೈಯೆಸ್ಟ್ ಟಾಪ್ ಮೋಸ್ಟ್ ವೈಷ್ಣವ ಅಂತ ಹೇಳ್ತಾರೆ. ಅಂದ್ರೆ ಯಾವಾಗಲೂ ರಾಮನ ಒಂದು ಧ್ಯಾನದಲ್ಲಿ, ಅವನು ರಾಮನ ರೂಪದಲ್ಲಿ ಧ್ಯಾನ ಮಾಡುವಂಥದ್ದು ಕೃಷ್ಣನನ್ನ. ಸೊ ವಿಷ್ಣು ರಾಮ ಎಲ್ಲ ಒಂದೇ, ವಿಷ್ಣು ತತ್ವಗಳೇ. ಸೊ ಕೃಷ್ಣ ಈಶ್ವರ ಯಾವಾಗಲೂ ರಾಮನ ಒಂದು ಧ್ಯಾನದಲ್ಲಿ ಮಗ್ನನಾಗಿರ್ತಾನೆ ಅಲ್ವಾ, ದೇವರ ಒಂದು ಇದ್ರಲ್ಲಿ. ಸೊ ಹಾಗಾಗಿ ತೊಂದರೆ ಇಲ್ಲ ಕೃಷ್ಣನಿಗೆ, ಈಶ್ವರನಿಗೂ ಬೇಜಾರಾಗಲ್ಲ. ನಾವು ಕೃಷ್ಣನ ಮಾಡಿದ್ರೆ ಅವನಿಗೆ ಏನು ಬೇಜಾರಿಲ್ಲ. ಯಾಕಂತ ಹೇಳಿದ್ರೆ ಅವನು ಪೂಜೆ ಮಾಡುವಂಥದ್ದು ಅವನನ್ನೇ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಬೇರೆ ಯಾರ್ದಾದ್ರು ಪ್ರಶ್ನೆ ಇದೆಯಾ? ಓಕೆ, ಯಾರ್ದು ಇಲ್ಲ ಅಂದ್ರೆ ಕ್ಲೋಸ್ ಮಾಡೋಣ. ಮೇಡಮ್ ನಮಸ್ತೆ. ನಮಸ್ತೆ, ಹೇಳಿ. ಇವತ್ತಿನ ಟಾಪಿಕ್ ಅಲ್ಲಿ ನೀವೊಂದು 4 ಪಾಯಿಂಟ್ ಹೇಳಿದ್ರಿ. ಯಾವ್ದು ಅಂತ ಅಂದ್ರೆ ಡ್ರಿಂಕ್ಸ್ ಮಾಡೋದು, ಗ್ಯಾಂಬ್ಲಿಂಗ್ ಮಾಡೋದು, ಮತ್ತೆ ಬೇರೆ ರೀತಿ ಮಾಂಸಾಹಾರಿ ಸೇವನೆ. ಇಷ್ಟು ಪಾಯಿಂಟು ಯಾವ ರೀತಿ ಅಂತ ಇನ್ನೊಂದ್ಸಲ ಹೇಳ್ಬಿಡ್ತೀರಾ? ಓಕೆ, ಸೊ ಆಕ್ಚುಲಿ ಒಂದು ಮಾಂಸ ಸೇವನೆ, ಓಕೆ, ನೋ ಮೀಟ್ ಈಟಿಂಗ್ ಅಂತ ಹೇಳಿದ್ರೆ ಮಾಂಸ ಸೇವನೆ ಮಾಡುವಾಗಿಲ್ಲ. ಹಾಗೂ ನೋ ಇಂಟಾಕ್ಸಿಕೇಶನ್. ಇಂಟಾಕ್ಸಿಕೇಶನ್ ಅಂತ ಹೇಳಿದ್ರೆ ಡ್ರಗ್ಸ್ ಇರ್ಬೋದು ಅಥವಾ ಈ ಆಲ್ಕೋಹಾಲು ಎಲ್ಲ, ಇಂಥದೆಲ್ಲ ಇಂಟಾಕ್ಸಿಕೇಶನ್ ಅಲ್ಲಿ ಬರುವಂತದ್ದು. ಸೊ ನೋ ಇಂಟಾಕ್ಸಿಕೇಶನ್. ಇನ್ನೊಂದು ನೋ ಇದು ಯಾವುದು ಅನೈತಿಕ ಸಂಬಂಧ. ಅನೈತಿಕ ಸಂಬಂಧ ಅಂತ ಹೇಳಿದ್ರೆ ಮ್ಯಾರೇಜ್, ಔಟ್ಸೈಡ್ ಮ್ಯಾರೇಜ್ ರಿಲೇಶನ್ಶಿಪ್. ಸೊ ಅನೈತಿಕ ಸಂಬಂಧ ಮಾಡದೇ ಇರುವಂತದ್ದು, ಇದು 3ನೇದು. ಹಾಗೂ ಇನ್ನೊಂದು ನೋ ಇದು ಗ್ಯಾಂಬ್ಲಿಂಗ್. ಗ್ಯಾಂಬ್ಲಿಂಗ್ ಅಂತ ಹೇಳಿದ್ರೆ ಈಗ ಜೂಜಾಡುವಂಥದ್ದು. ಈಗ ಈ ನಾಲ್ಕನ್ನ ಮಾಡುವ. ಈಗ ಜೂಜು ಅಂತ ಹೇಳಿದ್ರೆ ಕೆಲವ್ರು ಕೇಳ್ತಾರೆ, ಈಗ ಹಾಗಾದ್ರೆ ಶೇರ್ ಮಾರ್ಕೆಟ್ ಅಲ್ಲಿ ಹಾಕುವಂಥದ್ದು ಜೂಜಾ ಅಂತ, ಅಥವಾ ಲಾಟ್ರಿ ತಗೊಳ್ಳುವಂಥದ್ದು ಜೂಜೆ. ಹಾಗೂ ಶೇರ್ ಮಾರ್ಕೆಟ್ ಅಲ್ಲಿ ಟ್ರೇಡಿಂಗ್ ಮಾಡಿದ್ರೆ ಅದು ಅದು ಜೂಜೆ ಆಗತ್ತೆ. ಅಂದ್ರೆ ಕೆಲವರು ಟ್ರೇಡಿಂಗ್ ಅಲ್ಲಿ ಮಾಡ್ತಾರೆ, ಅಂದ್ರೆ ಬೆಳಿಗ್ಗೆ ತಗೊಳ್ಳುವಂಥದ್ದು, ಸಂಜೆ ಮಾರುವಂಥದ್ದು, ಅದರಲ್ಲಿ ಮಧ್ಯದಲ್ಲಿ ಪ್ರಾಫಿಟ್. ಅದು ಎವ್ರಿ ಡೇ ಮಾಡ್ತಾ ಇದ್ರೆ ಅದೊಂಥರ ಅಡಿಕ್ಷನ್. ಸೊ ಅದು ಅಂತ ಯಾವ್ದೋ ಒಂದು ಅಡಿಕ್ಷನ್ ಇರಬಾರ್ದು. ಸೊ ಅದು ಅಡಿಕ್ಷನ್ ಆಗುತ್ತೆ. ಆದ್ರೆ ನಾವು ಲಾಂಗ್ ಟರ್ಮ್ ಅಲ್ಲಿ ಹಾಕಿದ್ರೆ ನೋ ಪ್ರಾಬ್ಲಮ್. ಲಾಂಗ್ ಟರ್ಮ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡ್ಬೋದು ಶೇರ್ಸ್ ಅಲ್ಲಿ. ಆದ್ರೆ ಎವ್ರಿ ಡೇ ಮಾಡುವಂತದ್ದು ಇದೆಯಲ್ಲ, ಅದು ಇದಾಗತ್ತೆ, ಗ್ಯಾಮ್ಲಿಂಗ್ ಅಂತ ಆಗತ್ತೆ ಅದು. ಸೊ ಈ 4 ನೋ ಗ್ಯಾಮ್ಲಿಂಗ್ ಅಂದ್ರೆ ಜೂಜಾಡದೇ ಇರುವಂತದ್ದು, ಹಾಗೂ ಮಾಂಸಾಹಾರಿ ಸೇವನೆ ಮಾಡದೇ ಇರುವಂತದ್ದು, ಹಾಗೂ ಇದು ಮಾದಕ ದ್ರವ್ಯ ಹಾಗೂ ಅನೈತಿಕ ಸಂಬಂಧ, ಈ 4. ಅಂದ್ರೆ ಧರ್ಮದ 4 ಕಾಲುಗಳು ಅಂತ ಹೇಳ್ತಾರೆ ಅದನ್ನ. ಧರ್ಮದ 4 ಕಾಲುಗಳು ಅಂತ ಹೇಳಿದ್ರೆ, ಈಗ ಮಾಂಸಾಹಾರಿ ಸೇವನೆ ಮಾಡೋದ್ರಿಂದ ಏನಾಗುತ್ತೆ, ದಯೆ ಅನ್ನೋದು ಹೋಗುತ್ತೆ. ಸೊ ಯಾಕೆ ದಯೆ ಹೋಗುತ್ತೆ? ನಾವು ಮನುಷ್ಯತ್ವ ಇಲ್ಲದೆ ನಾವು ಬೇರೆ ಪ್ರಾಣಿಗಳನ್ನ ಕಡಿದು ತಿನ್ನುವಾಗ ನಮಗೆ ಆ ಒಂದು ದಯೆ ಅನ್ನೋ ಒಂದು ನಮ್ಮಲ್ಲಿನ ಒಂದು ಹೋಗುತ್ತೆ. ಧರ್ಮದ 4 ಕಾಲುಗಳು ದಯೆ, ಮತ್ತೆ ಇನ್ನೊಂದು ಜೂಜಾಡುವಂಥದ್ದು. ಸೊ ಜೂಜಾಡುವವರು ಸುಳ್ಳು ಹೇಳ್ಬೇಕಾಗಿ ಬರುವಂಥದ್ದು, ಆಗ ಸತ್ಯ ಅನ್ನೋದು ಹೋಗುತ್ತೆ. ಸೊ ಧರ್ಮದ ಇನ್ನೊಂದು ಕಾಲು ಸತ್ಯ ಹೋಗುವಂಥದ್ದು. ಹಾಗೂ ಈ ಅನೈತಿಕ ಸಂಬಂಧದಿಂದ ಶುಚಿತ್ವ ಹೋಗುವಂಥದ್ದು. ಹಾಗೂ ಇನ್ನೊಂದು ಇಂಟಾಕ್ಸಿಕೇಶನ್, ಅದರಿಂದ ಇದು ಆಸ್ಟೆರಿಟಿ ಹೋಗುವಂಥದ್ದು. ಸೊ ಈ 4 ಧರ್ಮದ ಕಾಲುಗಳು ಹೋಗೋದ್ರಿಂದ, ಹಾಗಾಗಿ ಧರ್ಮದ 4 ಕಾಲುಗಳು ಅಂತ ಹೇಳ್ತಾರೆ. ಸೊ ಆ 4 ಕಾಲುಗಳನ್ನ ನಾವು ಅದನ್ನೇ, ಅಂದ್ರೆ ಈ ಶಾಸ್ತ್ರಗಳಲ್ಲಿ ಏನಿದೆ ಅದನ್ನೇ ಪ್ರಭುಪಾದ್ ಕೊಟ್ಟಿರುವಂತದ್ದು. ಅದನ್ನ ಧರ್ಮದ 4 ಕಾಲುಗಳು, ಅದನ್ನೇ ಅವರು ರೂಲ್ಸ್ ಮಾಡಿರುವಂತದ್ದು. ಅಂದ್ರೆ ಇಸ್ಕಾನ್ ಅಲ್ಲಿ ಅದನ್ನ ಫಾಲೋ ಮಾಡಿರುವಂತದ್ದು. ಆಸ್ಟೆರಿಟಿ,
ಅದೇ ಸತ್ಯ ತಪಸ್ಯ ಶೌಚ್ಯ ಹಾಗೂ ದಯ. ತಪಸ್ಸು ಅಂದ್ರೆ ಆಸ್ಟಿರಿಟಿ ಇದು ಮಾಡೋದ್ರಿಂದ ಯಾವ್ದು ಆಲ್ಕೋಹಾಲ್ ಗ್ಯಾಸ್ ಅನ್ನು ಕೂಡ ಅದನ್ನು ದಯವಿಟ್ಟು ಮ್ಯೂಟ್ ಅಲ್ಲಿ ಇರಿ. ಹರೇ ಕೃಷ್ಣ ಮಾತಾಜಿ. ಬೇರೆ ಇದ್ರೆ ಹರೇ ಕೃಷ್ಣ. ಹೇಗಿದ್ದೀರಾ ಮಾತಾಜಿ? ಚೆನ್ನಾಗಿದ್ದೇನೆ ಮಾತಾಜಿ. ನೀವು ಮಾತಾಜಿ? ನಾ ಒಳ್ಳೇದಿದ್ದೀನಿ, ಹೇಳಿ. ಮಾತಾಜಿ, ನನ್ಗೆ ಈಗ 16 ರೌಂಡ್ ಜಪ ಮಾಡುವಾಗ 18 ಜಪ ಕುತ್ಕೊಂಡ್ ಮಾಡ್ತಿರ್ತೀವಿ. ಅಷ್ಟೊತ್ತಿಗೆ ಏನಾದ್ರೂ ಕೆಲ್ಸ ಬಂದ್ರೆ ಅದನ್ನ ಅಲ್ಲಿ 8 ಮಾಡ್ಬಿಟ್ಟು ನೆಕ್ಸ್ಟ್ ನಾವು ಕಂಟಿನ್ಯೂ ಮಾಡ್ಬೋದಾ ಮಾತಾಜಿ? ಇದು 108 ಮಾಡುವಾಗ ಮಾತ್ರ 1 ರೌಂಡ್ ಆಯ್ತಾ? ಅದಾದ್ಮೇಲೆ ನೀವು 1 ರೌಂಡ್ ಕಂಪ್ಲೀಟ್ ಮಾಡುವಾಗ ಒಟ್ಟಿಗೆ ಮಾಡ್ಬೇಕು 108. ಅದಾದ ಮೇಲೆ ತೊಂದ್ರೆ ಇಲ್ಲ, ನೀವು ಗ್ಯಾಪ್ ಕೊಟ್ಟು ಕೆಲಸ ಮಾಡ್ಬೋದು. 16 ರೌಂಡ್ ಒಟ್ಟಿಗೆ ಮಾಡ್ಬೇಕಂತ ಇಲ್ಲ. 108 ಒಂದು ರೌಂಡ್ ಒಂದು ಸರ್ತಿ ಮಾಡ್ಬೇಕು. ಅದಾದ ಮೇಲೆ ನೀವು ಈಗ ಬೆಳಿಗ್ಗೆ 1-2 ರೌಂಡ್ ಮಾಡಿದ್ರಿ, ಅದಾದ್ಮೇಲೆ ನಿಮ್ಗೆ ಟೈಮ್ ಆಗ್ಲಿಲ್ಲ, ಬೇರೆ ಏನೋ ಸೊ ಅದು ಮಾಡ್ಬೋದು, ತೊಂದ್ರೆ ಇಲ್ಲ, ನೋ ಪ್ರಾಬ್ಲಮ್. ಮಾತಾಜಿ, ಆ ಬೀಡ್ಸ್ ನಾನು ಹೇಳಿದ್ದೆ, ಅವ್ರು ತಂದು ಕೊಡ್ಲಿಲ್ಲ ಮಾತಾಜಿ. ಇವಾಗ ಹೇಗೆ ಮಾಡೋದು ಮಾತಾಜಿ? ಯಾರಿಗೆ ಹೇಳಿದ್ರಿ? ಜಪಮಾಲ ನಾನ್ ಫ್ರೆಂಡ್ ಇದ್ದಾಳೆ ಅಂತ ಹೇಳಿದ್ದೆ ಮಾತಾಜಿ. ಬರ್ತೀನಿ ಅಂತ ಹೇಳಿದ್ದೆ, ಅವಳು ಬರ್ಲಿಲ್ಲ ಮಾತಾಜಿ. ನೀವು ಜಪಮಾಲೆ ಆರ್ಡರ್ ಮಾಡಿ ಅಲ್ಲ ಆನ್ಲೈನ್ ಅಲ್ಲಿ. ಓಕೆ ಮಾತಾಜಿ. ಓಕೆ, ನಿಮ್ಮ ಹತ್ರ ಲಿಂಕ್ ಇದೆಯಾ? ನನಗೊಂದು ಮೆಸೇಜ್ ಮಾಡಿ, ನಾನು ನಿಮ್ಗೆ ಕಳಿಸ್ತೇನೆ. ಓಕೆ ಮಾತಾಜಿ. ಓಕೆ, ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಇವಾಗ ನಾವು ಬೇರೆಯವ್ರಿಗೆ ಮಾಂಸ ಸೇವನೆ ಮಾಡೋದು ಒಳ್ಳೇದಲ್ಲ ಅಂತ ಹೇಳಿದಾಗ ಕೆಲವರು ಹೇಳ್ತಾರೆ, ಆಯ್ತು ನಾವು ಸಸ್ಯಗಳನ್ನು ಕೂಡ ನಾವು ಇದು ಮಾಡ್ತೇವೆ, ಅದಕ್ಕೂ ಕೂಡ ಜೀವ ಇರುತ್ತೆ, ಅದಕ್ಕೂ ಕೂಡ ನಾವು ಮಾಂಸ ತಿಂದಾಗೆ ಅಲ್ವಾ ಅಂತ ಹೇಳ್ತಾರೆ. ಮಾಂಸದಾಗೆ ಆಗಲ್ಲ. ಈಗ ದೇವ್ರೇ ಹೇಳಿರುವಂತದ್ದು, ಕೃಷ್ಣನೇ ಹೇಳಿರುವಂತದ್ದು, ಪತ್ರಂ ಪುಷ್ಪಂ ಫಲಂ ತೋಯಂ ಅಲ್ವಾ? ಪತ್ರ ಅಂತ ಹೇಳಿದ್ರೆ ಇದು ಪುಷ್ಪ ಫಲ ಇದೆಲ್ಲ ಗಿಡದಿಂದ ಬರುವಂತದ್ದು. ಕೃಷ್ಣನೇ ಹೇಳಿರುವಾಗ ಅದು ಹೇಗಾಗುವಂತದ್ದು? ಸೊ ಅದ್ರಲ್ಲಿ ಇನ್ನೊಂದೇನಂತ ಹೇಳಿದ್ರೆ ಪ್ರಜ್ಞೆ ತುಂಬಾ ಕಮ್ಮಿ, ಅದಕ್ಕೆ ನೋವು ಆಗಲ್ಲ ಗಿಡಗಳಿಗೆ. ನೀವು ನೋಡಿ, ನೀವು ಗಿಡನ ಕಟ್ ಮಾಡಿದ್ರು ಅದು ಹೇಗೆ ಬೆಳೆಯುವಂತದ್ದು ಅಲ್ವಾ? ಅದು ಬೆಳಿಬಾರ್ದಲ್ಲ. ಈಗ ಒಂದು ಪ್ರಾಣಿಯನ್ನ ನಾವು ಕಟ್ ಮಾಡಿದ್ರೆ ಅದು ಬೆಳೆಯುತ್ತಾ? ಭಾಗ ಬೆಳೆಯಲ್ಲ, ಅದು ಗಿಡದಲ್ಲಿ ಬೆಳೆಯುತ್ತೆ. ಸೊ ಹಾಗಾಗಿ ಆದ್ರೂ ಸಹ ಅನ್ನೆಸೆಸರಿ, ಅಗತ್ಯಕ್ಕಿಂತ ಮಾಡ್ಬಾರ್ದಂತೆ. ಪ್ರಭುಪಾದ ಹೇಳುವಂತದ್ದು, ನಾವು ಎಷ್ಟು ಅಗತ್ಯ ಇದೆ ಅಷ್ಟು ಮಾತ್ರ ಮಾಡ್ಬೇಕು. ನಮ್ಮ ಇಂದ್ರಿಯ ತೃಪ್ತಿ, ರುಚಿಗೋಸ್ಕರ ನಾವು ತುಂಬಾ ಅದನ್ನ ಸಾಯಿಸಿ ಮಾಡುವಂತದ್ದು ಯಾವುದೇ ಒಂದು ಜೀವಿಗಳನ್ನು ನಾವು ಮಾಡಬಾರ್ದು. ಹಾಗಾಗಿ ನಾವು ಸಸ್ಯಾಹಾರಿಯನ್ನು ನಾವು ದೇವರಿಗೆ ಇಡುವಂತದ್ದು ಯಾಕೆ? ಅದರಲ್ಲಿ ಯಾವುದೇ ಒಂದು ನಮ್ಮಿಂದ ತಪ್ಪಾಗಿದ್ರೆ ಅದು ಹೋಗ್ಲಿ, ಅಂದ್ರೆ ಆ ಒಂದು ಪಾಪ ಕರ್ಮ ನಮಗೆ ಅಂಟಬಾರ್ದು ಅಂತ ಹೇಳಿ ನಾವು ಅದನ್ನ ದೇವರಿಗೆ ಇಟ್ಟು ನಾವು ಸೇವನೆ ಮಾಡುವಂಥದ್ದು ಸಾತ್ವಿಕ ಆಹಾರ. ಓಕೆ ಮಾತಾಜಿ, ನಮಗೂ ಜಪಮಾಲೆ ಬೇಕು, ನಮಗೂ ಕಳಿಸ್ತೀರಾ? ಖಂಡಿತ ಅನುಷಾ. ಜಪಮಾಲೆದು ನೇತ್ರ ಮಾತಾಜಿ, ನಿಮ್ಮ ಹತ್ರ ಲಿಂಕ್ ಇದೆಯಾ? ನೀವು ಗ್ರೂಪ್ ಅಲ್ಲಿ ಇದ್ದೀರಾ ಅನುಷಾ? ಈಗ ಹಾಕಿದೀನಿ ನೋಡಿ, ಗ್ರೂಪ್ ಅಲ್ಲಿ ಹಾಕಿದೀನಿ. ಇಲ್ಲಿ ಚಾಟ್ ಅಲ್ಲೂ ಹಾಕ್ತೀನಿ ಬೇಕಾದ್ರೆ. ಒಟ್ಟಿಗೆ ನನ್ಗೆ ಯಾಕೋ ವಾಟ್ಸಪ್ ಓಪನ್ ಆಗ್ತಾ ಇಲ್ಲ. ಸೊ ನಿಮ್ಮಲ್ಲಿ ಎಲ್ಲರೂ ಗ್ರೂಪ್ ಅಲ್ಲಿ ಇದ್ದೀರಾ? ಅಲ್ಲ, ಗ್ರೂಪ್ ಅಲ್ಲಿ ಇಲ್ದೇ ಇರೋರು ಯಾರಾದ್ರೂ ಇದ್ದೀರಾ? ಗ್ರೂಪಿಗೆ ಯಾರಾದ್ರೂ ಜಾಯಿನ್ ಆಗ್ಬೇಕಂತಿದ್ರೆ ನಾನು ಗ್ರೂಪ್ ಲಿಂಕ್ ಹಾಕ್ತೀನಿ. ಹ್ಯಾಂಡ್ ರೈಸ್ ಮಾಡಿ, ಯಾರಾದ್ರೂ ಗ್ರೂಪ್ ಅಲ್ಲಿ ಜಾಯಿನ್ ಆಗ್ಬೇಕು ಅಂತಿದ್ರೆ ನಾನು ಗ್ರೂಪ್ ಲಿಂಕ್ ಹಾಕ್ತೀನಿ. ಮೋಸ್ಟ್ಲಿ ಯಾರಿಲ್ಲ, ಎಲ್ಲರೂ ಇದ್ದೀರಾ ಅನ್ಕೊಂತೀನಿ. ಓಕೆ, ನಾನು ಚಾಟ್ ಅಲ್ಲಿ ಹಾಕಿದೀನಿ ನೋಡಿ, ಮಾಲೆದು, ಜಪ ಮಾಲೆದು ಹಾಕಿದೀನಿ. ಈ ಲಿಂಕ್ ಇಂದ ಬೈ ಮಾಡ್ಬೋದು. ಅದರಲ್ಲಿ ಬೇರೆ ಆಪ್ಷನ್ಸ್ ಇದೆ ನಿಮಗೆ. ತುಳಸಿ ಮಾಲೆ, ಯಾವ ಮಾಲೆ ತಗೊಂಡ್ರು ತೊಂದ್ರೆ ಇಲ್ಲ. ಓಕೆ, ಹಾಗಿದ್ರೆ ಮುಕ್ತಾಯ ಮಾಡೋಣ.
वाञ्छाकल्पतरुभ्यश्च कृपा सिन्धुभ्य एव च पतितनां पावनेभ्यो वैष्णवेभ्यो नमो नमः। अनंत कोटि वैष्णव वृंद की जय, नामाचार्य हरिदास ठाकुर की जय, श्रीला प्रभुपाद की जय। हरे कृष्ण ಒಟ್ಟಿಗೆ ಹರೇ ಕೃಷ್ಣ ಹೇಳಿ ಎಲ್ಲರೂ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಧನ್ಯವಾದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ. ಧನ್ಯವಾದ ಎಲ್ಲರಿಗೂ. ನಾಳೆ ಸಿಗೋಣ. ಹರೇ ಕೃಷ್ಣ. ಹರೇ ಹರೇ ಕೃಷ್ಣ. ಕೃಷ್ಣ. ಹರೇ ಕೃಷ್ಣ. ಹರೇ